ಕಾಲಚಕ್ರ ತನ್ನ ಗತಿಯಲ್ಲಿ ಉರುಳಿ ಕ್ಷಣಗಳು ಜಾರಿ ನಿಮಿಷಗಳು ಮರಳಿ ವಾರ ಮಾಸಗಳು ಕಳೆದು ಕ್ಯಾಲೆಂಡರ್ ವರ್ಷ 2024 ನೇಪಥ್ಯಕ್ಕೆ ಸರಿದು ಇನ್ನೇನು ಕ್ಯಾಲೆಂಡರ್ ನೂತನ ವರ್ಷ 2025 ಹೊಸ್ತಿಲಲ್ಲಿ ನಾವಿದ್ದೇವೆ. ಎಲ್ಲ ಬಂಧುಗಳಿಗೆ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳನ್ನು ಸಮರ್ಪಿಸ್ತಾ ಈ ಸಂದರ್ಭದಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಇದೆ. ದೇಶದ ಅಗ್ರಗಣ್ಯ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ವಿಶ್ವಮಟ್ಟದಲ್ಲಿ ಬಹಳ ಔನ್ನತ್ಯವನ್ನು ಪಡೆದಿರುವಂತಹ ಒಂದು ಸಂಸ್ಥೆ ವಿದ್ಯಾ ಪ್ಯೂರ್ ಹರ್ಬ್ಸ್ ಸಂಸ್ಥೆ ತನ್ನ ಸಾರ್ಥಕ 20 ವರ್ಷಗಳನ್ನು ಪೂರೈಸ್ತಿರುವಂಥ ಈ ಸಂದರ್ಭ ಅದನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಬೇಕು ಎನ್ನುವಂತಹ ಸಂಕಲ್ಪದೊಂದಿಗೆ ಈ ನೆಲದ ಒಂದು ಅತ್ಯುತ್ತಮವಾದಂಥ ಕಲೆ, ವಿಶ್ವದ ಅತ್ಯುತ್ತಮ ಕಲೆಗಳಲ್ಲಿ ಒಂದಾಗಿರುವಂತಹ ಯಕ್ಷಗಾನದ ತಾಳಮದ್ದಳೆಯ ಮೂಲಕ ಆ ಒಂದು 20ನೇ ವರ್ಷದ ಸಂಭ್ರಮವನ್ನು ಆಚರಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಮುಂದಡಿಯನ್ನು ಇಟ್ಟಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆಯ ಮೂಲಕ ಆರಂಭಿಸುತ್ತಿದ್ದೇವೆ. ವಿದ್ಯಾ ಪ್ಯೂರ್ ಹರ್ಬ್ಸ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ಯಾಮ್ ಪ್ರಸಾದ್ ಅವರು ತಮ್ಮ ಕುಟುಂಬ ಸಮೇತರಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಯಕ್ಷಗಾನದ ಮೇಲ್ಮೆಯನ್ನು ಇಡೀ ಪ್ರಪಂಚಕ್ಕೆ ಮುಟ್ಟಿಸಿರುವಂತಹ ಒಂದು ಹಿರಿಮೆ ಇರುವುದು ನಮ್ಮ ಯಕ್ಷ ಧ್ರುವ ಎನ್ನುವಂತಹ ಅಭಿದಾನವನ್ನು ಪಡೆದಿರುವಂತಹ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ನಡೀತಿರುವಂತಹ ಯಮುನಾ ಆಶಾ ಸಿಟಿಯ ಆಡಳಿತ ನಿರ್ದೇಶಕರಾಗಿರುವಂತಹ ಪುರುಷೋತ್ತಮ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇರಬೇಕು. ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಬೇಕು. ವಿದ್ಯಾ ಸಂಸ್ಥೆಯ ದಾಮೋದರ್ ರೈ ಅವರು ಕೂಡ ನಮ್ಮೊಂದಿಗೆ ಜೊತೆಯಾಗಿರಬೇಕು. ಜ್ಯೋತಿ ಅನಂತ ದೀಪ್ತಿಯಾಗಿ ಪ್ರಜ್ವಲಿಸಲಿ, ಜ್ಞಾನದ ಬೆಳಕಾಗಿ ಕಂಗೊಳಿಸಲಿ ಎನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ವಿಶ್ವಕಂಡ ಶ್ರೇಷ್ಠ ಕಲೆಗಳಲ್ಲಿ ಒಂದಾಗಿರುವಂತಹ ಯಕ್ಷಗಾನದ ತಾಳಮದ್ದಳೆಯ ಪ್ರಸ್ತುತಿ ಆಗಲಿಕ್ಕಿದೆ. ಭಾಗವತಿಕೆಗೆ ಒಂದು ನೂತನ ಭಾಷ್ಯವನ್ನು ಬರೆದಿರುವಂತಹ, ಹೊಸ ಆಯಾಮವನ್ನು ಕಲ್ಪಿಸಿರುವಂತಹ ಯಕ್ಷ ಧ್ರುವ ಅಭಿದಾನವನ್ನು ಪಡೆದಿರುವಂತಹ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಶ್ಯಾಮ್ ಪ್ರಸಾದ್ ರವರು ವಿದ್ಯಾ ಹರ್ಬ್ಸ್ನ ಆಡಳಿತ ನಿರ್ದೇಶಕರಾದಂತಹ ಶ್ಯಾಮ್ ಪ್ರಸಾದ್ ರವರು ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಭಾಗವತರು ಭರತ್ ರಾಜ್ ಸಿದ್ದಕಟ್ಟೆ ಗೌರವವನ್ನು ಸ್ವೀಕರಿಸಬೇಕು. ಜಯರಾಮ್ ಶೆಟ್ಟಿ ಅವರು ಈ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಜಯರಾಮ್ ಶೆಟ್ಟಿ ಅವರು ಹಿಮ್ಮೇಳದಲ್ಲಿ ಸಹಕರಿಸಲಿರುವ ತಮ್ಮ ಕರಕೌಶಲವನ್ನು ಮೆರೆಯಲಿರುವಂತಹ ಚೆಂಡೆಯಲ್ಲಿ ಕೋಳ್ಯೂರು ಭಾಸ್ಕರ್ ಅವರಿಗೆ ಅಶ್ವಿತ್ ಶೆಟ್ಟಿ ಅವರು ಆಗಮಿಸಿ ಗೌರವಿಸಬೇಕು. ಚೆಂಡೆಯನ್ನು ಅಕ್ಷರಶಃ ಮಾತನಾಡಿಸಬಲ್ಲಂತಹ ಸಾಮರ್ಥ್ಯದ ಕೋಳ್ಯೂರು ಭಾಸ್ಕರ್ ಅವರು. ಮದ್ದಳೆಯಲ್ಲಿ ರೋಹಿತ್ ಉಚ್ಚಿಲ ಇನ್ನೋರು ಅದ್ಭುತ ಕಲಾವಿದರು, ಅವರಿಗೆ ಸುರೇಶ್ ರೈ ಅವರು ಆಗಮಿಸಿ ಗೌರವಿಸಬೇಕು. ಚಕ್ರತಾಳದಲ್ಲಿ ಸಹಕರಿಸಲಿರುವಂತಹ ರಾಜೇಂದ್ರ ಕೃಷ್ಣ ಇವರಿಗೆ ದಿನೇಶ್ ಕಾಸರಗೋಡಿ ಅವರು ಆಗಮಿಸಿ ಗೌರವಿಸಬೇಕಾಗಿ ವಿನಂತಿ. ಇನ್ನು ಮುಮ್ಮೇಳದಲ್ಲಿ ಪಾತ್ರಗಳಿಗೆ ಜೀವ ತುಂಬಿ ನಮ್ಮೆಲ್ಲರನ್ನ ಮಂತ್ರಮುಗ್ಧಗೊಳಿಸಲಿರುವಂತಹ ವಾಸುದೇವರಂಗ ಭಟ್ ಇವರಿಗೆ ಮತ್ತೊಮ್ಮೆ ಶ್ಯಾಮ್ ಪ್ರಸಾದ್ ರವರು ವಿದ್ಯಾ ಹರ್ಬ್ಸ್ನ ಆಡಳಿತ ನಿರ್ದೇಶಕರು. ಜಯಪ್ರಕಾಶ್ ಪೆರ್ಮುದೆ ಇನ್ನೋರ್ವ ಅದ್ಭುತ ಕಲಾವಿದರು, ವಿಶೇಷವಾಗಿ ಯಕ್ಷಗಾನ ತಾಳಮದ್ದಳೆಯಲ್ಲಿ ಅತ್ಯಂತ ಚಿರಪರಿಚಿತ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಇವರನ್ನು ಪುರುಷೋತ್ತಮ್ ಶೆಟ್ಟಿ ಅವರು ಗೌರವಿಸಬೇಕಾಗಿ ವಿನಂತಿ. ನೇರವಾಗಿ ಯಕ್ಷಗಾನ ತಾಳಮದ್ದಳೆಗಾಗಿ ಕಲಾವಿದರಿಗೆ ಈ ಒಂದು ವೇದಿಕೆಯನ್ನು ಅರ್ಪಿಸುತ್ತಿದ್ದೇವೆ. ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ನಿಡಿಲನೇತನ ದೇವಿ ಸುತನೇ ನಾಗಭೂಷಣ
ಭೂಷಣ ಪ್ರಿಯನೇ ನೇತ್ರನ ದೇವಿ ಸುತನೇ ನಾಗ ಭೂಷಣ ಪ್ರಿಯನೇ ಕಟಿಲ ತಾಂಕಿತ ಕೋಮಲಾಂಗನೆ ಕಟಿಲ ತಾಂಕಿತ ಕೋಮಲಾಂಗನೆ ಕರ್ಣ ಕುಂಡಲಧಾರನೆ ಶರಣು ಶರಣು ಕಟಿಲ ತಾಂಕಿತ ಕೋಮಲಾಂಗನೆ ಕರ್ಣ ಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಗಜಮುಖ ಶರಣು ಮೂಷಿಕ ವಾಜರ ಶರಣು ಶರಣು ಯಕ್ಷಗಾನದ ತಾಳಮದ್ದಳೆ ಭೀಷ್ಮ ಸೇನಾಪತ್ಯ ಹಾಗೂ ಕರ್ಮಬಂಧ ಈ ಪ್ರಸಂಗವನ್ನು ಆಯ್ದುಕೊಂಡಿದ್ದೇವೆ. ಕಲಾವಿದರ ಪರಿಚಯವನ್ನು ಆಗತನೆ ಮಾಡಿದ್ರು, ನಾನು ಪುನರಾವರ್ತನೆ ಮಾಡಲ್ಲ. ಪ್ರಥಮ ಭಾಗದಲ್ಲಿ ಭೀಷ್ಮನಾಗಿ ನಮ್ಮ ತೆಂಕು ಹಾಗೂ ಬಡಗುದಿಟ್ಟಿನ ಸವ್ಯಸಾಚಿ ಅರ್ಥವಾದಿಯಂತಹ ವಿದ್ವಾಂಸರಾದಂತಹ ವಾಸುದೇವರಂಗ ಭಟ್ ಅವರು, ಅನಂತರ ಕೌರವನಾಗಿ ಪೆರ್ಮುದಿ ಜಯಪ್ರಕಾಶ್ ಶೆಟ್ಟಿಯವರು, ಆ ನಂತರದ ಭೀಷ್ಮ ಹಾಗೂ ಕೃಷ್ಣನ ಪಾತ್ರವನ್ನು ಮತ್ತೋರ್ವ ಯಕ್ಷಗಾನದ ಸವ್ಯಸಾಚಿ, ಕನ್ನಡ ವ್ಯಾಕರಣ ಆಗಲಿ ಕಾದಂಬರಿಗಳನ್ನಾಗಲಿ ಅಪಾರವಾಗಿ ಅಭ್ಯಾಸ ಮಾಡಿ ಯಕ್ಷಗಾನ ಕ್ಷೇತ್ರದಲ್ಲಿ ಉತ್ತುಂಗ ಶಿಖರಕ್ಕೇರಿದಂತಹ ಜಬ್ಬರ್ ಸಮೂಹ ಸಂಪಾಜಿಯವರು, ಅನಂತರ ಕನ್ನಡಿಗಟ್ಟೆ ಗಣೇಶ್ ಕಟೀಲು ಮೇಳದ ಪ್ರಖ್ಯಾತ ಕಲಾವಿದರು ಆಮೇಲೆ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಭೀಷ್ಮ ಸೇನಾಪತ್ಯ ಮೊದಲಿನ ಭಾಗವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಕಲಾವಿದರಿಗೆ ಜೋರಾದ ಕೈ ಚಪ್ಪಾಳೆ ಮೂಲಕ ನೀವು ಪ್ರೋತ್ಸಾಹ ಕೊಡಬೇಕಾಗಿ ಈ ಮೂಲಕ ವಿನಂತಿ. ಕಾಲದಲ್ಲಿ ಹೊರದಿದನು ಗಾಂಗಿಯನಿರುವ ಬಳಿಗಾಗಿ ಸರಿ ಇದು ಸರಿ ಎನ್ನುತ್ತಾ ಕೌರವನು
ಗೊಂದಲದ ಮಧ್ಯೆ ಬಹಳ ಮಂದಿಗಳು ಕೌರವನೇ ಸರಿ ಅಂತ ಹೇಳುವವರು ಇದ್ದಾರೆ. ಹೌದಾ? ನನ್ನ ಜೀವಮಾನದಲ್ಲಿ ಯಾರೇ ಹೇಳಿ, ಎಷ್ಟೇ ಹೇಳಿ, ಏನೇ ಹೇಳಿ, ನನಗೆ ಸರಿ ಅಂತ ಎಣಿಸಿದ್ದನ್ನು ಮಾತ್ರ ನಾ ಮಾಡಿದ್ದೇನೆ. ಅಷ್ಟೇ. ಸ್ವಭಾವವೇ ಒಂದು ಧರ್ಮ ಹೌದು ಅಂತ ಇದ್ರೆ ಅದರಲ್ಲೇ ನನ್ನದಾದಂತಹ ಬದುಕು ಏಳುವುದೋ ಬೀಳುವುದೋ ಇರಲಿ, ಈ ನಿರ್ಧಾರಕ್ಕೆ ಬಂದು ಕೃಷ್ಣನಲ್ಲಿ ದುರವಿಳಯವನ್ನು ಕೊಟ್ಟು ನಾನು ಕಟಿಬದ್ಧನಿದ್ದೇನೆ ಅಂತ ಹೇಳಿ ಕಳುಹಿಕೊಟ್ಟದ್ದು. ಯುದ್ಧಕ್ಕೆ ಬಂದಿದ್ದಾರೆ, ನಾನು ತಯಾರಾಗಬೇಕು ಅಂತ ಅವರ ಜನ ಬರುವಾಗ ಮಾದ್ರೇಶ ಮುಖ್ಯರೆಲ್ಲ ಕೇಳಿ 6 ಎಮ್ಮಯ್ಯ ಸೇನೆಗೆ ಅಧಿಕಾರಿಗಳು 11 ಅಕ್ಷೋಹಿಣಿಗೆ 1 ಅಕ್ಷೋಹಿಣೀಪತಿಗಳು ಅಂತ ಈಗಾಗಲೇ ನಿರ್ಧರಿಸಲ್ಪಟ್ಟಾಗಿದೆ. ಈ 11 ಅಕ್ಷೋಹಿಣಿಯನ್ನೂ ನಡೆಸಿ ನನ್ನ ವಿಜಯದ ರೂವಾರಿಯಾಗಬಲ್ಲಂತಹ ಒಬ್ಬ ದಕ್ಷ ನಿರ್ದೇಶಕ ಯಾರು ಅಂತ ಯೋಚಿಸಿದ್ರೆ ಕರ್ಣ ಎದ್ದು ಹೇಳ್ತಾನೆ ನಾನಿದ್ದೇನೆ ಅಂತ. ಅದು ನಮ್ಮ ಗುರುಗಳಿಗೆ ಸರಿ ಬರಲಿಲ್ಲ. ಅದು ಯಾವಾಗಲೂ ಇದ್ದದ್ದೇ ನಮ್ಮ ಸಭೆಯಲ್ಲಿ. ಕರ್ಣ ಬ್ರಾಹ್ಮಣರಿಗೆ ಬೈಯುವುದು, ಬ್ರಾಹ್ಮಣರು ಬಾಕಿದ್ದವರಿಗೆಲ್ಲ ಬೈಯುವುದು. ಅದು ನಮ್ಮ ಸಭೆಯಲ್ಲಿ ನಿತ್ಯ ಇದ್ದದ್ದೇ. ಅದನ್ನು ಹೇಳಿ ಪ್ರಯೋಜನ ಇಲ್ಲ, ಅದು ಮುಗಿಲಿಕ್ಕಿಲ್ಲ. ಅದು ರಾಜಕೀಯ. ಹೌದು, ಮುಗಿಲಿಕ್ಕಿಲ್ಲ. ಅದು ನಾವಿರುವಲ್ಲಿವರೆಗೆ ಉಂಟದು. ಗುರುಗಳೊಂದು ಕಡೆಗೆ ಒಂದು ವಾಕ್ಯ ಹೇಳಿದರು. ಕೃಷ್ಣರಾಯರ ಚಮತ್ಕೃತಿಯನ್ನು ನಿಲ್ಲಿಸಿ ನೀನು ಹೊಂದಬೇಕಾದದ್ದನ್ನು ಕೊಡಿಸುವುದಕ್ಕೆ ಗಾಂಗೇಯ ಶೂರನೊಬ್ಬನೇ ಇರುವುದು ಅಂತ. ಅದು ನನಗೆ ಸರಿ ಅಂತ ಕಂಡಿದೆ. ಹಾಗಾಗಿ ನಿಶಿಕಾಲದಲ್ಲೇ ಹೊರಟಿದ್ದೇನೆ, ಅಜ್ಜನನ್ನು ಕಾಣುವುದಕ್ಕೆ ನಡೆಯುತ್ತೇನೆ. ಹರಿಯ ನೆನೆಯುತ್ತ ಮಂಚದೊಳಗಿ ಮಲಗಿರಿ ಭೀಷ್ಮ ಹರಿ ಕೃಷ್ಣ ಹರಿಯ ನೆನೆಯುತ್ತ ಮಂಚದೊಳಗೆ ಮಲಗಿರಿ ಭೀಷ್ಮ ಮಂಚದ ಒಳಗೆ ಮಲಗಿರಿ ಭೀಷ್ಮ ಭೀಷ್ಮಗೆ ರಾಗಿದನು ಗುರುರಾಯ ಎದ್ದಿ ಮುದ್ದಿಸುತ್ತ ಭೀಷ್ಮಗೆ ರಾಗಿದನು ಗುರುರಾಯನೆದ್ದಿ ಮುದ್ದಿಸುತ್ತ ಶ್ರೀಹರಿಯ ನೆನೆಯುತ್ತ ಭೀಷ್ಮ ಕೃಷ್ಣ ಮಾಧವಾಯ ಕೇಶವ ಅಚ್ಯುತ ಹರಿ ಹರಿ ಹರೇ ಕೃಷ್ಣ ಮುರಾರೇ ಪಾಹಿ ಪಾಹಿ ಅಂತ ಅವನನ್ನು ಬೇಡುವುದಲ್ಲದೆ ಮತ್ತೇನು ಉಳಿದಿದೆ? ಬದುಕಿನ ಸ್ಥಿತ್ಯಂತರ ಹೊಸತನಕ್ಕೆ ನಾವು ತೆರೆಯುವಂತೆ ಮಾಡ್ತದೆ ಸತ್ಯ.
ಬಾಲ್ಯದಲ್ಲಿದ್ದ ಅವಸ್ಥೆ ಅಲ್ಲ ಮುಂದೆ, ಯೌವನವಲ್ಲ ಗೃಹಸ್ಥಾಶ್ರಮ, ಅದರಂತಿರುವುದಿಲ್ಲ ವಾನಪ್ರಸ್ಥ. ಆದರೆ ಬದುಕಿಗೆ ಒದಗಿದ ಸ್ಥಿತ್ಯಂತರ ಆಘಾತಕರವಾಗಿ ಬದುಕನ್ನೇ ಮುರುಟಿಸೋ ಹಾಗೆ ಇದ್ದರೆ ಯಾಕೀ ಬದುಕು ಅಂತ ಒಂದು ಪ್ರಶ್ನೆ ಬರುವುದಿಲ್ವ? ಗಂಗಾನಂದನನಾಗಿ ಭೀಷ್ಮಾಭಿಧಾನವನ್ನು ಹೊಂದಿದವನು ಪಿತೃಪ್ರೀತ್ಯರ್ಥವಾಗಿ ಗಮಯತಿ ಪ್ರಾಪಯತಿ ವಾ ಜ್ಞಾಪಯತಿ ಭಗವತ ಪದಂ. ಗಂಗಾ ಶಬ್ದಕ್ಕೆ ಅರ್ಥ ದೇವರ ಪಾದಮೂಲದಿಂದ ಹೊರಡುತ್ತಾಳೆ, ಅವಳನ್ನು ದೇವನನ್ನು ಸದಾ ನೆನಪಿಸುವಂತೆ ಪ್ರಚೋದಿಸ್ತಾಳೆ, ಅವಳನ್ನೇ ಆಶ್ರಯಿಸಿದವರನ್ನು ದೇವರ ಪಾದಕ್ಕೆ ಕೊಂಡೊಯ್ಯುತ್ತಾಳೆ ಎಂಬುದರಿಂದ ಅವಳು ಗಂಗಾ ಅಂತ ಹೆಸರು ಪಡೆದದ್ದು. ಅವಳ ಮಗನಾಗಿ ಹುಟ್ಟಿದ್ದೇನೆ. ಈಗ ನನ್ನಿಂದ ಸಾಧ್ಯ ಆದಷ್ಟು ಮಂದಿ ಭಕ್ತರಾಗದಿದ್ದರು ಭಕ್ತಿಗೆ ಪೂರಕತೆಯಾದರೂ ಒದಗಬೇಕೋ ಬೇಡವೋ? ನಮ್ಮ ಮೊಮ್ಮಗ ಒಬ್ಬ ಹುಟ್ಟಿದ್ದಾನೆ, ಅವ ಹೊಂದುವುದಕ್ಕೆ ಹಂಬಲಿಸ್ತಾನೆ, ದೇವರ ಪಾದವನ್ನು ವಿರೋಧಿಸುವುದಕ್ಕೆ. ಅವ ಸತತವಾಗಿ ಜ್ಞಾಪಿಸ್ತಾನೆ ದ್ವೇಷ ಚಿಂತನೆಗೆ ದೇವರನ್ನು. ಅವ ಹೊರಡುವುದು ಬಂದು ಸೇರುವುದು ಅಲ್ಲಿಗೆ. ಯಾಕೆ ಅಂದರೆ ಪಗೆಗಳಲ್ಲ ಪಾಂಡವರು ನೀನಗಡು ಯಮಗೆ. ಸಭಾ ಮಧ್ಯದಲ್ಲಿ ಅವನ ಉದ್ಘೋಷ. ಆದರ್ಶ ಯಾರು ಅಂತ ಕೇಳಿದರೆ ಹಿಂದಿದ್ದ ರಾವಣ ಕಂಸ ಮುಖ್ಯ. ಹಾಗಾದರೆ ದೇವರನ್ನು ನೆನಪಿಸ್ತಾ ದೇವರನ್ನು ಸೇರುವಲ್ಲಿ ಪ್ರಚೋದಕನಾಗಬೇಕಾದ ಗಾಂಗೇಯನಾದಂತಹ ನನಗೆ ಇಂತಹ ಒಂದು ಮೊಮ್ಮಗನೇ ಉದಿಸುವುದು ಹೌದು ಅಂತಾದರೆ ಯಾಕೆ ವಸಿಷ್ಠರೋ ವಿಶ್ವಾಮಿತ್ರರೋ ಇಲ್ಲ, ಬೃಹಸ್ಪತಿಗಳೋ ಶುಕ್ರರೋ ಅಥವಾ ಭಾರ್ಗವರು, ಎಲ್ಲ ಋಷಿಮುನಿಗಳ ಸಾಮೀಪ್ಯ ಸಂಸರ್ಗ, ಅವರ ಜ್ಞಾನಾಮೃತವನ್ನು ಉಣ್ಣುವ ಯೋಗ ಬಂದದ್ದು ಯಾಕೆ? ಗಂಗಾ ತೀರದಲ್ಲಿ ವಿಶ್ವೇಶ್ವರನ ದರ್ಶನ ಇರುವುದು ಸುಮ್ಮನೆ ಅಲ್ಲ, ಅವನು ಜ್ಞಾನೇಶ್ವರ. ಗಂಗೆಯಲ್ಲಿ ಮುಳುಗಿ ಪುನೀತನಾದವನು ಜ್ಞಾನದಿಂದ ಉದ್ಧತನಾಗಬೇಕು ಅಂತ. ಗಂಗಾ ಭವಾನಿಯ ಸೂನುವಿನಲ್ಲಿ ಜ್ಞಾನರಾಶಿಯನ್ನು ಸುಜ್ಞಾನಿಗಳು ನಿಕ್ಷೇಪಿಸಿದ್ದು ಸುಮ್ಮನೆ ಅಲ್ಲ. ಗಂಗಾ ಮಹಾತ್ಮೆಯನ್ನು ಅರಿತವರು ಭೀಷ್ಮರನ್ನು ಸೇವಿಸ್ತಾ ಈ ಜ್ಞಾನವನ್ನು ಹೊಂದಿ ಬದುಕಿನ ಉದ್ಧಾರದ ಪಥಗತಿಯನ್ನು ಕಂಡುಕೊಳ್ಳಬೇಕು ಅಂತ. ಆದರೆ ದೈವ ವಿರೋಧಿಯಾದ ಮೊಮ್ಮಗನೇ ಬಳಿಯಲ್ಲಿರುವುದು ನೋಡಿದರೆ ಇಲ್ಲಿದ್ದ ಈ ಜ್ಞಾನ ಯಾರಿಗೆ? ಇದನ್ನು ಕೊಡಮಾಡುವುದು ಯಾರಿಗೆ? ಹೊಂದಬಹುದಾದ ಮಗ ಮೊಮ್ಮಗನಾಗಿ ದೂರ ಇದ್ದಾನೆ. ಇದ್ದರೂ ಅದನ್ನು ನಾನು ಬಯಸುವುದಿಲ್ಲ ಅಂತ ದೃಢವಾಗಿ ಸಾರುವಂತಹ ಮೊಮ್ಮಗ ಬಳಿಯಲ್ಲೇ ಇದ್ದಾನೆ. ದ್ರೋಹ ಚಿಂತನೆಯನ್ನು ವಂಶಕ್ಕೆ ಮಾಡ್ತಾ ಇದ್ದಾನೆ. ಬೇಡ ಅಂತಲ್ಲ, ಅವನಿಗೆ ಒಳ್ಳೆಯದು ದೂರ ಅಂತಲೂ ಅಲ್ಲ, ಕೆಟ್ಟದ್ದು ಹತ್ತಿರ ಆಗಿದೆ, ಬಿಟ್ಟು ಸಿಗಬೇಕಷ್ಟೆ. ಕೆಡುಕಿನಿಂದ ಬಿಟ್ಟು ಸಿಕ್ಕಿದರೆ ಸಾಧ್ಯ ಇದ್ದಷ್ಟು ಒಳಿತನ್ನು ತುಂಬಿಸುವುದಕ್ಕೆ ಕೊನೆಯದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂತ ಮನಸ್ಸುಂಟು. ಆದರೆ ಅವನಿರುವ ವಿಷವರ್ತುಲದಿಂದ ಅವರನ್ನು ಹೊರಬರಿಸುವುದು ಮನುಷ್ಯ ಮಾತ್ರರಿಂದ ಆಗದ ಕೆಲಸ. ಅದಕ್ಕೆ ದೇವರೇ ಮನಸ್ಸು ಮಾಡಬೇಕಷ್ಟೆ. ಆದ್ದರಿಂದ ಸರಳ ಮಂಚದಲ್ಲಿ ಮಲಗಿದ್ದು ಅಂದರೆ ಸರಳವಾದ ಮಂಚ ಅಲ್ಲ. ಇವ ಹೊರಟದ್ದು ನೋಡಿದರೆ ರಣಕ್ಕೆ ಹೊರಟ್ರೆ ಮತ್ತೆ ರಣದಿಂದ ವಿಮುಖನಾಗುವುದಕ್ಕೆ ಬಿಡುವುದಿಲ್ಲ. ಮಲಗಬೇಕು, ಮಗು ಆಯಾಸ ಆಗ್ತದೆ ಅಂದರೆ ಸರಳನ್ನೇ ತೋರಿಸ್ತಾನೋ ಏನು. ಅಂದರೆ ಅಷ್ಟು ಯುದ್ಧದ ಔತ್ಸುಕ್ಯ ಉಂಟು ಅವನಲ್ಲಿ. ಅದು ತೊಡಗುವ ಮೊದಲು ಒಮ್ಮೆ ಸಿಕ್ಕುವ ಹಾಗೆ ಕೃಷ್ಣ ನೀನಾದರೂ ಮನಸ್ಸು ಮಾಡಬಾರದೋ ಅಂತ ಯಾಚಿಸುವಾಗ, ಅಜ್ಜ ಯಾರದು? ನಾನು ನಿಮ್ಮ ಮೊಮ್ಮಗ. ಬಾ 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 ಬಾ, ಎಷ್ಟೊತ್ತಾಯ್ತೋ ಬಂದು? ಬಾಬಾ ತರಳ
ತರಳಬಾರಿ ನಿಶಿತ ಗಾನದೇ ತರಳಿ ಬಂದಿಗುದೇ ತಗಿ ಓರ್ವರಿ ಬೇಡು ಬೇಣೈ ಮಾಜದೇ ತರಳಿ ಬಂದಿಗುದೇ ತಗಿ ಓರ್ವರಿ ಬೇಡು ಬೇಣೈ ಮಾಜದೇ ಗುರುಕುಲಾನ್ವಯತಿ ನಗ ಬಾರಪ್ಪ ಬಾ, ಹತ್ತಿರ ಬಾ, ಅಲ್ಲೇ ಯಾಕೆ ನಿಂದೆ? ನಿಮಗೆ ಸರಿ ಎಚ್ಚರ ಉಂಟೋ ಇಲ್ವೋ ಅಂತ ನೋಡಲಿಕ್ಕೆ ತುಂಬ ಹೊತ್ತು ಬೇಕಾಯ್ತಜ್ಜ. ಯಾವ ಸ್ಥಿತಿಯಲ್ಲಿದ್ದರೂ ಮುಖದಲ್ಲಿ ತಿಲಕ ಇರುವುದು ಬೇಡ ಅಂತ ಉಂಟೇನೋ? ಅದು ಯಾವತ್ತು ನಾವು ಮಲಗಿದ್ರು ಎದ್ದರು ಜಾಗೃತಿಯಲ್ಲೂ ಸ್ವಪ್ನದಲ್ಲೂ ಸುಷುಪ್ತಿಯಲ್ಲೂ ಅದು ನಮ್ಮಲ್ಲಿ ಇರಬೇಕು. ಯಾಕೆ ಅಂದರೆ ನಾವು ಇಡುವ ತಿಲಕ ಮುಖದ ಸೌಂದರ್ಯವರ್ಧಕವಾದ ಅಂಶ ಎಂಬುದು ಬಾಹ್ಯದಲ್ಲಿ ಮಾತ್ರ. ಜೀವಂತ ಇರುವಾಗ ತಿಲಕ, ಹೋದ ಮೇಲೆ ಒಂದು ಅಕ್ಷರ ತೆಗೆದ್ರೆ ಆಯಿತು. ನಾವು ಇರುವಾಗಿದ್ದು ಮಾತಾಡುವಾಗದ ಅಲ್ಲ ಹೇಳಿದ್ದು ನಾನು. ಯಾಕೆ ಅಂದರೆ ನೀ ಹುಟ್ಟುವಾಗಲೇ ನೀ ತಿಲಕ ಅಂತ ನಾವು ಸಂಕಲ್ಪಿಸಿದವು. ಹೌದಪ್ಪ. ಯಾಕೆ ಗೊತ್ತೋ? ವಂಶದ ಸಂಪನ್ನತೆಯನ್ನು ಸತ್ಪಾತ್ರರಿಗೆ ಕೊಟ್ಟು ದಾನವಾಗಿಸಿ ಕೀರ್ತಿಕಾರಕವಾದ ಪ್ರವೃತ್ತಿಯನ್ನು ತೋರುವ ಮಗು ನೀನು. ವಿದ್ಯಾ ಸಂಪನ್ನತೆಯಿಂದ ಬೆಳೆದು 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 ಪರಂಪರೆಗೆ ಹರ್ಷೋತ್ಕರ್ಷವನ್ನು ಉಂಟು ಮಾಡುವ ಮಗು ನೀನು ಎಂಬುದರಿಂದ. ಈ ಕೆಲವರೆಲ್ಲ ಹೇಳ್ತಾರೆ, ಹೆಣ್ಮಗು ಹುಟ್ಟುವಾಗ ಕೆಳಗಿನಿಂದ ಹಲ್ಲು ಬರಬೇಕಂತೆ, ಗಂಡು ಮಗುವಿಗೆ ಮೇಲಿನಿಂದ ಹಲ್ಲು ಬರಬೇಕಂತೆ. ಬಾಹುಜ ನಾನು ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ತುಪ್ಪದ ಭಂಡದಿಂದ ಕೈ ಹೊರಗೆ ಹಾಕಿದ್ದೇನಂತೆ ನಾನು. ಅದೀಗ ಗಂಡು ಮಕ್ಕಳಿಗೆ ಮೇಲಿನಿಂದಲೇ ಯಾಕೆ ಬರಬೇಕು ಅಂತ ಏನಾದರೂ ಹೇಳಿದ್ದ? ಭೂಮಿಯನ್ನು ನೋಡ್ತಾ ಬರಬೇಕು ಅಂತ. ಹೆಣ್ಣು ಮಕ್ಕಳಿಗೆ ಆ ಅಟ್ಟ ನೋಡ್ತಾ ಬರಬೇಕು ಅಂತ. ಅದು ಯಾಕೆ? ಅದು ಗೊತ್ತಿಲ್ಲ ನನಗೆ. ಅಂತೂ ಹೇಳಿದ್ದನ್ನು ವಿನಿಯೋಗಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಹೊರಟಿದ್ಯಲ್ಲೋ. ನಮ್ಮದಷ್ಟೇ. ಒಳ್ಳೇದೇ ಮಗು. ಅದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ನೀವಿಲ್ವಾ ಅಜ್ಜ? ನಾವು ಯಾಕೆ? ಬಾಹುಜರಾದವರು ಹಸ್ತವಿಸ್ತಾರವನ್ನು ಮಾಡಿದರೆ ಸಾಲದು, ಅನುಚಿತವಾದ ವಿಧಾನದಲ್ಲಿ ಹಸ್ತವನ್ನು ವಿಸ್ತರಿಸಿದ ಸಹಸ್ರ ಕರಗಳು ಕಡಿದೊಗೆಯಲ್ಪಟ್ಟ ಇತಿಹಾಸವು ಇದೇ ಭೂಮಿಯದ್ದು ಮಗು. ಹಾಗೆ ಕಡಿದವರನ್ನು ನಾನು ಗುರು ಅಂತ ಕರೆಯುತ್ತೇನೆ. ಹೌದು. ಅವರಿಗೆ ವಿರೋಧಿಯಾದವನು ಕ್ಷತ್ರಿಯನಾದರೂ ಅವನನ್ನು ದುಷ್ಟಾಂಶ ಸಮುದ್ಭವ ಅಂತ ಕಾರ್ತವೀರ್ಯನನ್ನು ನಾವು ಆದರ್ಶ ಅಲ್ಲ ಅಂತ ದೂರೀಕರಿಸ್ತೇವೆ. ಅವ ಆದರ್ಶ ಯಾವಾಗ ಅಂದರೆ ದತ್ತಾತ್ರೇಯ ಅನುಗ್ರಹದಿಂದ ಸಂಪುಷ್ಟನಾದದ್ದರಿಂದ ನಷ್ಟವಸ್ತು ಪ್ರಾಪ್ತಿಗಾಗಿ ಆ ಋಷಿಗಳ ತಪಸ್ಸು ಕಾರ್ತವೀರ್ಯನ ಸಹಸ್ರ ಕರಗಳಿಂದ ನಮಗೆ ನಷ್ಟವಾದದ್ದನ್ನು ಹುಡುಕಿ ಕೊಡಲಿ ಅಂತ ಪ್ರಾರ್ಥಿಸುವುದು ಬಿಟ್ಟರೆ ಅಲ್ಲೂ ನಾವು ಮಾನಿಸುವುದು ತಪಸ್ಸನ್ನು. ಅಂದರೆ ಅನುಚಿತವಾದ ವಿಧಾನದಲ್ಲಿ ಹಸ್ತವನ್ನು ಹೊರಹಾಕುವುದು ಕ್ಷಾತ್ರದ ವಿಕಾರವಾಗುತ್ತದೆ ಬಿಟ್ಟರೆ ಕ್ಷಾತ್ರದ ವಿಸ್ತಾರ ಆಗುವುದಿಲ್ಲ ಮಗು. ಕುರುಕುಲಕ್ಕೆ ತಿಲಕಪ್ರಾಯನಾಗಿ ಇಲ್ಲಿನ ಸಂಪತ್ತಿನ ಸದ್ವಿನಿಯೋಗ ಮಾಡ್ತಾ, ಬಲದಿಂದ ದೀನದಲಿತರನ್ನು ಉದ್ಧಾರ ಮಾಡ್ತಾ, ವಂಶೋತ್ಕರ್ಷಕ್ಕೆ ಹೇತುವಾಗುವಂತೆ ಕೀರ್ತಿಯನ್ನು ಸಂಪಾದಿಸುವವನು ಆ ಕುಲಕ್ಕೆ ತಿಲಕಪ್ರಾಯ. ನೀನು ಹಾಗಾಗಬೇಕು ಎಂಬ ಆಶಯದಿಂದ ವ್ಯಾಸಾನುಗ್ರಹದಿಂದ ಪರಿಪುಷ್ಟನಾದ ಶಿವಾನುಗ್ರಹದ ವ್ಯಕ್ತ ಸ್ವರೂಪನಾದ ನಿನ್ನನ್ನು ನಾವು ಪರಿಭಾವಿಸಿದ್ದು. ನೀನು ತಿಲಕ ಆಗಬೇಕು ಅಂತ ಹೊರಟು ಮುಖಕ್ಕೊಂದು ತಿಲಕ ಎಂಬ ನ್ಯಾಯವನ್ನು ಮೀರಿ ಈಗ ಮುಖ ಎಲ್ಲ ತಿಲಕ ಅಂತ ಆಗಿದೆ. ಈಗ ಮುಖದಲ್ಲಿ ಶೋಭಾವರ್ಧನೆಯ ತಿಲಕವನ್ನು ಅಲ್ಲೆಲ್ಲಿ ಇಟ್ಟರೆ ಮುಖವೇ ವಿಕಾರ ಆಗುವುದಲ್ವ ಮಗು?
ಅದು ಮತ್ತೆ ರಂಗವಲ್ಲಿ ಬಿಡಿಸಿದ ಹಾಗೆ ಆಗ್ತದೆ ಅಷ್ಟೇ. ಹಾಗೆ ಮಾಡಬೇಕು ಅಂತ ಹಠ ತೊಟ್ಟವನ ಹಾಗೆ ಈ ವಂಶವನ್ನು ಎಲ್ಲೆಲ್ಲಿಗೋ ಕೊಂಡೊಯ್ದೆ. ಆಗಲಿ ಕೊನೆಗೂ ಇಲ್ಲಿ ಬಂದಿಯಲ್ಲ, ಏನೀಗ ರಾಜನೀತಿಯಲ್ಲಿ ನಿಪುಣನಾದ ನೀನು ರಣವೀಳೆಯ ಕೊಟ್ಟ ಮೇಲೆ ಮುಖ ಬಾಡಿಸಿಕೊಂಡು ಇಲ್ಲಿಯ ತನಕ ಮಧ್ಯರಾತ್ರಿಯಲ್ಲಿ ನಿಶಿತ ಕಾಲವಿದು, ಹರಿತವಾದ ಕಾಲ, ನಿಶೀಥ ಕಾಲವಿದು. ಅದಕ್ಕಾಗಿಯೇ ಅರಿತವರಾದ ನಿಮ್ಮ ಹತ್ತಿರ ಬರುವ ಅಂತ ತಿಳಿದು ಬಂದೆ. ನಿನಗೂ ಅರಿವು ಬೇಕು ಅಂತ ಖಂಡಿತಲ್ಲ. ಆ ಹರಿಯಲ್ಲಿ ಹರಿಯಳುವುದರಲ್ಲಿ ಕಳುಗಿದೆ ಮರುಗದಿ ಪಾಂಡವರು ಯಾರಿದ್ದಾರಜ್ಜ? ಕಳುಗಿದೆ ಮರುಗದಿ ಪಾಂಡವರ ಪರಿವರಾರೈ ಎಂಬುದು ಕೆಣಕುತ್ತ ಬರುವರು ದಿನದಿಯೇ ಪರಿವರಾರೈ ಎಂಬುದು ಕೆಣಕುತ್ತ ಬರುವರು ದಿನದಿಯೇ ಹರಿಯುಳುವುದು ತಲೆ ಕಳುಗಿದೆ ಮರುಗದಿ ಪಾಂಡವರ ಅಜ್ಜಯ್ಯ, ಸುಯೋಧನ ಸಂಧಾನದ ಸಭೆಯಲ್ಲಿ ಗಂಡು ಮಗನ ಹಾಗೆ ವೀರಕ್ಷಾತ್ರೋಚಿತವಾಗಿರುವ ನಡೆಯಲ್ಲಿ ಹರಿಯಲ್ಲಿ ದುರವೇ ಬದ್ಧ ಎನ್ನುವುದನ್ನು ತೀರ್ಮಾನಿಸಿ ನಾನು ಕಳುಹಿಸಿದೆ. ಆಗ ನಮಗೆ ಚಿಂತೆ ಆಗಿತ್ತು, ಈಗ ನಿನಗೆ ಯಾಕೆ ಬಂತು ಅಂತ. ಚಿಂತೆ ಅಲ್ಲ, ಚಿಂತೆ ಅಲ್ಲ. ನಾನು ಯೋಚನೆ ಮಾಡುವುದು. ನೀ ಚಿಂತನೆ ಮಾಡಿದ್ರು ಚಿಂತೆ ಹಾಗೆ ಕಾಣ್ತದೆ. ರೂಢಿಯಲ್ಲಿ ಕೆಲವರೆಲ್ಲ ಹೇಳುವ ಕ್ರಮ ಉಂಟು. ಹೇಗೆ? ಅವಸರದವನಿಗೆ ಎಲೆಯಲ್ಲಿ ಬಡಿಸಿ, ನನಗೆ ನೆಲದಲ್ಲಿ ಬಡಿಸಿ ಅಂತ. ಹಾಗಾದ್ರೆ ಅವಸರ ಯಾರಿಗಿರುವುದು ಅಂತ ಗೊತ್ತಾಗ್ತದಲ್ಲ. ಧರ್ಮರಾಯ ಬೇಡ 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 ಅಂತ ಹೇಳ್ತಾ ಇರುವ ಪಶ್ಚಿಮ ದಿಕ್ಕಿನಲ್ಲಿ ಬಿಡಾರ ಮಾಡಿ ನಾವು ತಯಾರಿದ್ದೇವೆ ಅಂತ ಹೇಳುವಷ್ಟರ ಮಟ್ಟಿಗೆ ಈಗ ತಯಾರಾಗಿದ್ದಾರೆ. ಬೇಡ ಅಂತ ಇದ್ದವನು, ಹೇಳ್ತಾ ಇದ್ದವನು ಅಸಮರ್ಥ ಅಂತ ನೀನು ಗ್ರಹಿಸಿದ್ದು ನಿನ್ನ ತಪ್ಪಲ್ವ ಮಗು. ಈಗ ಬೇಡ ಅಂತ ಹೇಳಿದವರಿಗೆ ಆಗುದಿಲ್ಲ ಅಂತ ಅರ್ಥ. ಅಯ್ಯೋ, ಎಲ್ಲಿ ಆಗ್ತದೆ, ಹೇಗಾಗ್ತದೆ? ಯಾಕೆ ಆಗುದಿಲ್ಲ? ಆ ಮುದುಕರನ್ನೆಲ್ಲ ಕಟ್ಟಿಕೊಂಡು ಬಂದಿದ್ದಾರೆ, 3 ಅಂತ ಹೇಳಿ. ಒಟ್ಟು ಇರುವುದಲ್ಲಿ 7, ಬೇರೆಂತದ್ದು ಇಲ್ಲ. ನಾನು ಕೇಳುವುದಜ್ಜ, ಒಂದು ಮರುಕದಿಂದಲಾದ್ರೂ ಈ ಮರುಕದಲ್ಲಿ ಪೊರೆಯುವುದು ಅಂತ ಉಂಟು. ಯಾರೋ ಬೇಡ್ತಾ ಇರುವಾಗ ಪಾಪ ಹೋಗ್ಲಿ ಎಂತ ಒಂದು ದಾಕ್ಷಿಣ್ಯದಿಂದ ಕೊಡುವುದು ಅಂತ ಉಂಟು. ಹೀಗೆ ಕೊಟ್ಟಾದರೂ ಅವರನ್ನು ಗೆಲ್ಲಿಸುವುದಕ್ಕೆ, ಅವರನ್ನು ಸಲಹುವುದಕ್ಕೆ, ಪ್ರಪಂಚ ಮುಖದಲ್ಲಿ ಪಾಂಡವರಿದ್ದಾರೆ, ಇದ್ದಾರೆ ಅಂತ ಸ್ಥಾಪಿಸುವುದಕ್ಕೆ ಯಾರಿದ್ದಾರೆ ಅಜ್ಜ? ಅಲ್ಲ, ಈಗ ಪಾಂಡವರು ಮುದುಕರನ್ನು ಕಟ್ಟಿಕೊಂಡು ಬಂದಿದ್ದಾರೆ ಅಂತ ನೀನು ಹೇಳುವುದು ಒಂದು ಮುದುಕನಲ್ಲೇ ನೆನಪುಂಟಲ್ಲ. ಆದ್ರೆ ಒಂದುಂಟು, ಆ ಮುದುಕರಿಗೂ ಈ ಮುದುಕರಿಗೂ ವ್ಯತ್ಯಾಸ ಉಂಟು. ನೀವು ಹೇಳದ ಯಮ ನಿಮ್ಮ ಹತ್ತಿರ ಬರುವುದಿಲ್ಲ, ಅವರ ಬೆನ್ನ ಹಿಂದೆ ಇದ್ದಾನೆ ಯಮ. ಅವರಲ್ಲಿದ್ದ ಮುದುಕರಲ್ಲಿ ಎಲ್ಲ ಮುದಿಯ ಯಾರು ಗೊತ್ತುಂಟು? ಯಾರು? ಅವನಿಗೆ ಆದಿನಾರಾಯಣ ಅಂತ ಹೆಸರು. ಆದಿನಾರಾಯಣ ದುಷ್ಟ ಶಿಕ್ಷಣಗಾಗಿಯೇ ತರಳ
ಶಿಕ್ಷಣಕ್ಕಾಗಿ ಮೋದದಿ ದೇವಗೆ ಕುದಿಸಿ ಲೆಕ್ಕಕ್ಕೆ ಸಿಗದವನಾರಿದ್ದಾನೋ ಅತೀತನಾಗಿ ಅವನನ್ನು ಲೆಕ್ಕಿಸದೇ ನೀ ಲೆಕ್ಕ ಮುಂದುವರಿಸಿದರೆ ಅದು ತಪ್ಪು ಲೆಕ್ಕ ಆಗ್ತದೆ ಮಗು. ಯಾವ ಲೆಕ್ಕ? ಈಗ 7 ಅಕ್ಷವಿಣಿಯಲ್ಲಿರುವುದೆಲ್ಲ ಮುದುಕರು ಅಂತ ನೀನೊಂದು ಲೆಕ್ಕ ಹೇಳಿದೆ. ಹೌದು. ಎದುರಾಳಿಯನ್ನು ವಿರಾಟನ ಸೇನೆ, ದೃಪದನ ಸೇನೆ ಹಳಬರದದ್ದು ಆಗಲಿ. ದೃಪದನ ಸೇನೆಯಲ್ಲಿರುವುದು ದ್ರೋಣ ವಿದ್ಯೆ. ನೀ ದ್ರೋಣರನ್ನು ನೆಚ್ಚಿಕೊಂಡಿದ್ಯೋ? ನಮ್ಮ ಗುರುಗಳಲ್ವಾ? ಈಗ ಅವರನ್ನು ನೆಚ್ಚಿಕೊಂಡದ್ದು ಅವರ ವಿದ್ಯೆಯಿಂದ ಹೌದು ಅಂತಾದರೆ ಅದು ಮೂರ್ತ ರೂಪದಲ್ಲಿ ದೃಷ್ಟದ್ಯುಮ್ನ ರೂಪದಲ್ಲೋ ಪಾರ್ಥನ ರೂಪದಲ್ಲೋ ಇರುವಾಗ ಅದನ್ನು ಬಲ ಅಲ್ಲ ಅಂತ ಹೇಗೆ ಹೇಳುವುದಕ್ಕೆ ಸಾಧ್ಯ? ನಮ್ಮಲ್ಲಿ ಉಂಟಲ್ಲ ಅದಕ್ಕಿಂತ ಹೆಚ್ಚು. ಈಗ ನೀವು ದ್ರೋಣರ ಶಿಷ್ಯ ಅಲ್ಲಲ್ಲ, ಕುರುಬ ಅಲ್ಲ. ಈಗ ನಾನು ಆಗಬೇಕು ಅಂತಿಲ್ಲ, ದ್ರೋಣರು ನಾನು ಪರಶುರಾಮರ ಶಿಷ್ಯ ಹೌದಲ್ಲ. ಹಾಗಾದ್ರೆ ಅಲ್ಲಿ ಪರಶುರಾಮರ ಶಿಷ್ಯರಿಲ್ಲ ಅಂತ ಎಲ್ಲಿಗೆ? ಅಲ್ಲಿ ಸಂಧಾನಕ್ಕೆ ಬಂದ ಕೃಷ್ಣನ ಬಲಬದಿಯಲ್ಲಿ ನಿಂತವರಿಗೆ ಹೆಸರು ಪರಶುರಾಮರು ಅಂತ ಮಗು. ಅಲ್ಲ, ಈಗ ಇಲ್ಲ, ಬಲ ಇಲ್ಲ. ಅಂದರೆ ತನ್ನ ಶಿಷ್ಯರನ್ನೆಲ್ಲ ಈ ಪಕ್ಷದಲ್ಲಿಟ್ಟು ತಾನೇ ತನ್ನನ್ನು ತಾನು ಕೃಷ್ಣ ಪಕ್ಷಕ್ಕೆ ಯಾರು ಒಗ್ಗಿಸಿಕೊಂಡಿದ್ದಾರೋ ಆ ಬಲವನ್ನು ನೀನು ಹೀನ ತುಚ್ಛ ಅಂತ ಹೇಗೆ ಹೇಳುವುದಕ್ಕೆ ಸಾಧ್ಯ? ಎಂಥದುಂಟು? ಯಾವುದು ಬೇಕಾದದ್ದು? ನಿನ್ನ 11 ಅಕ್ಷೌಹಿಣಿ ಅಲ್ಲ, ಪಾಂಡವರ 7 ಅಕ್ಷೌಹಿಣಿ ಅಲ್ಲ. ಏಕತೋವಾ ಜಗತ್ ಕೃಷ್ಣ, ಏಕತೋವಾ ಜನಾರ್ದನ. ತಕ್ಕಡಿಯ ಒಂದು ಕಡೆಯಲ್ಲಿ ಜಗತ್ತಿನ ಎಲ್ಲ ಬಲ ಹಾಕು, ಇನ್ನೊಂದು ಕಡೆಯಲ್ಲಿ ಜನಾರ್ದನನನ್ನು ನಿಲ್ಲಿಸು. ಅವ ಆಯುಧ ಹಿಡಿಯುವುದಿಲ್ಲ ಅಂತ ಸುಮ್ಮನಾಗಿದ್ದಾನೆ. ನಾನು ಒಬ್ಬನ ಸಾರಥ್ಯ ಮಾಡುವುದಕ್ಕೆ ಮಾತ್ರ ಮೀಸಲು ಅಂತ ಹೇಳಿದ್ದಾರೆ. ದೇವರಾಗಿ ಕೊಡಿಸುವುದಿದ್ರೆ ಎಲ್ಲ ಕೊಡಿಸ್ತಾನೆ, ಮತ್ತೆ 7 ಅಕ್ಷೌಹಿಣಿ ಇಲ್ಲ ಯಾಕೆ? ಅವನಿಗೆ ಆಯುಧ ಬಂದದ್ದು ಹೇಗೆ ಮಗು? ಇದು ಇಲ್ಲಿಗೆ ಕತೆ ಸಿಕ್ಕುವುದಿಲ್ಲ, ಅಲ್ಲಿ ಕತೆ ಸಿಗ್ತದೆ. ನಿನ್ನ ಕರ್ಣಕಿಲ್ಬಿಷಕ್ಕೆ ಮಧುಕೈಟವರನ್ನು ಹುಟ್ಟಿಸುವ ಶಕ್ತಿ ಉಂಟು? ನಮಗಿಲ್ಲ. ನೀ ಸೋತಾಗ ಒದಗುವ ಸುದರ್ಶನ ನಿನ್ನ ಬಳಿಯಲ್ಲಿ ಉಂಟು? ಅದಿಲ್ಲ. ಅಲ್ಲ, ಅದು ಕೆಳಗಿಟ್ಟಿದ್ದಾನಲ್ಲವ, ಯಾವುದಿಲ್ಲ ಅಂತ ಹೇಳಿದಾನಲ್ಲ, ನನ್ನಲ್ಲಿ ಹೇಳಿದ್ದಲ್ವಾ? ಅವ ಯಾವುದನ್ನು ಕೆಳಗಿಟ್ಟದ್ದು? ಸುದರ್ಶನ ಭಂಡಾರಿಸಿತು ಅಂತ ಹೇಳಿದ್ದಾನೆ. ಸುದರ್ಶನ ಅವನಿಗೆ ಸಿಕ್ಕುವ ಮೊದಲು ಅವ ಕೊಂದದ್ದು ಯಾವುದರಿಂದ? ಎಲ್ಲಿ ಕೊಂದಿದ್ದಾರೆ? ಈಗ ನೀನು ಹೇಳಿದ ಆದರ್ಶಕ್ಕೆ ನೀನೇ ಯೋಚನೆ ಮಾಡು. ಆಲದಲ್ಲಿ ಬಾಲಮುಕುಂದರಾಗಿ ಹಿಂದೆ ಮೊದಲಿನ ಕತೆ ಇದು. ಹಿಂದೆ ರಾವಣ ಕಂಸ ಮುಖ್ಯರ. ರಾವಣನನ್ನು ಕೊಂದದ್ದು ಕೋದಂಡದಲ್ಲಿ, ಕಂಸನನ್ನು ಕೊಂದದ್ದು ಮುಷ್ಟಿಬಂಧದಲ್ಲಿ. ಈಗ ಚಕ್ರ ಎಂತದಕ್ಕೆ? ಈಗ ನಿನಗೆ ಆದರ್ಶ ಅಂತ ಹೇಳಿದ ಇಬ್ಬರು ಚಕ್ರದಿಂದ ಅವ ಕೊಂದದ್ದೇ ಅಲ್ಲ. ಹೋರಾಟ ಮಾಡದೆ ಒಬ್ಬನ ಪಕ್ಷದಲ್ಲಿ ಇರ್ತೇನೆ. ಈಗ ಏನ್ ಮಾಡ್ತಾನೆ ಕೇಳಿದ್ರೆ ಎಲ್ರಿಗೂ ಗೊತ್ತುಂಟು, ಭಾರತನ ಸಾರಥಿಯಾಗಿರ್ತಾನೆ ಅಷ್ಟೇ. ಹೌದು. ಈಗ ದ್ಯೂತದಲ್ಲಿ ದಾಳ ಉರುಳಿಸಿದ್ಯಾರು ಮಗು? ಅದು ಇಬ್ರು ಋಷಿ, ನಮ್ಮ ಮಾವ ಮತ್ತೆ ಧರ್ಮರಾಯ. ನಿನ್ನ ಪರವಾಗಿ ಯಾರು? ಮಾವ. ನೀನು ಗೆದ್ದದ್ದು ಹೇಗೆ? ಅದು ನಾನು ಮೊದಲು ಹೇಳಿದ್ದೇನೆ, ನನ್ನ ಕೈ ಮಾವ ಅಂತ. ಹೌದಾ? ಹೌದು, ನನ್ನ ಕೈ, ನಿನ್ನ ಕೈ ಮಾವ ಅಂತ. ನನ್ನ ಕೈ ಮಾವ ಅಂತ. ನಿನ್ನ ಮಾವನಿಗೂ ನಿನಗೂ ಒಟ್ಟಿಗೆ ಪಾಠ ಕಲಿಸುವುದಕ್ಕೆ 5 ದಾಳ ಹಿಡ್ಕೊಂಡು ಹೊರಟಿದ್ದಾನೆ ದ್ಯೂತ ಆಡುವುದಕ್ಕೆ ಕೃಷ್ಣ. ಆ 5 ದಾಳಕ್ಕೆ ಪಾಂಡವರು ಅಂತ ಹೆಸರು. ಗೆಲ್ಲುವುದು ಕೃಷ್ಣ, ಗೊತ್ತುಂಟೋ ಮಗು ನಿನಗೆ? ನಿಮಗೆ ಈ ಭಾಗವತರುಗಳಿಗೆಲ್ಲ ಉಂಟಲ್ಲ, ನಿಮಗೆ ಇದೇ ಆಗುದು. ನಿನಗೆ ನೀವೆಲ್ಲ ಓದಿದ್ದೆಲ್ಲ ಬಾಕಿದ್ದವರಲ್ಲಿ ನೆನಪು ಬೇಡ. ನೀನು ಓದಿದ್ದರಲ್ಲೇ ಹೇಳು. ನಿನಗೆ ನಾನು ಯುದ್ಧದ ಬಗ್ಗೆ ಮಾತಾಡ್ತೇನೆ, 5 ಜನ ದಾಳ ಅಂತ ಹೇಳುದು ಅಲ್ಲ. ಈಗ ನೀನು ದ್ಯೂತದ ಬಗ್ಗೆ ಮಾತಾಡುವಾಗ ನೀ ಮಾತಾಡಿದ್ದು ಬೇರೆ ಅಲ್ವೋ, ಆದದ್ದು ಬೇರೆ ಅಲ್ವೋ? ನೀನು ಹೇಳಿದ್ದು ಸುಹೃದ್ಯೂತ ಅಂತ, ಆದದ್ದು ಆಗ ಯಾಕೆ ಇದನ್ನು ಹೇಳ್ತೇನೆ ಗೊತ್ತಾ? ನಮಗೆ ಮೊದಲೇ ಗೊತ್ತುಂಟದಲ್ಲ ಅಂತ. ನಾವು ತೋರಿಕೆಗೆ ಮಾತ್ರ ಹೇಳಿದ್ದು. ತೋರಿಕೆಗೆ ನೀನು ನಿನ್ನ ತರ್ಕದಿಂದ ಉತ್ತರ ಕೊಡು. ಹುಟ್ಟಿದ ಮಗು ನಗೆಯಾಡುತ್ತಾ ಹೆತ್ತಂತಹ ಅಪ್ಪಮ್ಮಂದಿರು ಅಳುವಂತಹ ಒಂದು ಜನ್ಮ ಪ್ರಸಂಗವನ್ನು ಬೇರೆ ಹೇಳು. ಮೋದದಿಂದ ದೇವಕಿಗೆ ಉದಿಸಿದ್ದು ಅಂದದ್ದು ಅದಕ್ಕೆ. ಹುಟ್ಟಿದ ಮಗು ನೆಗೆಯಾಡ್ತದೆ ಶಂಖಚಕ್ರ ಗದಾ ಪದ್ಮಹಸ್ತವಾಗಿ. ತಂದೆ ತಾಯಂದಿರು ಅಳುತ್ತಾರೆ. ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ. ಅದನ್ನು ತಿಳಿದವರು ಹೇಳಿದ ಹಾಗೆ ವ್ಯಾಸಾದಿಗಳು. ಅದ್ಭುತ ಅಂದ್ರೆ ಏನು? ಪ್ರಕೃತಿಗೆ ಅತೀತವಾದದ್ದಕ್ಕೆ ಅದ್ಭುತ ಅಂತ ಹೆಸರು. ಹುಟ್ಟಿದಂತಹ ಮಗು ಹುಟ್ಟಿದ್ಯಾಕೆ? ಜಾತ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ. ತಿಳಿದವರ ವ್ಯಾಖ್ಯಾನ, ನನ್ನೊಬ್ಬನದ್ದಲ್ಲ. ನಾನಾದ್ರೆ ನಿನ್ನ ಬಾಯಿ ಮುಚ್ಚಿಸುವುದಕ್ಕೆ ಏನೋ ಹೇಳ್ತೇನೆ ಅಂತ ಆಗುತ್ತದೆ.
ಮೋದದಿ ದೇವಕಿ ಗುದಿಸಿ ಸಾದರದಿ ಪಾಂಡು ಜಾತರ ಪೊರೆಯುವ. ಆದರ ಇಟ್ಟುಕೊಂಡು ಯೋಚನೆ ಮಾಡು. ದೇವರು ಅಂತ ಲೋಕವೇ ಯಾರನ್ನು ಗೌರವದಿಂದ ಕಾಣ್ತದೋ ಆ ದೇವರೇ 5 ಮಂದಿಯ ಬಗ್ಗೆ ಆದರ ತೋರಿಸಬೇಕಾದ್ರೆ ಆ ವ್ಯಕ್ತಿತ್ವದ ಔನ್ನತ್ಯ ಎಂಥದ್ದಿರಬೇಕು ಮಗು. ಸಾದರದಿ ಪಾಂಡು ಜಾತರ ಪೊರೆಯುವ. ಅವನು ಲೋಕ ಪಿತಾಮಹನೂ ಹೌದು, ಛೇದಿಸಿಹನು ಕಂಸಾದಿಗಳ ಅದೂ ಹೌದು. ಅವನು ಕಂಸಾದಿಗಳನ್ನು ಛೇದಿಸ್ತಾ ತನಗಾಗದವರು ಭೂಮಿಗೆ ಭಾರರಾದವರೆಲ್ಲರನ್ನು ತರೀತಾ 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 ಅವನು ಮುನ್ನಡೆದು ಬಂದ ವಿಧಾನದಲ್ಲಿ ಅವ ಓಡಿದರೆ ಸಾಯ್ತಾರೆ ಜನ, ಅವ ನಗಾಡಿದರೆ ಸಾಯ್ತಾರೆ ಜನ, ಅವ ಒಬ್ಬನಲ್ಲಿ ಒಂದು ಮಾತಾಡಿದರೆ ಸಾಯ್ತಾರೆ ಜನ. ಅಂದ್ರೆ ಹೀಗೆಲ್ಲ ಕೊಲ್ಲಬಲ್ಲವನಿಗೆ ಕೈಯಲ್ಲಿ ಆಯುಧ ಇದ್ದರೆ ಮಾತ್ರ ಕರ್ತೃತ್ವ ಅಂತ ಹೇಳ್ತೀಯಲ್ಲ. ಲೋಕದ ಆದಿ ಅವನು. ಆಪೋ ನಾರ ಇತಿ ಪ್ರೋಕ್ತ ಆಪೋ ವೈ ನರಸೂನವ. ಜೀವಾಧಾರವಾದ ಮೂಲ ದ್ರವಕ್ಕೆ ನಾರ ಅಂತ ಹೆಸರು. ಅದನ್ನು ನಾವು ನೀರು ಅಂತ ಹೇಳುವುದು. ಜಲವಾಗಿದ್ದದ್ದು ದ್ರವವಾಗಿದ್ದದನ್ನೆಲ್ಲ ನೀರು ಅಂತ ಹೇಳುವುದು ರೂಢಿಯಾದದ್ರಿಂದ ಅದು ಜೀವಕ್ಕೆ ಮೂಲವಾದ ದ್ರವ. ಅಲ್ಲಿ ವಿಹರಿಸ್ತಾ ಇದ್ದವನಿಗೆ ನಾರಾಯಣ ಅಂತ ಹೆಸರು. ಅಲ್ಲಿಂದ ಹುಟ್ಟಿದವರಿಗೆ ಜೀವರು ಅಂತ ಹೆಸರು. ಎಲ್ಲ ಜೀವಕ್ಕೂ ಆಶ್ರಯ ಸಾಧನವಾದ ಲೋಕಮಹನ ಸ್ಥಾನದಲ್ಲಿರುವ ಪಿತಾಮಹನಿಗೆ ಪಿತಾಮಹನೆನಿಸಬಹುದಾದ ಅವನಿರುತ್ತ ಬೇರೆ ಬಲ ಯಾಕೆ ಮಗು? ಯುದ್ಧ ತೊಡಗಿದರೆ ಗೆಲುವು ಅವರದ್ದೇ. ಧರ್ಮಜ ಬೇಡ ಬೇಡ ಅಂತ ಹೇಳ್ತಾ ಇದ್ದವನು ಕ್ಷಿಪ್ರವಾಗಿ ಬಂದ ಬಗೆಯಿಂದಲೇ ಗೊತ್ತಾಗುವುದಿಲ್ವೋ ಅವರಲ್ಲಿ ಆತ್ಮವಿಶ್ವಾಸದ ಎತ್ತರ ಎಷ್ಟುಂಟು ಅಂತ. ಅಜ್ಜ, ಗೆಲ್ಲಿಸುವುದಕ್ಕೆ ಅವ ಸಾಕು ಮಗು. ನೀವು ಹೇಳ್ತೀರಿ ಪೊರೆಯುವವ ಅಂತ. ಅವ ಸಾಲದ ಪೊರೆಯುವ ಚರಿಸುವ ಕಾಲದೊಳು ಸರ್ವತ ಕೊಡೆ ನೀಡು ಬರೆಯುವ ಬಗ್ಗೆ ಮನವಿಪಿನಾದರಗಳ ಚರಿಸುವ ಕಾಲಗಳು. ಅಜ್ಜಯ್ಯ, ಸುಯೋಧನ, ದೈವ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಅದು ಅನುಕೂಲವಾಗಿಯೇ ಇರ್ತದೆ ಎನ್ನುವುದಕ್ಕಾಗಿ ದೈವ. ಹೌದು, ಪಕ್ಷಪಾತ ಇಲ್ಲ, ವೈಷಮ್ಯ ಇಲ್ಲ ದೇವರಿಗೆ. ಹಾಗಾದರೆ ಧರ್ಮ ಮೂಲವಾದಂತಹ ವಿಷಯಕ್ಕೆ ಯಾರು ನಿಬದ್ಧರಾಗಿರ್ತಾರೋ ಅವರನ್ನು ದೈವ ಕೈಯಿಂದ ಸಹಕರಿಸ್ತದೆ. ಸ್ವಲ್ಪ ವಿವೇಚನೆ ಮಾಡುವ. ಮಾಡು ನೀನು ಆ ವಿಷಯದಲ್ಲಿ ಎಷ್ಟು ವಿವೇಚನೆ. ಹಸ್ತಿನಾವತಿಯಲ್ಲಿ ಇನ್ನು ಮುಂದೆ ಇಲ್ಲ ಆಳ್ವಿಕೆಗೆ ಜನ ಅಂತಾದ ಕಾಲದಲ್ಲಿ ನಿಮ್ಮ ಕಣ್ಕಾಪಿನಲ್ಲಿಯೇ 3 ಜನ ಮಕ್ಕಳು ಹುಟ್ಟಿದರು. ಒಬ್ಬ ದಾಸಿಪುತ್ರ, ಇನ್ನೊಬ್ಬ ಕುರುಡ, ಮತ್ತೊಬ್ಬ ಪಾಂಡುರೋಗಿಯಾದರೂ ಮಧ್ಯಮಾರ್ಹತೆಯಿಂದ ಹಸ್ತಿನಾವತಿಗೆ ಹಕ್ಕುದಾರ. ಅವನಿಗೆ ಅಧಿಕಾರವನ್ನು ಕೊಟ್ಟಿತು. ಅನ್ಯ ಭಾಷೆಯಲ್ಲಿ ಒಂದು ಗಾದೆ ಉಂಟು, ಗೊತ್ತುಂಟು? ಹೇಗೆ? ಮೂಗೇ ಇಲ್ಲದವರ ರಾಜ್ಯದಲ್ಲಿ ಸಣ್ಣ ಮೂಗಿದ್ದವ ರಾಜ ಅಂತ. ನೋಡುವ, ನಾವು ಸ್ವಲ್ಪ ಆಚೆಗೆ ಹೋಗುವ, ಮತ್ತೆ ಮಾತಾಡುವ. ಅಲ್ಲ, ಹೇಳಿದ್ದು ನಿನಗೆ ಅಂಥದ್ದು ಬೇಗ ಅರ್ಥ ಆಗ್ತದೆ, ಅದಕ್ಕೆ ಹೇಳಿದ್ದು. ನೀನು ಎಲ್ಲ ಗಡಿಯನ್ನು ಹೊಕ್ಕವನಲ್ವೋ, ಒಂದು ಹಂತದಲ್ಲಿ ರಾಜ್ಯದ ಗಡಿಯಲ್ಲೇ ಇರುವವ ನೀನು. ಅಜ್ಜ, ಪಾಂಡು ಎಷ್ಟರ ಮಟ್ಟಿಗೆ ಹಸ್ತಿನಾವತಿಗೆ ಅನಿವಾರ್ಯ ಎನ್ನುವುದು ನಿಮಗೂ ಗೊತ್ತು, ಪಾಂಡವಿಗೂ ಗೊತ್ತು. ಅಂಥವರಿಗಿದ್ದಂತಹ ಒಂದು ದುಶ್ಚಟ ಅಂತ ಹೇಳಿದ್ರು ತಪ್ಪಲ್ಲ, ಅದು ಮೃಗಯ ವಿನೋದಿಯಾಗಿ ಬಹಳ ಕಾಲ ಕಾಡಬದಿಯಲ್ಲೇ ಕಳೆದು ಕ್ರೀಡಿಸುತ್ತಿರುವಂತಹ ಜಿಂಕೆಗಳಿಗೆ ಬಾಣ ಪ್ರಯೋಗ ಮಾಡಿ ಸಾಯುವ ಕಾಲದಲ್ಲಿ ಅದು ಯಾರು ಎನ್ನುವುದು ಪ್ರಕಟಗೊಂಡು ಶಾಪವಾಕ್ಯವೇ ಇವನ ಪಾಲಿಗೆ ಬಂದಾಗ ಬದುಕಿನಲ್ಲಿ ನೈರಾಶ್ಯವನ್ನು ಹೊಂದಿದವ ಕಾಡಿಗೆ ಹೋದ. ಸರಿ, ರಾಜಲಾಂಛನವನ್ನು ದೂತರ ಮೂಲಕವಾಗಿ ಕೊಟ್ಟು ಕಳುಹಿಸಿದ. ಹೆಂಡಿರನ್ನು ಕರ್ಕೊಂಡು ಹೋದ. ಇಲ್ಲಿ ಒಂದು ನಮ್ಮಂಥವರಿಗೆ ಏನನ್ನಿಸ್ತದೆ ಕೇಳಿದರೆ, ಏನನ್ನಿಸ್ತದೆ? ನಿಜವಾದಂತಹ ಒಬ್ಬ ಆಳ್ವಿಕೆಯನ್ನು ಮಾಡುವವ. ಈಗ ಆದರ್ಶವಾಗಿ ನಾವೆಲ್ಲ ರಾಜಾರಾಮನನ್ನು, ಪುರುಷೋತ್ತಮನನ್ನೆಲ್ಲ ತೆಕ್ಕೊಳ್ತೇವೆ. ಹಾಗಾದರೆ
ಹಾಗಾದರೆ ಉತ್ತಮ ಪುರುಷರ ಮಧ್ಯದಲ್ಲಿ ಒಬ್ಬ ಪುರುಷೋತ್ತಮ ಅಂತ ಆಗುವುದೇ ಹೇಗೆ ಕೇಳಿದರೆ, ತಾನು ಏನಾಗಬೇಕು, ತನಗೆ ಏನು ಬೇಕು ಎನ್ನುವುದಕ್ಕಿಂತಲೂ ತಾನು ಹೇಗಿರಬೇಕು ಎನ್ನುವುದನ್ನು ಜನಪದ ನಿರ್ಣಯಿಸ್ತದೆ. ಆ ಮಟ್ಟಿನಲ್ಲಿ ರಾಜಾರಾಮನ ಬದುಕು ಶ್ವೇತಶುಭ್ರವಾದದ್ದು. ತನ್ನ ಸತಿಯೊಟ್ಟಿಗೆ ತಾನು ಬದುಕುವುದು ಸರಿಯಲ್ಲ ಎಂಬ ಹಾಗೆ ಯಾವನೋ ಒಬ್ಬ ಹೇಳಿದನಾದರೂ ಅದನ್ನು ಕೂಲಂಕಷವಾಗಿ ವಿಮರ್ಶಿಸಿ ಸತಿಯನ್ನು ತ್ಯಾಗ ಮಾಡಿದ. ಆಗಲಿ, ಕೃಷ್ಣನನ್ನು ಒಪ್ಪದವ ರಾಮನನ್ನಾದರೂ ಸ್ವಲ್ಪ ಆದರ್ಶ ಉಂಟು, ಸುಮ್ಮನೆ ಒಪ್ಪುದಲ್ಲ. ಅದೇ ನಿನಗೆ ಲಾಭ ಉಂಟು, ಅದು ಹಾಗೆ ಹೇಳು. ನನಗೆ ಲಾಭ ಅಂತಲ್ಲ, ಇದರಲ್ಲಿ ಏನಾದ್ರೂ ಒಂದು ಕಪಟ ಉಂಟ, ನನ್ನದ್ದೇನಾದ್ರೂ ಒಳ್ಳೆದುಂಟು, ಉದಾಹರಣೆ ಒಳ್ಳೆದುಂಟು. ಸೀತೆಯನ್ನು ಪರಿತ್ಯಾಗ ಮಾಡಿದ. ಸರಿ, ತಾನು ಊರಿಗೆ ಜನಪದದಲ್ಲಿ ಜನಪತಿಯಾಗಿ ಬದುಕಬೇಕಾದವನಿಗೆ ಜನಮನ್ನನೆಯೇ ಮುಖ್ಯ ಎನ್ನುವುದನ್ನು ತಿಳಿದು ಒಪ್ಪಿದ. ಅದೇ ಪಾಂಡು ಶಾಪ ಏನು ಅಂತ, ಸತಿಯರನ್ನು ಮುಟ್ಟಿದ್ರೆ ನಿನಗೆ ಮರಣ. ಹಾಗಾದ್ರೆ ಅಧಿಕಾರ ಮಾಡಬಾರ್ದಿತ್ತ, ರಾಜ್ಯಭಾರ ಮಾಡಬಾರ್ದಿತ್ತ? ಇಲ್ಲಿ ಒಬ್ಬ ಕುರುಡ, ಮತ್ತೊಬ್ಬ ದಾಸಿ ಪುತ್ರ, ಊರಿಗೆ ಜನ ಇಲ್ಲ ಇವ ಬಿಟ್ರೆ, ತನ್ನ ಅನಿವಾರ್ಯತೆ ಅವನಿಗೆ ಅರ್ಥ ಆದ್ರೆ ಹೋಗುವುದಾ? ಹೋಗುವಾಗ ಹೆಂಡತಿಯರನ್ನು ಕಟ್ಟಿಕೊಂಡು ಹೋದ. ಅಲ್ಲಿ ಎಲ್ಲಿಯೋ ನಡ್ಕೊಂಡು ಹೋಗುವಾಗ ಯಾರೋ ಹೇಳಿದ್ರಂತೆ, ಇನ್ನು ಮುಂದೆ ಬರಬೇಡಿ, ಪುತ್ರವಂತರಿಗೆ ದಾರಿ ಇಲ್ಲ ಅಂತ ಆಗುವಾಗ ಕುಂತಿದೇವಿ ಹೇಳಿದಳಂತೆ, ನಿಮಗೆ ಬೇಕಾದ್ರೆ ನಾನು ಹೆತ್ತು ಕೊಡಬಲ್ಲೆ. ಆಯಿತು ಅಂತ ಆಯಿತು, 2-3 ಆಯಿತು, ಮತ್ತೆ ಆಗುವುದಿಲ್ಲ ಅಂತೇಳಿ ಮಾದ್ರಿದೇವಿಗೆ ಆಯಿತು. ಸಾಧಾರಣ ಧರ್ಮರಾಯನಿಗೆ 15-16 ವರ್ಷ ಪ್ರಾಯ ಆಗುವಾಗ ಮಾದ್ರಿದೇವಿಯ ಸಂಘ ಮಾಡಿದಂತಹ ಪಾಂಡು ಸತ್ತ ಅಂತ ನಮಗೆ ಕತೆ ಸಿಗ್ತದೆ. ಸರಿ, ಅಲ್ಲಿಯವರೆಗೆ ಪಾಂಡುವಾಗಲಿ ಅಲ್ಲಿದ್ದಂತಹ ಋಷಿಮುನಿಗಳಾಗಲಿ ಯಾರೂ ಪಾಂಡುವಿನ ಕ್ಷೇತ್ರದ ಪುತ್ರರಾಗಿ ಇಂಥವರು ಹುಟ್ಟಿಕೊಂಡಿದ್ದಾರೆ, ಹಸ್ತಿನಾವತಿಗೆ ಹಕ್ಕುದಾರರಾಗಿದ್ದಾರೆ ಅಂತ ಯಾರೂ ಹೇಳಲಿಲ್ಲ. ಸತ್ತ ಮೇಲೆ ಮಾದ್ರಿಯೂ ಇಲ್ಲ, ಪಾಂಡುವೂ ಇಲ್ಲ, ಕುಂತಿಯ ಜೊತೆಯಲ್ಲೇ 5 ಮಕ್ಕಳನ್ನು ನೋಡಿದಂತಹ ಋಷಿಮುನಿಗಳು ಕನಿಕರದಿಂದ ಇದಕ್ಕೆ ಯಾರೂ ಇಲ್ವಾ, ಎಂಥದ್ದು ಇಲ್ವಾ, ಉಂಟಲ್ಲ ಅಲ್ಲಿ ಧರ್ಮಛತ್ರ ಹಸ್ತಿನಾವತಿ ಅಂತ ಕರ್ಕೊಂಡು ಬಂದು ಬಿಟ್ರು. ಮತ್ತೆ ಎಂಥದ್ದು ಮಾಡುವುದು? ಕುಟುಂಬದವ ಯಾವನೋ ಒಬ್ಬ ಮಾಡಿದ ತಪ್ಪಿಗಾದರೂ ನಾವು ಅನುಭವಿಸಬೇಕಲ್ಲ ಅಂತ ನೀವೆಲ್ಲ ಅವರನ್ನು ತೆಕ್ಕೊಂಡು ಒಳಗೆ ತಂದಿಟ್ಟು ಅಂತೂ ಮಾಡಿದ್ದು ನಾವು ಅರ್ಥ ಹೇಳುವುದು ನೀನು. ಅಲ್ಲಿಂದ ಪ್ರಾರಂಭ ಆಗಿದೆ. ಹಸ್ತಿನಾವತಿ ಸರಿ ಇತ್ತು, ಅಲ್ಲಿಂದ ಪ್ರಾರಂಭ ಆಗಿದೆ. ಓಡುವಾಗ ಕಾಲಡ್ಡೆ ಇಡುವುದು, ನೀರಲ್ಲಿ ಈಜುವಾಗ ಮುಳುಗಿಸುವುದು, ಮರಕ್ಕೆ ಹತ್ತಿದವರನ್ನು ಕೆಳಗೆ ಬೀಳಿಸುವುದು, ದುರ್ಬುದ್ಧಿ ಮಾಡುವುದಕ್ಕೆ ಆರಂಭ ಮಾಡಿದ ಅವನನ್ನು ಹೇಗಾದ್ರೂ ಮುಗಿಸಬೇಕು ಅಂತ ನಾವು ಯತ್ನಿಸಿದ್ದೇವೆ. ವಿಷದ ಲಡ್ಡುಗೆ ತಿನ್ನಿಸುವುದು, ಪ್ರಮಾಣ ಕೋಟೆಯಲ್ಲಿ ತಳ್ಳುವುದು. ಯಥಾರ್ಥಕ್ಕಾದ್ರೂ ಅಜ್ಜ ನನಗೆ ಅದರ ಬಗ್ಗೆ ಬೇಸರ ಉಂಟು. ಯಾಕಪ್ಪ? ಮೋಸ ಮಾಡಿದರು ಅಂತ. ಪ್ರಾಯ ಆದ ಮೇಲೆ ಒಳ್ಳೆ ವಿಷಯದಲ್ಲಿ ಬೇಸರ ಬಂದಾಗುಂಟು. ಅಂದ್ರೆ ವಿಷಯ ಒಳ್ಳೆದು ಅಂತ ಹಾಗೆ ಹೇಳಿದ್ದಲ್ಲ, ಅದರಲ್ಲಿ ಒಳ್ಳೆ ಬೇಸರ ಬಂದ. ಅಲ್ಲ, ಯಥಾರ್ಥಕ್ಕಾದ್ರೂ ನಷ್ಟ ಆಯ್ತು ಅಂತ. ಕಲಬೆರಕೆ ವಿಷ ಸರಿ ಇಲ್ಲ, ವಿಷ ಸರಿ ಇಲ್ಲ. ವಿಷ ಸರಿ ಇರ್ತಿದ್ರೆ ಸಾಯ್ತಿರ್ಲಿಲ್ಲ ಅವ. ಸರಿ ಇಲ್ಲ ವಿಷ. ಹೇಗೆ ನಂಬುವುದು ವಿಷವನ್ನ? ನಿನಗೆ ಗೊತ್ತಾಯ್ತಾ ಭೀಮಸೇನ ಎಂಥವ ಅಂತ? ಎಂಥವ? ನಿನ್ನ ಊರಿನ ಒಳ್ಳೆ ವಿಷವನ್ನು ಹಾಳು ಮಾಡುವ ಭೀಮ. ಮಾಡ್ಲಿ, ನೆನಪಿಡು, ಮಾಡ್ಲಿ. ನಿನ್ನ ಊರಿನ ಒಳ್ಳೆ ವಿಷವನ್ನು ಹಾಳು ಮಾಡಬಲ್ಲ ಭೀಮ. ಹಾಗಾದ್ರೆ ಧರ್ಮವೇ ದೈವ, ದೈವವೇ ಧರ್ಮ ಹೌದು ಅಂತ ಇದ್ರೆ, ನನ್ನಪ್ಪನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಮೊದಲೇ ಅವ ಪೀಠಕ್ಕಾಗುವುದಿಲ್ಲ ಅಂತ ಹೇಳಿದ್ರು. ಅನಿವಾರ್ಯವಾಗಿ ಕಾರ್ಯಕಾರಣಿ ಅಂತ ಅವನನ್ನು ಮಾಡಿದರು. ನಿಮ್ಮ ಬದುಕನ್ನು ಸ್ವಲ್ಪ ನಾನು ಹೇಳಿಬಿಡ್ತೇನೆ. ನಿನಗೇನು ಅಗತ್ಯ ಉಂಟು ಕಾಣ್ತದೆ. ಹೊಳೆ ಬದಿಯಲ್ಲಿ ನೀವೊಂದು ಪ್ರತಿಜ್ಞೆ ಮಾಡಿದ್ದೀರಿ, ನಾನು ಪೀಠ ಇರುವುದಿಲ್ಲ ಅಂತ. ಅಷ್ಟೊತ್ತಿಗೆ ಆಗುವಾಗ ಬಡತಾಯಿ ಮಗನಿಗೆ ಒಂದು ಚಿಂತೆ ಬಂತು, ನೀವು ಮದುವೆ ಆದ್ರೆ ಅದಕ್ಕೆ ಹೇಳಿದ್ರಂತೆ ನಾನು ಮದುವೆ ಆಗುವುದಿಲ್ಲ ಅಂತ. ನೀವು ಆಲೋಚನೆ ಮಾಡಿ, ನಮ್ಮ ಅಪ್ಪನಿಗೆ ಕಣ್ಣು ಕಾಣುವುದಿಲ್ಲ, ನಮಗೆ ಕಣ್ಣು ಕಾಣುವುದಿಲ್ವಾ? ಈಗ ಅವ ಬಿಟ್ಟೋದ, ಅವನ ಯಾವುದು ಸಂತಾನವು ಇಲ್ಲಿಗೆ ಅಲ್ಲ ಅಂತ ಅವ ಹೌದು ಅಂತ ಹೇಳಲಿಲ್ಲ. ನಮ್ಮ ಅಪ್ಪನಿಗೆ ಅಧಿಕಾರ ಸಿಕ್ಕಿತ್ತು, ಹುಟ್ಟಿದ ಮಕ್ಕಳಿಗೆ ಪಾಲಿಲ್ವಾ, ಅಧಿಕಾರ ಇಲ್ವಾ? ಆ ಅಧಿಕಾರವನ್ನು ನಡೆಸುವುದಕ್ಕೆ ನಾನು ಮುಂದಾಗುವಾಗ ನೀವು ಹೇಳಿದಿರಿ ಜ್ಯೇಷ್ಠನಾಗಿ ಹುಟ್ಟಿದ ಧರ್ಮರಾಯ ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ದ್ಯೂತದ ಮೂಲಕವಾಗಿ ಅದನ್ನು ಒಳಗೆ ಹಾಕಿದ್ದು. ಆ ಮೇಲಿನ ಬೆಳವಣಿಗೆ ಏನು ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಈಗ ನಾನು ಕೇಳುವುದೇನೆಂದ್ರೆ, ನೀವು ಹೇಳಿದಿರಲ್ಲ ಆದಿನಾರಾಯಣ, ಅಂತ್ಯನಾರಾಯಣ, ಆ ನಾರಾಯಣ, ಈ ನಾರಾಯಣ ಅಂತ. ಆದಿ ಇದ್ದವನೇ ಅಂತ್ಯವೂ ಆಗುತ್ತಾನೆ ಎಲ್ಲ ಹೇಳಿದಿರಲ್ಲ. ಆದಿ ಮಧ್ಯಾಂತರಹಿತನಿಗೆ ನಾರಾಯಣ. ಆ ನಾರಾಯಣನೇ ಹೌದು ಅಂತ ಇದ್ರೆ ಒಂದು ಕಡೆಯಲ್ಲಿ ನನ್ನ ರಕ್ಷಣೆ ಉಂಟು, ಮತ್ತೊಂದು ಕಡೆಯಲ್ಲಿ ನನ್ನ ರಕ್ಷಣೆ ಇಲ್ಲ. ಒಂದು ಕಡೆಯಲ್ಲಿ ನಾನು ಅವರನ್ನು ಕಾಯ್ತೇನೆ, ಇನ್ನೊಂದು ಕಡೆಯಲ್ಲಿ ಅವರು ಬಿದ್ದು ಸಾಯ್ಲಿ, ಹಾಗೆಲ್ಲ ಇಲ್ಲಲ್ಲ.
ಪೊರೆಯುವ ಮಹಿಮನೇ ಹೌದು ಅಂತಾದ್ರೆ ವಿಪಿನಾಂತರದಲ್ಲಿ ಸಂಚರಿಸಿ ದನದ ಹಿಂಡಿ ತಿನ್ನುವಲ್ಲಿವರೆಗೆ ಪಾಪಿ ಮಕ್ಕಳು ಮುಂದಾಗಿದೆ ಹೇಳಿದ್ದ ನಾನು. ಧರ್ಮರಾಯನಷ್ಟು ತೆಗೆದು ಹಾಕಿದಂತಹ ಒಬ್ಬ ವ್ಯಕ್ತಿ ನನಗೆ ಕಾಣುವುದಿಲ್ಲ. ಅವ ನಗಾಡುವುದು ಬಿಟ್ಟರೆ ಬಾಕಿದವರನ್ನು ಕೊಲ್ಲುವುದಕ್ಕೆ ನೋಡುವಂತಹ ಮಹಾಪಾಪಿಯವ ಧರ್ಮರಾಯ. ಎಲ್ಲ ಹೇಳ್ತಾರೆ ಭೀಮ ಆದ್ರೂ ಆದೀತು, ಒಮ್ಮೊಮ್ಮೆ ಕೋಪ ಬರುವಾಗ ಮಾತ್ರ ಅವನಿಗೆ ಆವೇಶ ಆಗುವುದು. ನಿನಗೆ ಕೆಲವು ವಾಕ್ಯ ಪ್ರಸಂಗ ಯಾವುದಾದ್ರೂ ಬರಲೇಬೇಕಲ್ಲ? ಅಲ್ಲ ಹೇಳಿದ್ದು ನಾನು ಅಲ್ಲ ಹೇಳಿ ಅಂದ್ರೆ ಆ ಧರ್ಮರಾಯನನ್ನು ನಿಂದಿಸುವ ಉಳಿದವರನ್ನು ನೋಯಿಸುವ ಮಾತನ್ನು ಎಲ್ಲ ಪ್ರಸಂಗದಲ್ಲಿ ನಾನು ಅವ ಹೇಳುವುದಂತೆ ಒಡಸನ ಯಮಗಕ್ಕೂ ದೊರೆತನ ಸುಡಲಿನ್ನು ಕೌರವ ಸುಖಿ ಎಂದು ಕೇಳಿದರೆ ಸಾಕು. ಮತ್ತಿನ ವಾಕ್ಯದಲ್ಲಿ ಹೇಳ್ತಾನೆ ಭೀಮಾರ್ಜುನರು ಹೇಳಿದಾಗೆ ಮಾಡು ಅಂದ್ರೆ ಅದು ಮೆಲ್ಲ ಹೇಳುದು, ಜೋರು ಇದನ್ನು ಹೇಳುದು. ಧರ್ಮರಾಯ ಒಬ್ಬ ಒಳ್ಳೆಯವ ಅಂತ ಸಜ್ಜನ ಅಂತ ಆಗ್ಬೇಕಲ್ಲ ಬಾಕಿದ್ದವರಿಗೆ. ಅವನಷ್ಟು ನಾನು ಹೇಳುವುದಿಲ್ಲ ಅವನ ಬಗ್ಗೆ. ಈಗ ನೀವು ಹೇಳಿ, ಅದೀಗ ಪರಮ ಭಾಗವತರಾದ ನೀವು ಹೇಳಿ, ನಿಮ್ಮಷ್ಟು ದೊಡ್ಡ ಭಾಗವತ ಇಲ್ಲಲ್ಲ. ಪೊರೆಯುವವನೇ ಹೌದು ಅಂತ ಇದ್ರೆ ಅವನ ಮಕ್ಕಳಂತಿರುವ ಧರ್ಮಾತ್ಮರಾದ ಪಾಂಡವರನ್ನು ಹಾಗೆಲ್ಲ ಬಿಟ್ನಲ್ಲ ಕಾಡಲ್ಲಿ. ಒಂದು ಕವಡೆಯು ತಿರುಗಿ ಬೀಳಲಿಲ್ಲಲ್ಲ ಅವರಿಗೆ. ಮಗು 3 ವಾಕ್ಯಕ್ಕೊಮ್ಮೆ ನೀವು ದೊಡ್ಡ ಭಾಗವತರು ಅಂತ ಹೊನ್ನ ಶೂಲಕ್ಕೆ ಏರಿಸಬೇಡ. ಅದು ಹೊನ್ನಿನದ್ದೇ ಆದರೂ ಶೂಲ ಅಂತ ನನಗೆ ಗೊತ್ತುಂಟು. ಆದರೆ ಈಗ ನೀನೀಗ ಆದಿನಾರಾಯಣನೇ ರಾಮ ಅಂತ ಒಪ್ಪುತ್ತೀಯೋ ಇದನ್ನು ಬಿಡುವ. ಈಗ ರಾಮನನ್ನೇನು ಅಂತ ತಿಳಿಯುವುದು? ಅವತಾರಿ 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 ದೇವರ ಅವತಾರಿ ಅಲ್ವೋ? ಈಗ ಪೊರೆಯುವ ಮಹಿಮನು ವಿಪಿನಾಂತರದೊಳಗೆ ಚರಿಸುವ ಕಾಲದಲ್ಲಿ ಪೊರೆಯದೆ ಬಿಟ್ಟಿಹನೆ ಯಾಕೆ? 13 ದಿವಸದಲ್ಲೇ ಹೊರಟಿದ್ದಾರೆ. 13 ದಿವಸ ಆಯ್ತು, 13 ವರ್ಷ ಎಷ್ಟು ಕಷ್ಟಾಗಿದೆ ಅಂತ ಗೊತ್ತಾ ನಿನಗೆ? ಪಾಂಡವರ ಬಗ್ಗೆ ಮಾತಾಡುವಾಗ ಆಗ್ರಹ ಬರ್ತದೆ, ನಾವು ರಾಮಾಯಣ ಮಾತಾಡುವ. ಈಗ ರಾಮನೇ ದೇವರಾಗಿರುತ್ತಾ ಈಗ ವಿಪಿನದಲ್ಲಿ ಚರಿಸುವ ಕಾಲದಲ್ಲಿ ತನಗೆ ಕಷ್ಟ ಬಾರದಂತೆ ತಡೆಯದೆ ಬಿಟ್ಟಿಹನ್ ಯಾತಕ್ಕೆ? ಯಾರು? ಈಗ ರಾಮದೇವರು 14 ವರ್ಷ ವನವಾಸ ಮಾಡಿ ಹೆಂಡತಿಯನ್ನು ನುಗ್ಗಿಕೊಂಡು ಕಾಡಾಡಿಯಾಗಿ ಕಣ್ಣೀರಿಡುತ್ತಾ ಸಂಚರಿಸಬೇಕಾದ ಅನಿವಾರ್ಯತೆ ರಾಮನಿಗೆ ಬಂತು. ಹೌದು. ಅಂತಹ ಕಷ್ಟ ಬಾರದಂತೆ ದೇವರಾದ ರಾಮ ತನ್ನನ್ನು ತಾನೇ ಯಾಕೆ ರಕ್ಷಿಸಿಕೊಳ್ಳಿಲ್ಲ? ಅದು ಹೇಳಿಲ್ವ ನೀವು? ಅದು ಹೇಳಿದ್ದಾರಲ್ಲ ಚಿಕ್ಕಮ್ಮನಲ್ಲಿ. ಎಂತ ಅಂತ ಲೇಸನಾಡಿದೆ, ನನಗೆ ಸ್ವಲ್ಪ ಬಿಡುವು ಕೊಟ್ಟೆ, ನಾನು ಮಾಡಬೇಕಾದದ್ದನ್ನು ಮಾಡುವಲ್ಲ. ಅದು ಅವನ ವೇಷ. ಬೇಡ ಬೇಡ, ಈಗ ಇನ್ನು ಕೇಳುವ. ಸೀತೆ ಹೋದ ಮೇಲೆ ಕಣ್ಣೀರು ಹಾಕಿದ್ದೌದಾ? ಹೌದು. ಸೀತೆ ಹೋಗದ ಹಾಗೆ ತಡೆಯಲಿಲ್ಲ ಯಾಕೆ? ರಾವಣ ವಧಾರ್ಥ. ಹೌದಾ? ನಾಟಕ ಅದು, ಅದು ನಾಟಕ ಅದು ಮಗು. ಪಾಂಡವರು ಕಷ್ಟ, ಇದು ನಾಟಕ ಅಲ್ಲ, ಇದು ನಿಜವಾಗಿ. ಪಾಂಡವರು ಕಷ್ಟಪಟ್ಟದ್ದು ಯಾರ ವಧಾರ್ಥ ಅಂತ ನಿನಗೆ ಗೊತ್ತು? ಯಾರ ವಧಾರ್ಥ? ಕೀಚಕ ವಧಾರ್ಥ. ಹೌದಾ? ಒಂದೊಂದು ಸೇರಿಸಿ ಎಲ್ಲ ಸತ್ತವರದ್ದೊಂದು ಇವರ ಪದಾರ್ಥ, ಇವರ ಲೀಲೆಯಲ್ಲಿ ಹುಟ್ಟಿದ್ದಲ್ಲ. ಈಗ ಕಾಡಾಡಿಗಳಾದಂತಹ ಪಾಂಡವರಿಂದ ಸತ್ತ ರಾಕ್ಷಸರ ಸರದಿ ಎಷ್ಟು ದೊಡ್ಡದುಂಟು ಅಂತ ನೀನು ಯೋಚನೆ ಮಾಡು. ಅದು ಬಿಲಮುಖದಿಂದ ಹೊರ ಬಂದ ಕಾಲದಲ್ಲಿ ಏಕಚಕ್ರದಲ್ಲಿ ನೆಲೆಯಾಗುವ ತನಕ ಇರಬಹುದು. ಈ ಕಾಲದಲ್ಲಿ ಜಟಾಸುರಾದಿಗಳನ್ನು ಕೊಂದಂತಹ ಪ್ರಕರಣ ಇರಬಹುದು. ಎಷ್ಟು ಮಂದಿಯನ್ನು ಕೊಂದಿದ್ದಾರೆ. ನಿನಗೆ ಕೆಟ್ಟದೇ ಕಾಣುವುದೇನೋ? ಕಾಣುವುದಲ್ಲ, ನಾನು ಹೇಳುವುದೆಲ್ಲ ಕೆಟ್ಟದ್ದು ಅಂತ ನೀವು ಯೋಚಿಸಬೇಡ. ಯೋಚಿಸಬೇಡ. ಕೆಡುಕ ಯೋಚಿಸಬೇಡ, ಸತ್ಯ ಮಾರ್ಗಗಳನ್ನು ಹಿಡಿದು ಹೋದರು ವನಕವರು. ಸತ್ಯ ಮಾರ್ಗಗಳನ್ನು ಹಿಡಿದು ಹೋದರು ವನಕವರು. ಅರ್ಧರಾಜ್ಯವ ಕೃಷ್ಣ ದುರದುಳು ಕೊಡದಿರೆ, ಅರ್ಧರಾಜ್ಯವ ಕೃಷ್ಣ ದುರದುಳು ಬಿಡದಿ ಗುಂದಿಪ ಜಯ ಜಡನೋ ಕಂದ. ಕೆಡುಕ ಯೋಚಿಸಬೇಡ, ಸತ್ಯ ಮಾರ್ಗಗಳನ್ನು ಹಿಡಿದು ಹೋದರು ವನಕವರು. ಕೊಡದಿರೆ ಅರ್ಧರಾಜ್ಯವ ಕೃಷ್ಣ ದುರದುಳು ಬಿಡದಿ ಗುಂದಿಪ ಜಯ ಜಡನೋ. ಕೆಡುಕ ಯೋಚಿಸಬೇಡ ಕಂದ.
ಅದರಲ್ಲೂ ಕೆಟ್ಟದ್ದನ್ನು ಆಯ್ಕೆ ಮಾಡಿ ಯಾಕೆ ಆಡುವ ತುಡಿತವನ್ನು ತೋರುತ್ತಿ ಮಗು? ಅಲ್ವಾ ಅದು? ಅಲ್ಲ ಮತ್ತೆ ಅಲ್ಲ, ರಾಮಾಯಣದಲ್ಲೇ ಎಲ್ಲವೂ ವ್ಯಕ್ತವಾಗುತ್ತದಾದರೆ ಇಷ್ಟು ವ್ಯಾಖ್ಯಾನಗಳ ರಾಮಾಯಣಕ್ಕೆ ಯಾಕೆ ಬರ್ತಿತ್ತು ಮಗು? ಅದರಲ್ಲಿ ಗೂಢವಾದಂತಹ ಧರ್ಮಸೂಕ್ಷ್ಮ ನಿಬದ್ಧವಾದ ಅನೇಕ ಅಂಶಗಳಿದೆ ಎಂಬುದರಿಂದ ಅಲ್ವೋ ಪ್ರಾಜ್ಞರು ಕಾಲಾನುಕಾಲಕ್ಕನುಗುಣವಾಗಿ ಅದಕ್ಕೆ ಹಾಗರ್ಥ, ರಾಮನ ವರ್ತನೆಗೆ ಹೀಗರ್ಥ, ಈ ವಿವರಣೆ ಕೊಡ್ತಾ ಬಂದದ್ದು. ನೀನು ಹೇಳ್ತಿ ಪುತ್ರರಾಗುವುದಿಲ್ಲ, ಸತೀ ಸಂಯೋಗದ ಯೋಗ ಇಲ್ಲ ಎಂಬುದರಿಂದ ರಾಜ್ಯ ಬಿಟ್ಟು ಕಾಡಿಗೆ ಹೋದ ಪಾಂಡುವಿನ ತಪ್ಪು ಅಂತ ಹೇಳಿದ್ರು ವಿಶ್ವಾಮಿತ್ರರು. ಪುತ್ರ ವಿಯೋಗದಿಂದ ಅಲ್ಲ, ಪುತ್ರ ವಿಹೀನತೆಯಿಂದ ಸಂತ್ರಸ್ತನಾದ 60,000 ವರ್ಷ ಬದುಕಿದ ದಶರಥ ಭೂಪತಿ ತಾಟಕಿಯೋ ಸುಬಾಹುವೋ ಮಾರೀಚರೋ ಮೇರೆ ಮೀರಿ ವಿಜೃಂಭಿಸುವಾಗ ಸೂರ್ಯವಂಶೀಯನಾದ ನೀನು ಕರ್ತವ್ಯ ಮಾಡಲಿಲ್ಲ ರಾಜನಾಗಿಂತ ಆಕ್ಷೇಪಿಸಿದ್ರೋ? ಕಾಡಿಗೆ ಹೋದ ಪಾಂಡುವನ್ನು ಆಕ್ಷೇಪಿಸುವುದು ಹೌದಾದರೆ ದಶರಥ ಭೂಪತಿಯನ್ನು ವಿಶ್ವಾಮಿತ್ರರು ಆಕ್ಷೇಪಿಸಬೇಕಿತ್ತಲ್ಲ, ಏನು ಹೆದರಿಕೆ ಅವರಿಗೆ? ಹಾಗಾದರೆ ಯಾಕೆ ಆಕ್ಷೇಪಿಸಲಿಲ್ಲ? ದುಷ್ಟ ದುರ್ಮದರಿಂದ ಸಾಧು ಸಜ್ಜನರನ್ನು ಸಂರಕ್ಷಿಸುವಷ್ಟೇ ಮಹತ್ತರವಾದ ರಾಜಕರ್ಮ ವಂಶಾಭಿವೃದ್ಧಿಯನ್ನು ಸಾಧಿಸುವುದು, ಅದರ ಕುರಿತಾಗಿ ಚಿಂತಿತನಾಗುವುದು ಯುಕ್ತವೇ ಇದೆ. ನೀನು ಹೇಳ್ತೀ ರಾಜ್ಯ ಇಲ್ಲ ಅಂತ ಆದ ಮೇಲೆ ಯಾರು ತೀರ್ಮಾನಿಸುವುದು? ದೇವಾನುದೇವತೆಗಳನ್ನು ಒಪ್ಪುವಂತಹ ಆಸ್ತಿಕ ವರ್ಗ ನೆಲೆಗೊಂಡಂತಹ ವೇದ ವಿಶ್ವಾಸಿಗಳ ನಾಡಿದ್ದು. ಧರ್ಮರಾಯ ಹುಟ್ಟುವಾಗ ಇವ ಭವಿಷ್ಯದಲ್ಲಿ ರಾಜನಾಗುತ್ತಾನೆ ಅಂತ ಹೇಳಿದ್ದು ನೀನೋ ನಾನೋ ಅಲ್ಲ ಮಗು, ದೇವತೆಗಳು. ಎಲ್ಲಿಗೆ ಅಂತ ಹೇಳಲಿಲ್ಲ, ಇಲ್ಲಿಗೆ ಅಂತ. ಎಲ್ಲಿಗಾದ್ರೂ ಆಗಲಿ ಅವ. ಈಗ ಶಂತನುವಿನ ಒಟ್ಟಿಗೆ ಹುಟ್ಟಿದವರು ಇಲ್ವಾ ಬಾಗಿಲಿಕ್ಕೆ? ಅವರ ಬೇರೆ ರಾಜ್ಯ ಮಾಡಲಿಲ್ವಾ? ಧರ್ಮರಾಯನು ಮಾಡಲಿ ಹೋಗಿ. ಅದಕ್ಕೆ ನೀನಲ್ಲ ನಿರ್ಣಯಿಸುವುದಕ್ಕೆ, ಧರ್ಮರಾಯ ನಿರ್ಣಯಿಸುವುದಕ್ಕೆ. ಅವ ಎಲ್ಲಿಗೆ ರಾಜ ಆಗಬೇಕು ಅಂತ. ಅವ ರಾಜ ಆಗಬೇಕು ಎಂಬ ನೆಲೆಯಲ್ಲಿ ಆಳ್ವಿಕೆ ನಡೆಸ್ತಾನೆ ಎಂಬುದು ದೇವ ಅನುಮತಿ. ಆದರೆ ಎಲ್ಲಿಗೆ ರಾಜ ಆಗಬೇಕು ಅಂತ ನಿರ್ಣಯಿಸಿದ್ದ ಅವನು. ಅವ ಕಾಡಿಗೆ ಹೋದದ್ದನ್ನು ಕಷ್ಟ ಯಾರಿಗೆ ಕಷ್ಟ? ಕಾಡು ಕಷ್ಟವಾದದ್ದರಿಂದ ನಾಡು ನಮಗೆ ಬೇಕು ಅಂತ ಹೇಳಿದ ಪಾಂಡವ ಪಂಚಕರ ಒಂದು ಮಾಕ್ಕೆ ನೀನು ತೋರಿಸು. 13 ದಿವಸದಲ್ಲಿ ಭೀಮ ಹೊರಟಿದ್ದಾನಂತೆ, ಹೊಡಿತೇನೆ ಅವರಿಗೆ ಅಂತ. ಕಾಡು ಕಷ್ಟ ಆದ್ದರಿಂದ ಅಲ್ಲ, ಮತ್ತೆ ನಾಡಲ್ಲಿ ಇರಬೇಕಾದವರು ನಾವು, ಆದ್ದರಿಂದ ಹೋಗುವ. ಎರಡು ಒಂದೇ. ಅದು ನಿನಗೆ ಒಂದು, ಅವರಿಗಲ್ಲ. ನೀನು ಹಾಗೆ ಅವಸರದಿಂದ ನಿರ್ಣಯ ಮಾಡಬೇಡ. ಈಗ ನೀನೇ ಯೋಚನೆ ಮಾಡು. ಅಮೃತ ಬೇಕು ಅಂತ ಹಂಬಲಿಸುವವನಿಗೆ ಹಾಲು ಹಾಳು ಅಂತ ಅರ್ಥವ? ಅಮೃತಪಾಯಿ ಆಗಬೇಕು ಅಂತ ಬಯಸಿದವನಿಗೆ ಹಾಲು ಹಾಳಾಗುವುದು ಹೇಗೆ? ಅದರ ಯೋಗ್ಯತೆ ಅದಕ್ಕೆ ಉಂಟೆ. ಅದಕ್ಕಿಂತ ಉತ್ತಮವಾದದ್ದು ಅಮೃತ ಅಂತ ತಾತ್ಪರ್ಯ. ಪೈತೃಕವಾಗಿ ಪಿತೃ ಸಂಬಂಧಿಯಾಗಿ ಬಂದಂತಹ ರಾಜ್ಯದಲ್ಲಿ ದಾಯಭಾಗ ತಮಗೆ ಬೇಕು ಅಂತ ಕೇಳಿದರೆ ಕಾಡು ನಮಗೆ ಕಷ್ಟ ಆಗಿದೆ ಅಂತ ಅರ್ಥವೋ? ಕಷ್ಟ ಆದವರಿಗೆ ಸೂರ್ಯನ ಅಕ್ಷಯ ಪಾತ್ರ ಸಿಗುತ್ತದೋ? ಕಷ್ಟ ಆದವರಿಗೆ ದೇವಲೋಕದಲ್ಲಿ ಸಿಕ್ಕಿದ ಶಾಪ ಅನುಗ್ರಹ ರೂಪದಿಂದ 1 ವರ್ಷದ ನಪುಂಸಕತ್ವವನ್ನು ಅನುಗ್ರಹಿಸ್ತದೋ? ಯಾರಿಗೂ ತಿಳಿಯದಂತೆ ನೀವು ವನವಾಸ ಈಡೇರಿಸುವಂತಾಗಲಿ ಅಂತ ದೇವತಾನುಗ್ರಹ, ಅಜ್ಞಾತವಾಸದಲ್ಲಿ ಅಗೋಚರರಾಗಿ ಉಳಿಯಿರಿ ಅಂತ ದೇವತಾನುಗ್ರಹ, ಇದು ಯಾವನಲ್ಲಿಂದ ಸಿಕ್ಕುವುದು? ನಾವು ನೋಡ್ಲಿಕ್ಕೆ ಹೋಗಿದ್ದೇವೆ, ನೀವು ಬೇರೆ ಲೆಕ್ಕ. ಮಗು, ಕಾಡಿಗೆ ಹೋದವರು ಮೊದಲು ಇದ್ದಾರೆ. ನೀನು ಪಾಂಡವರನ್ನು ಆಗ್ರಹದಿಂದ ಕುಟುಂಬದವರು ಅಂತ ನೋಡುವಾಗ ಮಾಡಿದ್ದು ತಪ್ಪು ಅಂತ ಕೆಡುಕುನೇ ಯೋಚನೆ ಬರ್ತದೆ. ಅದರವರೆಗೆ ಇಲ್ಲದೆ ಇರುವ ಲೆಕ್ಕ ಎಲ್ಲ ಎಳೆದಾಕಿದಿ. ಏನು ಸಾವಲಮಾನ ಚಾಂದ್ರಮಾನ ನಮ್ಮ ಲೆಕ್ಕಾಚಾರದಲ್ಲಿ ಇರುವುದು, ನಿಮ್ಮದು ಬೇರೆ ಲೆಕ್ಕ. ಯಾವ ಲೆಕ್ಕ? ಯೋಗಿಗಳೆಲ್ಲ ಮಾಡುದು ವರ್ಷದಲ್ಲಿ 350 ದಿವಸದ ಮಾತ್ರ ಮಾಡುದು ಅಂತ ಹೇಳಿ. ಮಗು, ತೊಡಗುವಾಗ ಸ್ಥಿರತೆ ಇಲ್ಲದ್ದು ನಿನ್ನಲ್ಲಿ. ಈ ಮಾನದ ಪ್ರಕಾರ ಅವಧಿ ಪೂರೈಕೆ ಆಗಬೇಕು ಅಂತ ಒಂದು ವಾಕ್ಯ ಬೇಕಾದ್ದು ಸೇರಿಸಲಿಕ್ಕೆ ನಿನಗೆ ಬೇಡ. ಈಗ ಹೇಳದೆ ನಾವು ಒಂದು ಪಂಚಾಂಗ ನೋಡ್ತೇವೆ. ಹೌದು, ಆ ಪಂಚಾಂಗವೇ ಆಧರಿಸಿರುವಾಗ ನಾವು ಇಂಥ ಪಂಚಾಂಗ ಅಂತ ಹೇಳ್ಬೇಕಾ? ಅದು ಅವರವರ ವಂಶಕ್ಕೆ ಒಂದು ಪಂಚಾಂಗ ಅಂತ ಉಂಟು. ಈಗ ಒಂದು ಲೆಕ್ಕ ಇಲ್ವಾ ನಮಗೆ? ಚಂದ್ರವಂಶೀಯರಾದಂತಹ ನಮಗೆ ಚಾಂದ್ರಮಾನ. ಮಗು, ನಮ್ಮ ಕುಟುಂಬದ ಪಂಚಾಂಗದಲ್ಲಿ ದ್ಯೂತಕ್ಕೆ ಮುಹೂರ್ತ ಇಲ್ಲ ಮಗು. ನಿನಗೆ ಅದು ಗೊತ್ತಿಲ್ಲ ಅಲ್ವಾ? ನಮ್ಮ ಕುಟುಂಬದ ಪಂಚಾಂಗದಲ್ಲಿ ದ್ಯೂತ ಆಡಲಿಕ್ಕೆ ಮುಹೂರ್ತ ತೋರಿಸಲಿಲ್ಲ. ನೀನು ಅದನ್ನು ಆಡಿದ್ದರಿಂದಲೇ ಪಂಚಾಂಗ ಬದಲಿಸಬೇಕಾಗಿ ಬಂದದ್ದು. ಯಜ್ಞಾದಿ ಸತ್ಕರ್ಮಗಳನ್ನು ಋಷಿಮುನಿಗಳ ಅನುಷ್ಠಾನಿಸುವ ವಿಧಾನದಲ್ಲಿ 360, ಆ ವಿಧಾನದಿಂದಲೇ ಅವರು ಅವಧಿಯನ್ನು ದಾಟಿ ಆಗಿದೆ ಅಂತ ಸ್ಪಷ್ಟ ವಾಕುಗಳಲ್ಲಿ ಆಡಿದ್ದು. ನನ್ನ ಪಂಚಾಂಗ ಮಾತ್ರ 365 ದಿವಸ ಮತ್ತೆ 74 ದಿವಸ ಇತ್ತು ಅವರಿಗೆ. ಅಲ್ಲ, ಈಗ ಒಂದು ಹೇಳೋ, 1 ವರ್ಷ ನಪುಂಸಕನಾಗು ಅಂತ ಆಡಿದ್ಯಾರು?
ಊರ್ವಶಿದೇವಿ. ಹೌದಾ? ಹೌದು. ನಿನಗೂ ನನಗೂ ಸಂಬಂಧ ಇಲ್ವಲ್ಲ? ಇಲ್ಲ. ದೇವಮಾನದಿಂದ ಮನುಷ್ಯರಿಗೆ ಅನ್ವಯ ಆಗುವಂತೆ ಕೊಟ್ಟ ಶಾಪ. ದೇವಮಾನದ 1 ವರ್ಷ ಅಂದ್ರೆ ತುಂಬಾ ಆಗ್ತದೆ. ಮನುಷ್ಯಮಾನದಲ್ಲಿ 1 ವರ್ಷ ನಪುಂಸಕನಾಗಿದ್ದವನ ಸ್ವರೂಪ ಬದಲಾವಣೆ ನಮ್ಮೆದುರು ಬರುವಾಗ ಆಗಿದೆ. ಹೌದಾ? ಅಲ್ಲಿಗೆ 1 ವರ್ಷ ಆದದ್ದನ್ನು ಒಪ್ಪಬೇಕೋ? ನಾವು 31 ಇದ್ದ ತಿಂಗಳು ಲೆಕ್ಕ ಮಾಡಿ 28 ನಿನ್ನ ಲೆಕ್ಕ ಅಲ್ಲ ನಾನು ಹೇಳ್ತಾ ಇರೋದು, ದೇವತೆಗಳ ಲೆಕ್ಕ. ಪ್ರಾಪ್ತೇ ಚತುರ್ದಶೇ ವರ್ಷೆ ಭೂಯೋ ರಾಜ್ಯಮವಾಪ್ಸ್ಯಸಿ ಸಪ್ತ ಪಂಚಚತೆ ಸಮಾಹ. ಇದು ಹೇಳಿದ್ದು ಸೂರ್ಯ ಅಕ್ಷಯ ಪಾತ್ರೆ ಕೊಡುವಾಗ 7, 5 ವರ್ಷ 12 ವರ್ಷ. ನಿಮಗೆ ವನವಾಸದಲ್ಲಿ ಇದು ಅಕ್ಷಯವಾದ ಅನ್ನವನ್ನು ಕೊಡುತ್ತದೆ, ಆಮೇಲೆ ನನ್ನನ್ನೇ ಸೇರುತ್ತದೆ ಅಂತ. 12 ವರ್ಷ ಕಳೆದಾಗ ಸೇರಿದ್ದು ಎಲ್ಲ ಪಂಚಾಂಗಕ್ಕೂ ಮೂಲನಾದಂತಹ ಸೂರ್ಯ ಭಗವಂತನನ್ನು. ನೀನು ಆಲೋಚನೆ ಮಾಡು, ಸೂರ್ಯನನ್ನು ಕೇಂದ್ರೀಕರಿಸಿ ಅಲ್ವ ಪಂಚಾಂಗ ಲೆಕ್ಕ ಇರುವುದು. ಸೂರ್ಯನನ್ನು ಬಿಟ್ಟು ಗ್ರಹಗತಿಯನ್ನು ನಿರ್ಣಯಿಸುವುದಕ್ಕಾಗ್ತದ? ಗ್ರಹಾಧಿಪತಿಯಾದ ಆದಿತ್ಯ ಮಂಡಲವನ್ನು ಸೂರ್ಯ ಕೊಟ್ಟ ಅಕ್ಷಯ ಪಾತ್ರ ಸೇರಿ ಹೋಗಿದೆ ಅಂದರೆ ಅವಧಿಯ ಮಧ್ಯೆ ಮತ್ತೆ ಆಕ್ಷೇಪ ಮಾಡುವವರು ಮೂಢರಾಗ್ತಾರೆ. ನನ್ನ ಮೊಮ್ಮಗ ನೀನು ಆಗಬೇಡ ಹಾಗೆ. ನೀವು ಮಾಡುವಷ್ಟು ಮಾಡಿ, ಯಾರು ಇಲ್ಲ, ತೊಂದರೆ ಇಲ್ಲ. ಆದ್ದರಿಂದಲೇ ಮಾಡಿದ್ದು. ಇಲ್ಲಿಗೆ ನಾನು ನೀನು ಮಾತ್ರ ಅಲ್ವೋ ಕೇಳೋದು. ನಿಮಗೆ ನಾನು ಈಗ ಸತ್ಯ ಮಾರ್ಗವ ಪಿಡಿದು ಹೋದರು ವನಕವರು. ಹರಿಶ್ಚಂದ್ರ ವನಕ್ಕೆ ಹೋದದ್ದೋ, ರಾಜ್ಯ ಬಿಟ್ಟದ್ದೋ, ಚಂಡಾಲ ಕರ್ಮವನ್ನು ಆಚರಿಸಿದ್ದೋ, ಸತಿಸುತರನ್ನು ವಿಕ್ರಯಿಸಿದ್ದೋ ಸತ್ಯ ಮಾರ್ಗವ ಪಿಡಿದು ಹೋದದ್ದರಿಂದ. ದಶರಥ ಭೂಪತಿಯ ಸತ್ಯ ಮಾರ್ಗವನ್ನು ಪಿಡಿದು ಹೋದದ್ದರಿಂದ 14 ವರ್ಷದ ವನವಾಸವನ್ನು, ಕಷ್ಟ ನಷ್ಟಗಳನ್ನು ರಾಮ ಅನುಭವಿಸಿದ್ದು. ಯೋಚನೆ ಮಾಡು, ಸತ್ಯ ಅಂದರೆ ದೇವರು ಅಂತ ಒಪ್ಪಿದರೆ ಸತ್ಯಕ್ಕೆ ಪರ್ಯಾಯವಾಚಿಯಾಗಿ ಹರಿಶ್ಚಂದ್ರ ಸ್ಥಾಪಿತನಾದದ್ದು ಸತ್ಯ ಮಾರ್ಗವ ಪಿಡಿದು ಹೋದದ್ದರಿಂದ. ಸತ್ಯ ಅಂದರೆ ಧರ್ಮವನ್ನು ಸಾಧಿಸಿ ಧರ್ಮದ ಮೂಲಕವಾಗಿ ಸಾಧ್ಯವಾದ ಲಕ್ಷ್ಯ ಅಂತ ಒಪ್ಪಿದರೆ ರಾಮ ಪಿತೃವಚನ ಪರಿಪಾಲಕನಾಗಿ ಸ್ಥಾಪಿತನಾಗಿ ದೇವಾದಿದೇವ ಅಂತ ಮಾನಿತನಾದದ್ದು ಸತ್ಯವಾಕ್ಯ ಪರಿಪಾಲಕನಾದದ್ದರಿಂದ. ಯಾವುದೋ ಯುಗದಲ್ಲಿ ಹರಿಶ್ಚಂದ್ರನೋ ರಾಮನೋ ಮಾಡಿದ ಕೃತ್ಯವನ್ನು ನಮ್ಮ ವಂಶದಲ್ಲಿ ಉದಿಸಿದ ಧರ್ಮಜ ಮಾಡ್ತಾ ಇರುವುದು ಸತ್ಯವಾಕ್ಯವನ್ನು ಹಿಡಿದು ವನಕ್ಕೆ ಹೋದದ್ದರಿಂದ. ಈಗ ಸತ್ಯವಾಕ್ಯರಾದಂತಹ ಅವರಿಗೆ ಕೊಡುವುದಿಲ್ಲ ಅಂದರೆ ಹೇಗಾಗ್ತದೆ ಗೊತ್ತುಂಟೋ? ದೇವಸಭೆಯಲ್ಲಿ ತನ್ನ ತಪದ ಅರ್ಧ ಸತ್ಯವಾಕ್ಯನು ಹೌದು ಅಂತಾದರೆ ವಿಶ್ವಾಮಿತ್ರನಿಗೆ ಧಾರೆ ಎರೆಯುತ್ತೇನೆ, ಹರಿಶ್ಚಂದ್ರನಿಗೆ ಧಾರೆ ಎರೆಯುತ್ತೇನೆ ಅಂತ ವಿಶ್ವಾಮಿತ್ರ ಹೇಳಿದ ಮೇಲೆ ಸತ್ಯ ಸಂಕಲ್ಪನವನು ಸತ್ಯವಾಕ್ಯನು ಹೌದು ಅಂತ 3 ಮೂರ್ತಿಗಳು ಒಪ್ಪಿದ ಕಾಲದಲ್ಲಿ ಕೊಡದಿದ್ದರೆ ಹರಿಶ್ಚಂದ್ರನಿಗೆಲ್ಲ ನಷ್ಟ ಆಗ್ತಾ ಇದ್ದದ್ದು, ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿತ್ವದ ಎತ್ತರ ನಷ್ಟ ಆಗ್ತಾ ಇತ್ತು. ಈಗ ಕೊಡಬೇಕಾದ್ದು ನೀನು. ದೈವಾನುಗ್ರಹ ಸಂಪುಷ್ಟರು ತಾವು ಅಂತ ರೂಪಿಸಿ 13 ವರ್ಷವನ್ನು ಉತ್ತರಿಸಿ 14ನೇ ವರ್ಷದಲ್ಲಿ ರಾಜ್ಯ ಪಡೆಯುವುದಕ್ಕೆ ಸನ್ನದ್ಧರಾದವರಿಗೆ ಕೊಡದಿರೇ ಅರ್ಧ ರಾಜ್ಯವನ್ನು. ಕೃಷ್ಣ ಇದ್ದಾನೆ ಮಗುವಲ್ಲಿ. ವಿಶ್ವಾಮಿತ್ರ ಕೊಡದಿದ್ದರೆ ಕೊಡಿಸುವುದಕ್ಕೆ ಈಶ್ವರ ಇದ್ದ ಅಲ್ಲಿ ಹರಿಶ್ಚಂದ್ರನಿಗೆ. ಇಲ್ಲಿ ಕೃಷ್ಣನಿದ್ದಾನೆ. ಜಯ ನಿನ್ನಿಂದ ಬಹಳ ದೂರ ಉಳಿಯುತ್ತದೆ. ಅವ ಜಯ ಹೊಂದುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೊಂದಿಸಿದ್ದಾನೆ. 11 ನೀನು ಮಾಡಿದ್ಯಲ್ಲ, 7 ಅವ ಸೇರಿಸಿದ್ದಾನೆ. ಒಟ್ಟು ಸೇರಿದರೆ 18. 18ರ ಸಂಖ್ಯೆಗೆ ಹೆಸರೇನು ಅಂತ ನೋಡಿದರೆ ಜಯ ಅಂತ ಅರ್ಥ. ಜಯ ಶಬ್ದಕ್ಕೆ ಪರ್ಯಾಯವಾಚಿ ಸಂಖ್ಯೆ 18. ಅದನ್ನು ಹೊಂದಿಸುವುದಕ್ಕಾಗಿ ಕೃಷ್ಣ ಅಲ್ಲಿದ್ದಾನೆ. ಅದೇ ಹೇಳಿದ್ದು, ನೀನು ದಾಳ ಉರುಳಿಸಿದಾಗ ಯಾರಿಗೂ ಗೊತ್ತಿಲ್ಲದಂತೆ ನೀನು ಗೆದ್ದು ಬೀಗಿದೆ. 13 ವರ್ಷದ ವನವಾಸ ಅಜ್ಞಾತವಾಸ ಮಾತ್ರ ಅವರಿಗೆ ಕೊಡಲಿಕ್ಕಾದದ್ದು. ನಿನಗೆ ಗೊತ್ತಾಗದಂತೆ ಪಾಂಡವ ಪಂಚಕರೆಂಬ ದಾಳವನ್ನು ಕೃಷ್ಣ ಬೀಸಿ ಒಗೆದರೆ ಅವ ಹೊಂದಿದ ಗೆಲುವು 13 ವರ್ಷಕ್ಕಲ್ಲ, ಜನ್ಮ ಜನ್ಮಾಂತರಕ್ಕೆ ಸಾಕು. ಕೊಟ್ಟು ಬಿಡು, ಅವರದನ್ನು ಕೊಟ್ಟು ಬಿಡು. ಎಂಥದ್ದು ಕೊಡಬೇಕಾದ ರಾಜ್ಯ ಕೊಟ್ಟು ಬಿಡು. ಮಾರವೈರಿಯ ಸಮರಗೈಯಲ್ಲಿ ಪಾಂಡುಪುರರಿಗೆ ರೋಜ್ಪದ ಧಾರುಣಿಯ ಕೊಡೆ ಸಾಮದಿಂದಲಿ ಸೂರೆಗೊಳ್ಳಲಿ ಎನ್ನ ಸಿರಿ ಸಾಮ್ರಾಜ್ಯ ಹಿಂದಿನಲಿ. ಅಜ್ಜ, ಓ ಹೆದರಿಸ್ತೀರಾ? ಅಲ್ಲ ಮಗು, ದೇವರ ಹೆದರಿಕೆ ಎಲ್ಲರಿಗೂ ಬೇಕು. ಅದು ಕೆಟ್ಟ ಗುಣ ಅಲ್ಲ. ಕಬ್ಬಿಣ ಬಿಸಿಯಾಗಿರುವಾಗ ಹೊಡೆದ್ರೆ ಬಾಗುತ್ತದೆ ಅಂತ ನೀವು ನಾನೀಗ ಏನೂ ಇಲ್ಲದೆ ನಿಮ್ಮಲ್ಲಿಗೆ ರಾತ್ರಿ ಬಂದು ಮುಖ ಬಾಡಿಸಿ ನಿಂತಾಗ ನಿನ್ನ ಆಯುಧ ಶಾಲೆಯಲ್ಲಿ ಚಮ್ಮಾರರ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಗೊತ್ತುಂಟು.
ಎಂಥದ್ದು ಭೂಮಿ ಕೊಡ್ಬೇಕಾ? ಅದು ಕೊಡದಿದ್ರೆ ಹೊಂದಿಸ್ತಾನೆ ಅವ. ಭೂಪತಿಯು ಶ್ರೀಪತಿಯು ಆದವ ಅವ. ಧಾರಿಣಿಯೇ ತಲೆ ಕೆಳಗಾಗಲಿ. ಅದ್ಯಾಕೆ? ನಾನು ಬದುಕಬಹುದಾದ ಭೂಮಿಯಲ್ಲಿ ನಿಂತದ್ದನ್ನು ನನ್ನನ್ನು ಅಡಿಮೇಲು ಮಾಡುವುದಕ್ಕಾಗಿ ಒಮ್ಮೆ ನೋಡಿದನಲ್ಲ ಅವತ್ತು ಬಂದವ. ಇನ್ನೊಮ್ಮೆ ಅಡಿಮೇನೇ ಆಗಲಿ, ಮೇಲೆ ಅಡಿ ಆಗಲಿ, ಅಡಿ ಮೇಲೆ ಆಗಲಿ, ಧಾರಿಣಿಯೇ ತಲೆ ಕೆಳಗಾಗಲಿ, ವಾರಿನಿಧಿಯೇ ಬತ್ತಿ ಒಣಗಿ ಹೋಗಲಿ, ನನ್ನ ಜೀವಜಲವೇ ಬೇಕಾದ್ರೆ ಆರಿ ಹೋಗಲಿ, ಮಾರವೈರಿಯೇ ಅವರು ಇವರು ಅಂತಲ್ಲ, ಮಾರವೈರಿಯಾದಂತಹ ಪರಮೇಶ್ವರನೇ ಅವರ ಪಕ್ಷದಲ್ಲಿ ನಿಂತು ಹೋರಾಟ ಕಣದಲ್ಲಿ ಕೌರವ ನಿನ್ನನ್ನು ನಾನು ಸೋಲಿಸ್ತೇನೆ ಅಂತ ಬಂದ್ರು. ಪಾರಮಾರ್ಥದಿಂದ, ಪಾರಮಾರ್ಥ ಅಂದ್ರೆ ನಾನು ತಿಳಿದು ನನ್ನ ಯಥಾರ್ಥವಾದ ನನ್ನ ಬದುಕಿನ ಪಾರಮಾರ್ಥ, ನನ್ನ ಬದುಕಿನ ಪಾರಮಾರ್ಥ. ಅರ್ಧ ರಾಜ್ಯ ಬಿಡಿ ಹೇಳಿದ್ದೇನೆ ಅವತ್ತು ಕೃಷ್ಣನಲ್ಲಿ ಸಂಧಾನದ ಸಭೆಯಲ್ಲಿ, ಸೂಜಿಯ ಮೊನ ಊರುವಷ್ಟು ಭೂಮಿ ಕೊಡುವುದಿಲ್ಲ ಅಂತ. ಒಂದೊಂದು ಹೇಳ್ತೀನಿ ನೀನು. ಯಾಕೆ ಕೊಡುವುದಿಲ್ಲ ಅಂತ ಹೇಳಿದ್ದು? ಯಾಕೆ? ಸೂಜಿಯ ಮೊನೆ ಊರುವಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ ನಾಳೆ ಎಂತ ಸೂಜಿ ತರ್ತಾನೆ ಅಂತ ಗೊತ್ತಿಲ್ಲ. ಅವ ಈಗ ನಿನ್ನ ಸೂಜಿಯಲ್ಲೇ ಎಳೆದುಕೊಂಡು ಅಂತ ಹೇಳಿದ್ರೆ ಕೊಡ್ತಿದ್ಯಾ? ನನ್ನ ಸೂಜಿ ಅವನ ಅಳತೆಗಿರುವಂತದ್ದು. ಅವನ ಅಳತೆಗಲ್ವ, ರಾಜ್ಯದ ಅಳತೆಗೆ ಕೇಳಿದ್ದು ನಾನು. ಗೋಷ್ಪದ ಧಾರಣಿಯ ಕೊಡೆ ಕೊಡುವುದಿಲ್ಲ ಅಂತ ಕೊಡುವುದೇ ಇಲ್ಲ. ಬೇರೆ ಏನಾದ್ರೂ ಇದ್ರೆ ಮಾತಾಡಿ, ನಾ ಕೊಡುವುದಿಲ್ಲ. ಈಗ ಅವರಿಗೆ ಬೇಕು ಅಂತಾದ್ರೆ ಅವ ಪಡ್ಕೊಳ್ಳಿ, ಸಾಧ್ಯ ಇದ್ರೆ ಪಡ್ಕೊಳ್ಳಿ. ಹೀಗೆ ಆ ಧರ್ಮಜನ ಮುಖ ನೋಡಿ ಆದ್ರೂ ಕೊಡಿ. ಎಂತಕ್ಕ ಧರ್ಮರಾಯನ ಮುಖ ನೋಡುದು? ಧರ್ಮಜಾತ ಪರಮ ಸಜ್ಜನ. ಅವ ಮಹಾಪಾಪ, ಪಾಪ ಮಾತ್ರ ಅಲ್ಲ ಮಹಾಪಾಪ. ಸದ್ಗುಣಾಕರ ಪರಮ ಸಜ್ಜನ, ಸದ್ಗುಣಾಕರ ಕರುಣದಿಂದವನೊಡನೆ ಮೈತ್ರಿಯನ್ನೆಸಗಿದರೆ ನಿನಗೆ ಮೈತ್ರಿಯನ್ನೆಸಗಿದರೆ ನಿನಗೆ ಬರುತ್ತಿರುವುದು ಸಹವಾಸ ಗುಣಗಳು. ಧರೆಯೊಳಗೆ ಸತ್ಕೀರ್ತಿ ಬರುತ್ತಿರುವುದು ಸಹವಾಸ ಗುಣಗಳು. ಧರೆಯೊಳಗೆ ಸತ್ಕೀರ್ತಿ ಸಗನೆಗೆ ಒರೆಯುವೆನು ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರು. ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರು. ತರಳ ತರಳ ಲಾಲಿಸು ಧರ್ಮಜ ಸದ್ಗುಣಾಕರ ಸಜ್ಜನ ಮಾತಾಡ್ತಿ ಮಗು. ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಾಗುವ ಪ್ರಾಯ, ಯಾಕೆ ಮಕ್ಕಳಾಗಿ ಹುಚ್ಚು ಕಟ್ಟತಿ? ಮಾತಾಡಿದ್ರೆ ಮಕ್ಕಳಾಗಿ ಹುಚ್ಚು ಕಟ್ಟುವುದು. ಮತ್ತೆ ಅದಲ್ಲದಿದ್ದರೆ ಯುಕ್ತಿಯುಕ್ತವಾಗಿ ತರ್ಕಬಲಿಷ್ಠವಾಗಿ ಮಾತುಗಳನ್ನಾಡಿದರೆ ರಾಜನೀತಿ ಜ್ಞಾತರಾದರೂ ಮಾನಿಸಬಹುದು. ಧಾರಣಿಯ ತಲೆ ಕೆಳಗೆ ಮಗುಚಲಿ ವಾರಿನಿಧಿಗಳ ಒಣಗೀಗ ಹೋಗಲಿ.
ಹಾಗೆ ಹೇಳುವುದಕ್ಕೆ ಒಂದು ಭೂಮಿಯ ಮೇಲೆ ಯಾರಿಗೂ ಅಧಿಕಾರ ಇಲ್ಲ, ನಿನಗೆ ಮಾತ್ರ ಅಲ್ಲ. ಕೊಡುವುದಿಲ್ಲ ಅಂತ ಹೇಳುವುದಕ್ಕೆ ನಿನಗೆ ಸಿಕ್ಕಿಬೇಡುವ? ಏನು ಮಾತಾಡ್ತೀನಿ ನೀನು? ತಡೆಯಾಗಿ ನೀನಿದ್ದದ್ದನ್ನು ಬದಿಗೆ ಸರಿದು ಬಿಟ್ಟು ಕೊಡು ಅಂತ ಆಡಿದ್ದು. ಭೂಮಿಯನ್ನು ಕೊಡು ಅಂತಂದರೆ ನೀನು ಅದರ ಮೇಲೆ ತಡೆಯಾಗಿ ನಿಲ್ಲಬೇಡ, ನೀನೇ ನಿವೃತ್ತನಾಗ್ತಿ, ನಿನ್ನನ್ನೇ ನಿವಾರಿಸಿ ಕಳೆಯುತ್ತಾರೆ ಅಂದದ್ದು. ಇದೆಲ್ಲ ಅರ್ಥ ಆಗಬೇಕಾದ್ರೆ ಒಳ್ಳೆಯವರ ಸಾಂಗತ್ಯದಲ್ಲಿರಬೇಕು. ಅದೇಗೆ ನಿನ್ನನ್ನು ಬಿಟ್ಟು ಬೇಡುವ? ನಿಮಗೆ ಅವರ ಮೇಲೊಂದು ಕಣ್ಣು, ನಾನೊಂದು ಕಡೆಗಾದ್ರೂ ಒಂದು 4 ಜನ ಬೇಕು ಅಂತ ಒಟ್ಟಿಗೆ ಇಟ್ಟುಕೊಂಡ್ರೆ ಅವರು ಕಡೆಗೆ ಅದಿತ್ತಷ್ಟೇ. ನೀವು ಮೊದಲಿಂದ ಇಟ್ಟುಕೊಂಡಿದ್ದೆ ಅವರನ್ನು. ಅದೆಲ್ಲ ಹೇಳುದಿಲ್ಲ, ಒಂದು 4 ಜನ ಆದ್ರೂ ಬೇಕು ಅಂತ. ಅದೇ 4 ಜನ ಬೇಕು ಅಂತ ಇಟ್ಟುಕೊಂಡು ಅವರ ಮೇಲೆ ಕಣ್ಣು ನಿಮಗೆ. ನೀನು ಅವರನ್ನು ಇಟ್ಟದ್ದು ಕಡೆಗಾಗಿ ಅಂತ ಅವರಿಗೆ ಗೊತ್ತಾಗಿದೆ, ಅದು ಸಮಸ್ಯೆ. ಆದ್ರಿಂದ ನಿನ್ನ ಕಡೆಯಾಗುವುದನ್ನು ಅವರು ಕಾಯ್ತಾ ಇದ್ದಾರೆ. ನಾವು ಇದ್ದದ್ದೇ ಅದಕ್ಕೆ ಅಂತ. ನಿನ್ನ ಕೊನೆ ಸಾಧಿಸುವುದಕ್ಕೆ ಹಂಬಲಿಸ್ತಾ ಇದ್ದಾರೆ, ನಿನಗೆ ಗೊತ್ತಾಗುವುದಿಲ್ಲ. ಕಡೆಗಾಲ ಬಂದವರನ್ನು ಮತ್ತೆ ಬದುಕಿಸಬಲ್ಲ ಧರ್ಮಜನ ಜೊತೆಗೆ ಹೋಗು, ನಿನಗೆ ಅರ್ಥ ಆಗ್ತದೆ. ಕೊಳದಲ್ಲಿ ಬಿದ್ದ ಭೀಮಾರ್ಜುನಾದಿಗಳನ್ನು ಎಬ್ಬಿಸಿ ನಿಲ್ಲಿಸಿ ಯಕ್ಷಪ್ರಶ್ನೆಯನ್ನು ಧೀರೋಚಿತ ವಿಧಾನದಿಂದ ಉತ್ತರಿಸಿದಂತಹ ಧರ್ಮಜನ ಯೋಗ್ಯತೆ ನಿನಗೆ ಅರ್ಥ ಆಗ್ತದೆ. ಅದು ಅಪ್ಪ ಮಕ್ಕಳ ಸಂಭಾಷಣೆ, ಸುಮ್ಮನೆ ಅಪ್ಪ ಮಕ್ಕಳ ಸಂಭಾಷಣೆ ಎಲ್ಲ. ನೀನು ಯೋಚನೆ ಮಾಡು. ನಿನ್ನ ಹಾಗೆ ಹಸಿ ಹಸಿ ಸುಳ್ಳು ಹೇಳುವುದಾದರೆ ದ್ಯೂತಕ ಕರೆದಾಗ ಬರುವುದಿಲ್ಲ ಅಂತ ಹೇಳಿದರೆ ನಿನ್ನದು ಎಂಥದ್ದು ನಡೀತಿರಲಿಲ್ಲ. ಅವನ ಒಳ್ಳೆಯತನದ ದುರ್ಲಾಭ ನೀನು ಪಡೆದದ್ದು. ಇನ್ನು ಮುಂದೆ ಏನು ಹೇಳಿದರೂ ದೊಡ್ಡಪ್ಪನ ಮಕ್ಕಳು ಹೇಳಿದರು ಕೇಳ್ತೇನೆ ಅಂತ ಪ್ರತಿಜ್ಞಾಬದ್ಧನಾದ ಸತ್ಯಕ್ಕೆ ನಿಷ್ಠನಾದದ್ದರಿಂದ ನೀನು ಇದು ತನಕ ಗೆದ್ದಿದ್ದಿ. ಅದು ಅವನಿಗೆ ಶಾಸ್ತ್ರ ಗೊತ್ತುಂಟು. ಎಂಥದ್ದು ಶಾಸ್ತ್ರ ಗೊತ್ತುಂಟು? ರಾಜಸೂಯಾಧ್ವರ ಮಾಡಿದವನನ್ನು ಯಾರಾದರೂ ದುರಕ ದ್ಯೂತಕ್ಕೆ ಕರೆದರೆ ಇಲ್ಲ, ಹಾಗಿಲ್ಲ, ಬರುವುದಿಲ್ಲ. ಹಾಗೆ ಶಾಸ್ತ್ರವೇ ಇಲ್ಲ, ಹಾಗೆ ಶಾಸ್ತ್ರವೇ ಇಲ್ಲ ಮಗು. ರಾಜಸೂಯ ಮಾಡಿದವರನ್ನು ಯಾರೋ ಒಪ್ಪಿ ಕಪ್ಪ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ಒಳಗಿನಿಂದ ವಿರೋಧ ಮಸೆಯುತ್ತಾ ಇರ್ತಾರೆ. ಎದುರು ಕೊಡುವುದು ಯಾಕೆ? ಅವರನ್ನು ಎದುರಿಸಿ ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ. ಒಳಗಿನಿಂದ ಇರುವುದೌದು. ಅಂಥವರನ್ನು ರಾಜನಾದವನು ಸೋಲಿಸಬೇಕು, ದ್ಯೂತದಲ್ಲಿ ಸೋಲಿಸಬೇಕು. ಯಾರು ಕರೀಬೇಕು? ರಾಜಸೂಯಾಂಗದ ದ್ಯೂತವಾದರೆ ರಾಜಸೂಯ ದೀಕ್ಷಿತನಾದವ ಕರೀಬೇಕು, ಸೋತವರು ಕರೆಯುವುದಲ್ಲ. ನಾವು ಮಾಡ್ತೇವೆ ಅಂತ ಹೊರಟಾಗ ಹೇಳಿದ್ದಲ್ವ, ಕುಟುಂಬದಲ್ಲಿ ಒಬ್ಬರೇ. ಆದ್ದರಿಂದ ನಾವು ಮಾಡ್ತಿದ್ದೆವು. ರಾಜಸೂಯಾಂಗವಾಗಿಯೂ ದ್ಯೂತ ಹೇಳಲ್ಪಟ್ಟಿದೆ, ಅದು ನಾನೇ ಕರೀಬೇಕಿತ್ತು. ಆದರೆ ನಾನು ಅವಭೃತದಲ್ಲಿ ಮಾಡಿದ ಪ್ರತಿಜ್ಞೆಗನುಗುಣವಾಗಿ ದೊಡ್ಡಪ್ಪ ಕರೆ ಕಳಿಸಿದಾಗ ಹೋಗದಿರುವುದು ವಿಹಿತ ಅಲ್ಲ ಎಂಬ ಭಾವದಿಂದ ಬಂದ. ಈಗ 13 ವರ್ಷ ಕಳೆದ ಮೇಲೆ ಕೊಡ್ತೇನೆ ಅಂತ ಹೇಳಿದವ ಈಗ ನೀನು ತಿರುಗಿ ನಿಂತಿಯಲ್ಲ. ಹಾಗೆ ಧರ್ಮರಾಯ ಅವತ್ತು ತಿರುಗಿ ನಿಂತಿದ್ರೆ ದ್ಯೂತವೇ ನಡೆಯುತ್ತಿರಲಿಲ್ಲ, ನಿನ್ನ ಶಕುನಿಯ ದಾಳವೇ ಉರುಳುತ್ತಿಲ್ಲ. ನಾನು ಕೊಡ್ತೇನೆ ಅಂತ ಹೇಳಿಲ್ಲ. ಎಲ್ಲಿ ಉಂಟು ಕೊಡ್ತೇನೆ? ಯಾವುದನ್ನು? 13 ವರ್ಷ ಕಳೆದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದೇನಾ? ಯಥಾಯೋಗ್ಯಂ ಪ್ರಪತ್ತವ್ಯಂ ತಿರು, ಮರಳಿ ಪಡೆಯುವುದು ಅಂತ. ಹೌದು, ಆಯ್ತಲ್ಲ. ಅಲ್ಲ, ನಾನು ಕೊಡ್ತೇನೆ ಅಂತ ಎಲ್ಲಿಯೂ ಇಲ್ಲ. ಅಲ್ಲ, ಅದನ್ನೇ ಒಂದು ವಿಷಯ. ಅದು ಮರಳಿ ಪಡೆಯುವುದು ಹೇಗೆ ಅಂತ ನಿರ್ಣಯಿಸುವುದಕ್ಕೆ ನೀನು ಅಂತ ಎಲ್ಲಿ ಉಂಟು? ಇಲ್ಲಲ್ಲ. ಮತ್ತೆ ನೀನು ನಿರ್ಣಯಿಸಿದ್ದ ಹೇಗೆ? ಪಡೀಲಿ. ನೀನು ಪಡೀಲಿ ಅಂದ್ರೆ ಬಿಡಬೇಕಲ್ಲ, ನೀನು ಪಡೆಯುವುದು ಹೇಗೆ ಅಂತ ಪ್ರಶ್ನೆ ಇರುವುದು. ಈಗ 13 ವರ್ಷ ಕಳೆದ ಮೇಲೆ ಅವರ ಭೂಮಿಯಲ್ಲಿ ನೀನು ನಿಲ್ಲುವುದು ಹೇಗೆ ಅಂತ. ನಮ್ಮದೆಲ್ಲ ಉಂಟಲ್ಲ, ಕೃಷಿ ಆಗಿದೆ. ಇಲ್ಲ, ನಿನ್ನದಲ್ಲ ಅಂತ. ಅದು ಅವರದ್ದರಲ್ಲಿ ನೀನು ಕೃಷಿ ಮಾಡಿದ್ದು ನ್ಯಾಸ ರೂಪದಲ್ಲಿ ಇಟ್ಟಾಗ, ನ್ಯಾಸ ರೂಪದಲ್ಲಿ ಇದ್ದರೂ ಅದು ಅವರದ್ದೇ, ನಿನ್ನದಲ್ಲ. ಅಲ್ಲ, ಬಂದು ಕೂತ್ಕೊಳ್ಳಿ ಸಾಧ್ಯ ಆದರೆ. ಅಲ್ಲ, ಅದು ಸಾಧ್ಯ ಆದರೆ ಎಂಬುದೇ ನಿನ್ನದ್ದಾದ ಆಕ್ರೋಶದ, ಅನುಚಿತವಾದ, ಅಧರ್ಮದ ನೆಲೆ ಎಂದದ್ದು. ಅವರಿಗೆ ಕೂಡುವುದಿಲ್ಲ ಅಂತ ಹೇಳುದು ಏನಲ್ಲ. ಅಲ್ಲ, ಅವರು ಮಾಡಿದ್ದನ್ನು ಮಾಡುವುದಕ್ಕೆ ಹೊರಟ್ರೆ ಹಸ್ತಿನಾವತಿಯ ಮೂಲ ಬಲ ಎಲ್ಲ ಒಟ್ಟು ಹೋಗಲಿಲ್ವ? ಒಟ್ಟಿಗೆ ಹೋದದ್ದಲ್ವ? ಒಬ್ಬ ಅರ್ಜುನನ್ನು ಎದುರಿಸಲಿಕ್ಕಾಯ್ತಾ? ನಿನ್ನದೆಂಥದ್ದು ನಡೆದಿದೆ ಆಯ್ತಾ? ಈಗ ವಿರಾಟ ನಗರದಲ್ಲಿ ಹಸ್ತಿನಾವತಿಯ ಮೂಲ ಬಲ ಎಲ್ಲ ಹೋಗಿದೆ, ಯಾರು ಹೋಗದೆ ಉಳಿದ? ನಾನೊಂದು ಲೆಕ್ಕ ಹೇಳ್ಬೇಕು. ಏನು? 10 ಜನ ಸೇರಿ 30 ದಿವಸದಲ್ಲಿ ಒಂದು ಮನೆ ಕಟ್ತಾರೆ ಅಂತ ಒಂದು ಲೆಕ್ಕ. ಹೌದು. ಅದೇ ಲೆಕ್ಕ ಮಾಡ್ತಾ ಜನ ಹೆಚ್ಚಿಸ್ತಾ ಹೋದ್ರೆ 1 ನಿಮಿಷದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಆಗ್ತದೆ ಅಂತ ಲೆಕ್ಕ ಮಾಡಲಿಕ್ಕೆ ಬರ್ತದೆ. ಅಲ್ಲಿ ಅವ ಒಬ್ಬನೇ ಸಾಕು ಅಂತಾದ್ರೆ ಇಷ್ಟು ಯಾಕೆ ಒಟ್ಟು ಮಾಡಿದ್ದು? ಆಗ್ತದೆ ಮಗು, ಆಗ್ತದೆ. ನಿನಗೆ ಅದಕ್ಕೆ ಹೇಳಿದ್ದು, ಕಲಿಬೇಕಾದ್ದನ್ನು ಕಲಿಯದೆ ಬೇಡದಿದ್ದದನ್ನು ಹಿಡ್ಕೊಂಡ್ರೆ ಹಾಗೆ ಆಗೋದು. ನಾನು ಹೇಳಿದ್ದೆಲ್ಲ ಬೇಡದಿದ್ದದ್ದು ಅಲ್ಲ, ಬೇಡದಿದ್ದದನ್ನು ಕೈಯಲ್ಲಿ ಹಿಡ್ಕೊಂಡದ್ದು ಗದೆ ಎಂದೆ. ನೀನು ಕಲಿಯಬೇಕಾದದ್ದು ಅಸ್ತ್ರವಿದ್ಯೆಯಲ್ಲಿ ಧನುರ್ವೇದವನ್ನು ಸಮಗ್ರವಾಗಿ ಅರಿತರೆ ಸಮಗ್ರ ರಾಕ್ಷಸ ಸಂಕುಲವನ್ನು ನಾಶ ಮಾಡುತ್ತೇನೆ ಅಂತ ಹೊರಟ ಲಕ್ಷ್ಮಣ ಕೃತ್ಯದ ಮಹತ್ವ ಅರ್ಥ ಆಗ್ತಿತ್ತು. ರಾಮ ತಡೆದದ್ಯಾಕೆ ಅಂತ. ಕ್ಷಣಾರ್ಧದಲ್ಲಿ ಭಸ್ಮ ಆಗ್ತದಾದ್ರಿಂದ ತಡೆದ. ಭಸ್ಮ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಕ್ಷಣಾರ್ಧದಲ್ಲಿ ಸಮಗ್ರ ರಾಕ್ಷಸ ಸಂಕುಲ ನಾಶವಾಗುತ್ತದೆ, ಆದ್ದರಿಂದ ಹಾಗೆ ಮಾಡಕೂಡದು ಅಂತ ರಾಮ ತಡೆದ.
ಅಂದರೆ ಏನರ್ಥ, ಮಾಡುವ ಸಾಮರ್ಥ್ಯ ಇದ್ದವನನ್ನು ಎದುರಿಸುವುದಕ್ಕೆ ನಮ್ಮಲ್ಲಿ ಬಲ ಇಲ್ಲ. ಸಹವಾಸ ಗುಣದಿಂದ ಒಳ್ಳೆಯದು ಅರ್ಥ ಆಗಬೇಕಾದ್ರೆ ಯೋಚಿಸು. ನೀವು ಪ್ರತಿಜ್ಞೆ ಮಾಡಲಿಲ್ವೋ? ನಾನು ಪ್ರತಿಜ್ಞೆ ಮಾಡಿದ್ದರಿಂದ ರಾಜ್ಯ ಉಂಟು ಅಂತ ಅರ್ಥ ಅಲ್ಲ. ಮಳೆಯ ಸಾಧ್ಯತೆ ಉಂಟು ಎಂಬುದರಿಂದ ಚಪ್ಪರ ಹಾಕುತ್ತೇವೆ. ಚಪ್ಪರ ಹಾಕಿ ಮಳೆ ಬರಲಿಲ್ಲ ಅಂತಾದರೆ ಹಾಕಿದವ ಮೂಢ ಅಂತ ಅರ್ಥವ? ಈಗ ನೀನು ಯೋಚನೆ ಮಾಡು. ಮಳೆಯ ಸಾಧ್ಯತೆ ಇರುವಾಗ ನಾವು ಅದಕ್ಕೆ ಮೇಲ್ಕಾಪ ಹಾಕುವುದು, ಆಗ ಮಳೆ ಬರಲಿಲ್ಲ, ಈಗ ಹಾಕಿದ್ದು ತಪ್ಪು ಅಂತ ಅರ್ಥವೋ? ಆದರೂ ಖರ್ಚಾಯ್ತು ಅಂತ ನಷ್ಟ ಆಗ್ತದೆ. ಅದಾಗಲಿ. ಆದರೆ ಒಂದುಂಟು, ಸಂಪಾದನೆ ಮಾಡುವ ಅಲ್ಲ, ಸಂಪಾದನೆ ಮಾಡುವವ ಹಾಗಿದ್ದದಕ್ಕೂ ಸೇರಿಸಿಯೇ ಸಂಪಾದಿಸಬೇಕು ಮಗು, ಅದು ಸಂಪಾದನೆ. ನಮ್ಮ ಮನೆಯ ಕಾರ್ಯಕ್ರಮ ಯಾವ ವಿಧದಿಂದಲೂ ಭಂಗವಾಗದಂತೆಯೇ ನಾವು ಕಾರ್ಯಕ್ರಮ ಮಾಡಬೇಕು. ಹಾಗೆ ಮಾಡಿದ್ದು ದೇವವ್ರತನಾದ ನಾನು ಪ್ರತಿಜ್ಞೆ. ಅದರ ಅರ್ಥ ಮಳೆ ಬಂದೇ ಬರ್ತದೆ ಅಂತಲ್ಲ, ಅಧಿಕಾರ ಉಂಟು ಅಂತಲ್ಲ. ಉಂಟು ಅಂತ ಸ್ಥಾಪಿಸುವುದಕ್ಕೆ ಅಧರ್ಮದಿಂದ ಯತ್ನಿಸಿದವರಿಗೂ ತಡೆಯಾಗಲಿ ಅಂತ ಸಂತಾನ ಬೇಡ ಅಂತ ಪ್ರತಿಜ್ಞೆ ಮಾಡಿದರೆ ಅದನ್ನೇ ನಿನಗೆ ರಾಜ್ಯ ಕೊಡುವುದಕ್ಕೆ ಅಂತ ನೀನು ಸ್ಥಾಪನೆ ಮಾಡುವುದಕ್ಕೆ ಹೊರಟಿದ್ದಿ. ಬಿಟ್ಟನಲ್ಲ, ರಾಜಸೂಯ ಮಾಡಿದವ, ರಾಜಸೂಯ ಮಾಡುವ ಅರ್ಹತೆ ಇಲ್ಲ ಅಂತ ಹೇಳಿಸಿಕೊಂಡವನಿಗೆ ರಾಜ್ಯ ಬಿಟ್ಟುಕೊಟ್ಟು ನಿನ್ನ ಎಡಬಲದಲ್ಲಿ ನಿಲ್ತೇನೆ ಅಂತ ಹೇಳಿದನಲ್ಲ. ಆ ಧರ್ಮಜನ ಜೊತೆ ಸೇರು. ಯಮನ ಧರ್ಮದ ಬಲ, ವಾಯುವಿನ ಪ್ರಭಂಜನ ಶಕ್ತಿ, ಇಂದ್ರನ ಸರ್ವಾದೃಷ್ಟಗಳು, ನಕುಲ ಸಹದೇವರ ಸರ್ವ ಸೇವಾವೃತ್ತಿಗಳು, ಪಾಂಚಾಲೆಯ ಪಾತಿವ್ರತ್ಯದ ಬಲ ನಿನ್ನ ಎಡಬಲದಲ್ಲಿ ನಿಂತಿರುವಾಗ ಆ ಸಹವಾಸದಿಂದ ಬರುವ ಸದ್ಗುಣ, ಸೌಶೀಲ್ಯ, ಅದರ ಸೌಭಾಗ್ಯ, ಅದಕ್ಕೆ ಎಣೆಯುಂಟು. ನಿನ್ನ ಕರ್ಣ ಏನು ತರ್ತಾನೆ? ತೇಲಿಕೊಂಡು ಬರುವಾಗ ಇದ್ದದ್ದನ್ನು ಕೊಟ್ಟು ಬಿಡ್ತಾನೆ, ಇದ್ದದ್ದನ್ನು ಕಳೆಯುತ್ತಾನೆ. ನಿನ್ನ ಸೈಂಧವ ಏನು ಮಾಡ್ತೇನೆ? ಹಸ್ತಿನೆಯ ಪಾಕಶಾಲೆಯ ಸರ್ವ ರುಚಿ ಕೆಡಿಸುವುದಕ್ಕೆ ಉಪ್ಪಿನ ಮುದ್ದೆ ತಂದು ಸುರಿಯುತ್ತಾನೆ. ನಿನ್ನ ಶಕುನಿ ಏನು ಮಾಡ್ತಾನೆ? ನವಗ್ರಹಗಳ ಪ್ರಸನ್ನತೆ ಇದ್ದ ಕುರುಧಾರಿನಿಗೆ ಶನಿಯ ಕಾಟ ನಿತ್ಯ ನಿರಂತರವಾಗುವಂತೆ ಮಾಡ್ತಾನೆ. ದುಶ್ಯಾಸನ ಏನು ಮಾಡ್ತಾನೆ? ಶಾಸನ ಆಗಬಾರದನ್ನು ಕಷ್ಟದಿಂದಲಾದರೂ ಅನುಷ್ಠಾನಕ್ಕೆ ತಂದು ರಾಜ್ಯದಲ್ಲಿ ಭೀಕರವಾದ ಕ್ಷಾಮಡಾಮರಗಳು ಬಾಧೆಯಾಗುವಂತೆ ಮಾಡ್ತಾರೆ. ಅವರನ್ನು ನೆಚ್ಚಿಕೊಂಡು ಏನಾಗುವುದಕ್ಕೆ? ಅಲ್ಲ, ಧರ್ಮಜಾದಿಗಳನ್ನು ನೆಚ್ಚಿಕೊಂಡು ನೀ ದೇವರನ್ನು ಕೃಷ್ಣನನ್ನು ವಿರೋಧಿ ಅಂತ ತಿಳಿತೀಯಾದರೆ ನಾನು ಅದರ ಬಗ್ಗೆ ಒಪ್ಪಿದ್ದೇನೆ ಅಂತಲ್ಲ, ಆ ವಿಷಯವನ್ನೇ ಬಿಡು. ನಿನ್ನ ಕುಲದಲ್ಲಿ ಹುಟ್ಟಿದವರಲ್ವೋ? ಪಾಂಡವರನ್ನು ವಿರೋಧಿಸುವುದಕ್ಕೆ ನ್ಯಾಯಯುತವಾಗಿ ಏನು ಕಾರಣ ಉಂಟು? ನೀನು ರಾಜನಾಗುವುದಕ್ಕೆ ತಡೆ ಅಂತ ಸಂಧಾನಕ್ಕೆ ಬಂದ ಕೃಷ್ಣ ಹೇಳಿ ಆಯ್ತಲ್ಲ. ಅವರಿಗೆ 5 ಗ್ರಾಮ ಆದರೂ ಕೊಟ್ಟರೆ ನಿನ್ನ ಪ್ರಭುತ್ವವನ್ನು ನಿನ್ನ ಅಪ್ಪನ ಕಾಲ ಕಳೆದ ಮೇಲೆ ಒಪ್ಪುತ್ತಾರೆ ಅಂತ. ಈಗ ನೀ ರಾಜನಾಗುವುದಕ್ಕೆ ಯಾವ ತೊಂದರೆ ಇಲ್ವಲ್ಲ? ನೀ ಮೊದಲು ಹೇಳಿದ್ದಕ್ಕೆ ನಿಷ್ಠನಾದರೆ ನಾನು ರಾಜನಾಗುವುದಕ್ಕೆ ಪಾಂಡವರು ತಡೆ ಎಂಬ ಭಾವ ಇದ್ದರೆ ಈಗ ಅದಕ್ಕೂ ತಡೆ ಇಲ್ಲ ಅಂತ ಹೇಳಿದ ಮೇಲೆ ಆ ಧರ್ಮಜನನ್ನು, ಪರಮಸಜ್ಜನನನ್ನು, ಸದ್ಗುಣಾಕರನನ್ನು ಒಪ್ಪು ಮಗು. ಒಪ್ಪಿದ್ರೆ ಕುಟುಂಬದ ಹಿರಿಯರಿಗೆ ಸಂತೋಷ ಆಗ್ತದೆ. ನನಗೆ ಗೊತ್ತಾಗ್ತದೆ ಒಂದು ಭೇದ ಇಟ್ಟುಕೊಂಡು ಮಾತಾಡೋದು. ಎಂತ ಭೇದ? ಭೇದ ಇಟ್ಟುಕೊಂಡು ಮಾತಾಡೋದು. ಪಾಂಡವರ ಪರಿಪರಿಯ ಕನೆಗೆ ಮರುಕನೆ ಒಬ್ಬಗಳೇ ಎನ್ನೊಡನೆ ಕೆರಳಿ ನುಡಿದಿರಿ ಪರಾಗಿ. ಅಜ್ಜ, ನಾನೊಂದು ನೇರ ಒಂದು ಮಾತು ಕೇಳ್ತೀನಿ. ನೀವು ಮಾತಾಡುವಾಗ ನನಗೆ ಸ್ವಲ್ಪ ಭೇದ ಇದ್ದ ಹಾಗೆ ಕಾಣುತ್ತೆ. ಯಾರ ಮೇಲೆ ಮಗು? ನಮ್ಮಲ್ಲಿ ಒಂದು ದುರಾಗ್ರಹದ ದೃಷ್ಟಿ. ನಿಜ ಹೇಳ, ನಿಜವಾಗಿಯೂ ನೀವು ಎಂಥದಕ್ಕೂ ಆಗ್ಲಿಕ್ಕಿಲ್ಲ ಅಂತ ಬೇಕು ಕೆಲವರನ್ನೆಲ್ಲ ಹೇಳುವ ಕ್ರಮ ಉಂಟು. ಎಂಥದ್ದೇ ಮಾಡಲಿ ನಿನ್ನದ್ದು ಸುಖ ಇಲ್ಲ ಅಂತ. ನಿಜವಾಗಿ ಭೇದ ಇದ್ರೆ ನಿನಗೆ ಏನು ಹೇಳಬಾರ್ದಿತ್ತು. ಯಾಕೆಂದ್ರೆ ಧರ್ಮಜ ಬದುಕಲಿ ಇವ ಸಾಯಿಲಿ ಅಂತ ಭೇದ ಇರಬೇಕಿತ್ತು. ಇಬ್ಬರು ಬದುಕಲಿ ಅಂತ ಇದ್ದದ್ರಿಂದಲೇ ಇಷ್ಟು ಹೇಳಬೇಕಾಗಿ ಬಂದದ್ದು. ಭೇದ ಇಲ್ಲಲ್ಲ ನಿಮಗೆ? ಇಲ್ಲ ಅಂತ ಹೇಳಿದ. ಭೇದ ಇಲ್ಲದೆ ಇದ್ರೆ ನಾನೊಂದು ಮಾತು ಹೇಳ್ತೇನೆ. ಎಂಥದ್ದು? 11 ಕ್ಷೋಹಿಣಿ ಸೇನೆಯನ್ನು ನಾವು ಸಜ್ಜುಗೊಳಿಸಿದ್ದೇವೆ. ಹೋರಾಟ ಕಣದಲ್ಲಿ ನಮಗೆ ಯಾರು ಎದುರಾಗಿ ಬಂದಿದ್ದಾರೋ ಆಚೆ ಪಕ್ಷವನ್ನು ನಡೆಸುವುದಕ್ಕೆ ಕೃಷ್ಣ ಇದ್ದಾನೆ ಅಂತ ಇಡೀ ಪ್ರಚಾರ ಉಂಟು. ಹಾಗಾದ್ರೆ ಈ ಪಕ್ಷದ ಮೂಲ ನೇತಾರರಾದಂತಹ ನೀವು, ಈ ಮನೆತನದ ಸೌಭಾಗ್ಯವನ್ನು ಉಳಿಸಿಕೊಂಡೇ ಬಾಳ್ವೆಯನ್ನು ನಡೆಸುತ್ತಿದ್ದಂತಹ ನೀವು, ಆ ಜಾಗದಲ್ಲಿ ಇದ್ದುಕೊಂಡು ನಾವು ಅನಾಥರೋ? ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳುವುದು, 11 ಕ್ಷೋಹಿಣಿಯನ್ನು ನಡೆಸಿ ಮಹಾಸೇನಾಧಿಪತ್ಯವನ್ನು ಗ್ರಹಿಸಿ ಮುನ್ನಡೆಯುವಂತಹ ಕೊಳುಗುಳದಲ್ಲಿ ವಿಶಿಷ್ಟವಾದ ಜಯವನ್ನು ನಾನು ಹೊಂದುವ ಹಾಗೆ ಒಂದು ಅನುಗ್ರಹ ಮಾಡಬೇಕು ಅಂತ. ಸುಯೋಧನ, ನಿನಗಾದ್ರೂ ಕೊನೆಗಾಲಕ್ಕೆ 4 ಜನ ಬೇಕು, ನನಗೆ ನೀನೊಬ್ಬ ಸಾಕು. ಏನು ಮಾಡ್ಲಿಕ್ಕೆ ಹೊರಟಿದ್ದೀಯ? ತರಳ ಕೇಳಿಲೋ ಕರುಣವಿರಲಿ
ಭೀಮ ಬಾಡಿದ್ದು ದುರವಗೈಸಿದೆನೆಂಬ ನಿಂದೆಗಳು ಬರುತ್ತಿರುವುದು ದುರವಗೈಸಿದೆನೆಂಬ ನಿಂದೆಗಳು ಬರುತ್ತಿರುವುದು ಗುರುರಾಯ ತ್ಯಜಿಸು ತ್ಯಜಿಸು ತ್ಯಜಿಸಿಗೆ ಛಲವಾ ತ್ಯಜಿಸಿಗೆ ಛಲವಾ ಕರುಣವಿಂದಾದ ಆಗಿರಲಿ ಕರಳ ಮಗು ಹಠ ಮಾಡಬೇಡ. ಛಲದಿಂದಲೇ ಏನನ್ನು ಸಾಧಿಸುವುದಕ್ಕೆ ಹೊರಟಿದ್ದಿ? ಒಂದು ಹೆಣ್ಣು ಮಗಳು ಸಭಾ ಮಧ್ಯದಲ್ಲಿ ಹೇಳಿದ ಮಾತು ಗಂಡುತನದಿಂದ ಮೆರೆಯುವಂತ ನಿನಗೆ ಅರ್ಥ ಆಗುವುದಿಲ್ವೋ? ನ ತತ್ ಸತ್ಯಂ ಯತ್ ಛಲೇನಾಭ್ಯುಪೇತಂ. ದ್ರೌಪದಿ ದೇವಿ ಹೇಳಿದ ಮಾತು ವಸ್ತ್ರಾಕ್ಷೇಪಕ್ಕಿಂತ ಪೂರ್ವದಲ್ಲಿ ಸಭೆಯಲ್ಲಿ. ಛಲದಿಂದ ಕೂಡಿಕೊಂಡದ್ದರ ಮಧ್ಯದಲ್ಲಿ ಸತ್ಯ ಇಲ್ಲ ಮಗು. ಛಲಕ್ಕಾಗಿರಿವೆ ಛಲಕ್ಕಾಗಿರಿವೆ ಸತ್ಯಕ್ಕಾಗಿರಿವೆ ಅಂತ ಹೇಳು. ಅಜ್ಜ ಜೊತೆಗಿರ್ತಿದ್ರು. ಸತ್ಯ ಇಲ್ಲದ ಛಲಕ್ಕಾಗಿ ಇರಿವೆ ಅಂತ ಹೇಳಿದಾಗ ಹೇಗೆ? ನೀನೇ ಯೋಚಿಸಿ ನೋಡು. ದಾಸರಾಜರ ಮನೆಯಲ್ಲಿ ಸಂದೇಹ ಬಂತು, ನಿಮಗೆ ಹುಟ್ಟಿದ ಮಕ್ಕಳು ನೀವು ಬಿಟ್ಟ ರಾಜ್ಯವನ್ನು ಕೇಳಿದರೆ ಅಂತ. ಮಕ್ಕಳು ಪರಸ್ಪರ ಬಡಿದಾಡುವುದು ಇಷ್ಟ ಆದರೆ ನಾನು ಏನು ಹೇಳ್ತಿದ್ದೆ ಗೊತ್ತೋ? ಮತ್ತೊಂದು ಪ್ರತಿಜ್ಞೆ ಮಾಡ್ತಿದ್ದೆ. ನನಗೂ ಹುಟ್ಟಿದ ಮಕ್ಕಳು ಇಲ್ಲದ ರಾಜ್ಯಕ್ಕಾಗಿ ಹೋರಾಟ ಮಾಡುವುದಕ್ಕೆ ಹೊರಟ್ರೆ ಸಾತ್ಯವತೆಯ ಪರಂಪರೆಯಲ್ಲಿ ನಿಂತು ನನ್ನ ಮಕ್ಕಳನ್ನೇ ನಾನು ಬಡಿದೊಗೆಯುತ್ತೇನೆ ಅಂತ. ಮಕ್ಕಳೇ ಇಲ್ಲದ ಸ್ಥಿತಿಗಿಂತ ಮಕ್ಕಳು ಹುಟ್ಟಿದ ಮೇಲೆ ಕೆಟ್ಟವರಾದರೆ ದಂಡಿಸಿದರೆ ಸಾಕಲ್ಲ, ಮಕ್ಕಳನ್ನು ಕಾಣಬಹುದಿತ್ತಲ್ಲ, ಸಂಸಾರ ಸಿದ್ಧಿಸ್ತಿತ್ತಲ್ಲ. ಹೇಳಿದ್ರು ನಾನು ಯಾಕೆ ಹೇಳಲಿಲ್ಲ ಗೊತ್ತೋ? ಹಿರಿಯವನು ಭೀಷ್ಮ ಬಾಳಿರ್ದು ದುರವಗೈಸಿದೆನೆಂಬ ಅಪಕೀರ್ತಿ ಬರುತ್ತಿಹುದು. ಅದು ಆವತ್ತಾದರೂ ಹೌದು, ಇವತ್ತಾದರೂ ಹೌದು. ಹಿರಿಯವನಾಗಿ ಮಕ್ಕಳನ್ನು ಹೆತ್ತ ಭೀಷ್ಮ ಇರುವಾಗ ಮಕ್ಕಳು ಬಡಿದಾಡುವುದಕ್ಕೆ ಇವ ಕಾರಣನಾದನಲ್ಲ ಎಂಬ ಅಪಕೀರ್ತಿ ಅತ್ಯಂತ ಭೀಕರವಾದದ್ದು. ಯಾವ ಅಪಕೀರ್ತಿ ನನಗೆ ಬರುವುದು ಬೇಡ ಅಂತ ಮದುವೆ ಬಿಟ್ಟೆ, ಸಂಸಾರ ಬಿಟ್ಟೆ, ಎಲ್ಲ ಸುಖೋಪಭೋಗಗಳನ್ನು ಬಿಟ್ಟೆ. ಅದನ್ನು ಬಿಟ್ಟು ಇಷ್ಟು ಕಾಲ ಬದುಕಿದ್ದಕ್ಕೆ ಈಗ ಈ ವೃದ್ಧಾಪ್ಯದಲ್ಲಿ ನೀವು ಮೊಮ್ಮಕ್ಕಳು ಸೇರಿಕೊಡುವುದು ಇದೋ ಅಜ್ಜನಿಗೆ? ಆ ನಿಂದೆ ನಾನು ಕೇಳಬೇಕೋ? ಬೇಡ. ಪಾಂಡವರಲ್ಲಿ ನಿನ್ನ ಔದಾರ್ಯ ಜಾಗೃತವಾಗುವುದಿಲ್ಲವಾದರೆ ಬೇಡ ಮಗು. ನನ್ನ ಮೊಮ್ಮಕ್ಕಳಾದ ಪಾಂಡವರಿಗೆ ನಾನೇನೋ ಕೊಡಬೇಕು. ಬರಿಗಯ್ಯ ನಿನ್ನ ಅಜ್ಜನಲ್ಲಿ ಏನುಂಟು ಮಗು? ಏನಿಲ್ಲ. ಅಜ್ಜ ನಿನಗೆ ಬೇಕು ತಾನೆ. ಅಜ್ಜನಿಗೆ ಪಾಂಡವರು ಬೇಕು. ಅಜ್ಜ ಪಾಂಡವರಿಗೆ ಕೊಡುವುದಕ್ಕೆ ಒಂದು 5 ಗ್ರಾಮ, ಇಲ್ಲದಿದ್ದರೆ ಅರ್ಧ ರಾಜ್ಯ, ಅದನ್ನಾದರೂ ಅಜ್ಜನಿಗೆ ಕೊಡ್ತೀಯೋ? ನೀವು ಇಷ್ಟರವರೆಗೆ ಬಹಳ ಬಿಟ್ಟಿದ್ದೀರಲ್ಲ. ಹೌದು. ನನ್ನ ಮಾತನ್ನು ಕೇಳಿ ಒಂದು ಬಿಡಬೇಕು ನೀವು. ಎಂಥದನ್ನು? ಬಿಡದೆ ಸೇರಿ ಹೋಗುವುದೀಗ ತಗ್ಗೋ. ನಾನು ಇಷ್ಟು ದೀನನಾಗಿ ಕೇಳಿದ್ರೆ ನೀವು ಬಂಗಾರದ ಚೂರಿ ತೋರಿಸುವುದು ನನಗೆ ಗೊತ್ತುಂಟು. ನೀವು ಮೆಲ್ಲ ಮಾತಾಡುವುದಲ್ಲ, ನನ್ನ ಉಸಿರು ಕಟ್ಟುವುದು. ನೀವು ನಿನಗೆ ಬಂಗಾರವೂ ಕಾಣುವುದಿಲ್ಲ, ಚೂರಿಯೇ ಕಾಣುವುದಿಲ್ಲ. ನೀವು ಅವರನ್ನು ಹೊಗಳುವುದು, ನೀನೊಬ್ಬ ದುಷ್ಟ ಅಂತ ಹೇಳುವುದು. ನಿಮಗೆ ಅಭಿಮಾನ, ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ಇನ್ನೆಷ್ಟು ಶಬ್ದ ಉಂಟು ಅದನ್ನೆಲ್ಲ ಬಳಸಿಕೊಳ್ಳಿ. ನಿಮಗೆ
ನನಗೆ ಅರ್ಥ ಆಗ್ತದೆ. ಎಂಥದ್ದು ಅರ್ಥ ಆಗ್ತದೆ? ಈ ಹೊತ್ತಿಗಾಗುವಾಗ ಕೆಲವರು ಕೈ ಕೊಡುವವರು ಅಂತ ಇದ್ದಾರೆ. ಹಾಂ, ಅಲ್ಲಿ ಒಬ್ಬ ಇದ್ದಂತೆ ವಿಭೀಷಣ. ಹಾಂ, ಎಲ್ಲ ತಯಾರಾಗ್ಲಿಕ್ಕೆ ಆಗುವಾಗ ಪಕ್ಷಾಂತರ ಮಾಡಿದ. ಹಾಂ, ಅಡಿ ದೊಡ್ಡ ಸಂಗತಿ ಅಲ್ಲ. ನಾನು ಯಾರಿಲ್ಲದೆ ಇದ್ರು ಎಲ್ಲ ಹಿಂದೆ ಜಾರುವವಲ್ಲ. ಈ ಮಗ ಸಾಯುವುದಿದ್ರು ಸಾಯುವುದೇ. ನಿಮಗೆ ಒಂದು ಅವಕಾಶ ಉಂಟಲ್ಲ, ಇಲ್ಲಿ ಮಹಾಸೇನಾನಿ ಅಂತ ಮೊದಲೇ ನಿಮ್ಮ ಅಪ್ಪ ಬಿಟ್ಟು ಹೋಗುವಾಗ ಕಟ್ಟಿದ ಪಟ್ಟ, ಅಲ್ಲಿಂದ ನಂತರ ನಾನೇ. ಹೌದಲ್ಲ? ಹೌದು. ನನಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನನ್ನ ಅಜ್ಜನಾಗಿ ನೀವು ನಿಮ್ಮಲ್ಲಿ ಬೇಡುವುದು ನಾನು ಏನು ಅಂತ. ಆ ಜಾಗದಲ್ಲಿ ನೀವಿರುವಾಗ ನನಗೆ ಬೇರೆ ಜನ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಿಮಗೆ ಅಭಿಮಾನ ಪ್ರೀತಿ ಇದ್ರೆ ನೀವು ಆಚೆ ಕಡೆಯಿಂದ ಈಚೆಗೆ ಹೋರಾಟ ಮಾಡಿ. ನಿಮಗೆ ಧರ್ಮಾತ್ಮರಲ್ಲ ಪಾಂಡವರು. ಎಂತದ ಕಜ್ಜ ಸುಮ್ಮನೆ ಗೌರವ ಒಂದು ವೈರಿ ಮಾತಾಡುವುದಿಲ್ಲ ಹೀಗೆ. ಅಲ್ಲಿ ಹೋಗಿ ಇಲ್ಲಿ ಬನ್ನಿ. ಹುಟ್ಟಿ 3 ಸಂಕ್ರಮಣ ಕಳಿಯದವರೆಲ್ಲ ಮುತ್ತಜ್ಜನಿಗೆ ಬುದ್ಧಿ ಹೇಳುವುದಕ್ಕೆ ಬರ್ತಾರೆ. ಕುರುಕುಲದಲ್ಲಿ ಯಾವ ಸೇನೆ ಹೇಗೆ ಮುನ್ನಡೆಯಬೇಕು ಅಂತ ನಿರ್ಣಯಿಸುವುದಕ್ಕೆ ಕಿರೀಟದ ಆಯಾಳತೆ ಗೊತ್ತಿಲ್ಲದ ನೀನು ಹೇಳುವುದಾ? ಮತ್ತೆ ನೀವಿಲ್ಲ ಅಂತ ಪೀಠದಲ್ಲಿ ಕುಳಿತು ಹೇಳು. ಇಲ್ಲಿ ಹೇಳುವುದಕ್ಕೆ ನೀನು ಯಾರು? ನಿನ್ನ ಅಪ್ಪ ಹೇಳಿ. ನಿನಗೆ ಯಾರೋ ತಲೆ ಕೆಡಿಸಿದ್ದಾರೆ. ಭೀಷ್ಮ ಹೋದ್ರೆ ಗೆಲುವು ಬರ್ತದೆ ಅಂತ ಹೇಳು. ದಿನ 10,000 ಮಕುಟಧಾರಿಗಳ ಶಿರ ಚೆಂಡಾಡಿದ್ರೆ ಗೆಲ್ಲುತ್ತೀಯಾ? ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದ ಕೃಷ್ಣನ ಕೈಯಲ್ಲಿ ಚಕ್ರ ಬಂದ್ರೆ ಆಗ ಗೆಲ್ಲುತ್ತೀಯಾ? ಯುದ್ಧ ಹರಕೆ ಸಂದಾಯಕ ಮಾಡುವುದಲ್ಲ, ಮಾಡಿ ತೋರಿಸ್ತೇನೆ. ರಾಮರಾವಣನ ಯುದ್ಧ ನೋಡಿದ ಮೇಲೆ ಇನ್ನು ಯಾವ ಯುದ್ಧವೂ ನೀರಸ ಅಂತ ಕೇತನದಲ್ಲಿ ತಿರುಗಿಕೊಳ್ಳುತ್ತಾ ಕಪಿಪ್ರವರನಾದಂತಹ ಹನುಮಂತ ತಿರುಗಿ ನೋಡುವ ಹಾಗೆ ಯುದ್ಧ ಮಾಡ್ತೇನೆ. ಆದರೂ ಗೆಲ್ಲುತ್ತೀಯೋ? ಅಷ್ಟು ಮಾಡ್ತೇನೆ, ಗೆಲ್ಲುತ್ತೀಯೋ? ಇಲ್ಲ. ಭೀಷ್ಮ ಇಷ್ಟು ಮಾಡಿದರೂ ನೀನು ಗೆಲ್ಲಿಕ್ಕಿಲ್ಲ. ಅದು ನಿನ್ನ ಪುಣ್ಯದಿಂದ ಬರಬೇಕು. ಅದು ಹೀನವಾದದ್ದರಿಂದ ಬೇಡ ಬೇಡ ಕೊಡು ಕೊಡು ಅಂತ ಹೇಳಿದರೆ ಅಜ್ಜ ನೀವಿದ್ರೆ ಆಗ್ತದೆ. ಇಲ್ಲದಿದ್ದರೂ ನಾನು ಹೋರಾಟ ಮಾಡ್ತೇನೆ. ನಾನು ಹೇಳಿದ ಅರ್ಥ ಆಗದಿದ್ರೆ ಮಾಡಿ ತೋರಿಸ್ತೇನೆ. ಹಾಗಾದರೂ ಅರ್ಥ ಆಗ್ತದೆ ನೋಡು. ಅಜ್ಜ ನಿನ್ನದೇನು? ಏನಾದರೂ ಕುಡಿಲಿಕ್ಕೆ ತರಿಸಬೇಕಾ? ಕುಡ್ದದೆಲ್ಲ ಆರಿಸಿದ ಮೇಲೆ ಇವ ಹೇಳ್ತಾನೆ ಕುಡಿಲಿಕ್ಕೆ ತರಿಸಿ. ಹಾಗಾದ್ರೆ ನಾಳೆ ಭಾಸ್ಕರನ ಉದಯಕ್ಕೆ ಬಂದು ಪುಣ್ಯಾತ್ಮ ಇಷ್ಟು ಮಾಡಿದರೂ ನೀ ಗೆಲ್ಲಿಕ್ಕಿಲ್ಲ ಅಂತ ನಾನು ಇಷ್ಟನ್ನು ಹೇಳಿದ್ದು. ಅದನ್ನು ಹಿಡ್ಕೊಂಡಾಯ್ತಲ್ವ? ಗೆಲ್ಲದಿದ್ರೂ ತೊಂದರೆ ಇಲ್ಲ. ನೀವಷ್ಟು ಸೇವೆ ಮಾಡ್ತೀರಲ್ಲ, ಬಾಕಿದ್ದನ್ನು ನಾವು ಮಾಡ್ತೇವೆ. ನೀನು ಉದ್ದೇಶಪೂರ್ವಕ ಆಡಿದಂತೆ ರಾಜ್ಯವನ್ನು ಕೊಡದಿದ್ರು ನಾವು ವಿಷಯ ಸ್ಪಷ್ಟ ಆಗಲಿಕ್ಕೆ ಆಡಿದ ಮಾತನ್ನು ಪ್ರತಿಜ್ಞೆ ಅಂತ ಸ್ವೀಕರಿಸ್ತೇವೆ. ನಿಮ್ಮಂತವರ ಬಾಯಿಯಿಂದ ಅದು ಬಂದದ್ದೆಲ್ಲ ಅದೇ ತೀರ್ಥ ಅಂತ ಭಾವಿಸ್ತೇವೆ. ನಾವು ಎಷ್ಟು ಕೆಟ್ಟವರಾದರೂ ಊರಲ್ಲಿ ನಮ್ಮಲ್ಲಿದ್ದವರೆಲ್ಲ ಒಳ್ಳೆಯವರಾಗಬೇಕು ಅಂತ ಒಳ್ಳೆ ಆಶಯ. ಒಳ್ಳೆ ನಾಳೆ ಪ್ರಾತಃ ಕಾಲಕ್ಕೆ ಸರಿಯಾಗಿ ಸೇನಾಧಿಪತ್ಯವನ್ನು ಕೈಗೊಳ್ಳುವುದಕ್ಕೆ ನೀವು ಬರ್ತೀರಿ ಎನ್ನುವ ಪರಮ ವಿಶ್ವಾಸದಲ್ಲಿ ನಾನೀಗ ವಿರಮಿಸ್ತೇನೆ. ತೊಡಗುವಾಗಲೇ ಬೆಳಗ್ಗಾಗುವುದರ ಮೊದಲು ಮುಗಿಸ್ತೇನೆ, ಒಪ್ಪಿಸ್ತೇನೆ ಅಂತ ಬಂದೆ. ಸರಿಯಾಯ್ತಾ? ಈಗ ನಾನು ಬರುವಾಗ ಸ್ವಲ್ಪ ತಡ ಆಗಿತ್ತು ಬಿಟ್ರೆ ನಾನೇನು ಹರಿಕೆ ಸಂದಾಯ ಮಾಡಲಿಕ್ಕೆ ಅದೇ ಹಾಗಲ್ಲ ಹೇಳಿದ್ದು. ನೀ ಬರುವಾಗ ಬೇಗ ಬಂದಿದ್ದಿ, ಆದರೆ ನಿನ್ನ ಯೋಚನೆಯಂತೆ ಕಾರ್ಯ ಸಾಗಿದೋ ಅಂತ ಕೇಳಿದ್ದು ನಾನು. ಯೋಚನೆ ಆಗಿ ನಿನಗೆ ಬೇಕಾದ್ದಾಯ್ತಲ್ಲ, ಈಗ ನನಗೆ ಬೇಕಾದ್ದು ಸಿಕ್ಕದಿದ್ರು ಅಲ್ಲ. ನಾನು ಹೊರಡುವಾಗಲೇ ಹಾಗೆ ಹೇಗೆ ನಮಗೆ ಏನಾಗಬೇಕು ಅದನ್ನು ಮಾಡ್ತೇನೆ ಅಂತ ತೀರ್ಮಾನ ಹೇಳಿದ್ದೇರಲ್ಲ ಸಂಧಾನದ ಸಭೆಯಲ್ಲಿ. ನಾನು ಸ್ವಲ್ಪ ಸ್ವಲ್ಪ ದೇವ ಭಾಷೆ ಎಲ್ಲ ಮಾತಾಡಿದ್ದೇನೆ, ಕೇಳಿದಲ್ಲ ನಿಮಗೆ? ನೀ ಸ್ವಲ್ಪ ಮಾತಾಡಿದ್ದೆ, ಕೇಳಲಿಕ್ಕೆ ಕಷ್ಟ ಆಯ್ತು. ಇರಲಿ. ಆಗಲೇ ನಿನ್ನ ಜಯದ ಪ್ರಕಾಶ ನಾ ಬದುಕಿರುವಾಗ ಕಾಣುವಂತಾದರೆ ಅದು ಕೃಷ್ಣಾನುಗ್ರಹ. ಹಂಬಲಿಸ್ತೇನೆ ಮಗು, ಹಾರೈಸ್ತೇನೆ. ಆದರೆ ಪಾಂಡವ ಪಂಚಕರಿಗೆ ಮರ್ಮಾಘಾತ ಮಾಡೆ ಸ್ತ್ರೀ ಪೂರ್ವನೆನಿಸಿದ ಶಿಖಂಡಿ ಪಾಂಚಾಲಕುವರನೆದುರು ನಾನು ಆಯುಧ ಎತ್ತೆ. ಅವ ಬರ್ಲಿಕ್ಕಿಲ್ಲ ನಿಮ್ಮ ಎದುರು, ಹಾಗೆ ತಡೆಯುವ ಹೊಣೆ ನಿನಗೆ. ಬಂದರೆ ಆಯುಧ ಕೆಳಗೆ ಇಲ್ಲ. ಅವ ನನ್ನ ಕೈಯಲ್ಲಿ ಎಷ್ಟು ದಿನ ಆಯುಧ ಉಳಿಸ್ತಾನೋ ಅಷ್ಟು ದಿವಸ ದಿನವೊಂದಕ್ಕೆ 10,000 ಲೆಕ್ಕ ನಿನಗೆ. ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಜಯ ಜಯ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ.
ಭೀಷ್ಮ ಸೇನಾಧಿಪತ್ಯ ಪ್ರಸಂಗದಲ್ಲಿ ಹಿರಿಯರು, ಅತ್ಯದ್ಭುತ ವಾಗ್ಮಿಗಳು ವಾಸುದೇವರಂಗ ಭಟ್ರು ಭೀಷ್ಮನ ಪಾತ್ರಕ್ಕೆ ಪರಕಾಯ ಪ್ರವೇಶವನ್ನು ಮಾಡಿದರೂ ಕೂಡ ಅಲ್ಲಿವರು ಹೊಗಳಿದ್ದು ಶ್ರೀಕೃಷ್ಣ ಪರಮಾತ್ಮನ ಔನ್ನತ್ಯವನ್ನು ಎನ್ನುವಂತಹ ಸೂಕ್ಷ್ಮವನ್ನು ನಾವು ಗಮನಿಸ್ತಾ, ಶ್ರೀಕೃಷ್ಣನ ಹೆಸರಿನವರೇ ಇವತ್ತು ನಮ್ಮ ಮುಂದಣದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ಯಾಮ್ ಪ್ರಸಾದ್ ಅವರ ಸಂಸ್ಥೆ ವಿದ್ಯಾ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ವಿಶ್ವದಾದ್ಯಂತ ತನ್ನ ಪ್ರಸಾರ ವ್ಯಾಪ್ತಿಯನ್ನು ಹೊಂದಿದೆ. ಒಂದು ಅಂಶವನ್ನು ನಾವು ಗಮನಿಸಬೇಕು ಬಂಧುಗಳೇ, ಇಡೀ ಭಾರತ ದೇಶದ ಅತ್ಯಂತ ಶ್ರೀಮಂತ ಸಂಸ್ಥೆಗಳ ಪೈಕಿ 664ನೇ ಸಾಲಿನಲ್ಲಿರುವ ವಿದ್ಯಾ ಹರ್ಬ್ಸ್ನ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ಯಾಮ್ ಪ್ರಸಾದ್ರವರು ಸರಳ ಸಜ್ಜನಿಕೆ ಸೌಜನ್ಯದ ಪ್ರತಿಮೂರ್ತಿಯಂತೆ ತಮ್ಮ ಇಡೀ ಕುಟುಂಬದ ಸಮೇತರಾಗಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಶಾಂತ ರೀತಿಯಲ್ಲಿ ನೋಡಿದ್ದಾರೆ ಅನ್ನುವಾಗ ಒಂದು ಮಾತು ನೆನಪಿಗೆ ಬರುತ್ತದೆ, ವಿಜಯನಲ್ಲಿ ಉಲ್ಲೇಖವಾಗಿರುವಂತಹ ಮಾತು. ದಿಗ್ದೇಶಗಳಿಂದ ನೆರೆ ನೀರು ಹರಿದುಕ್ಕಿ ಬರೆ ತುಂಬಿಯೂ ತುಳುಕಿರದೆ ನಿಂತಂತೆ ಕಡಲು ನಿಷ್ಕಾಮಿ ಸ್ಥಿತ ಪ್ರಜ್ಞ ಇನಿತು ವಿಚಲಿತನಾಗ ನೆಷ್ಟು ವಿಷಯಾಸಕ್ತಿ ತವಕಿಸಿದರೊಡು ಎನ್ನುವ ಮಾತಿಗೆ ಅನ್ವರ್ಥವೆಂಬಂತೆ ಶ್ರೀಯುತರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಮತ್ತು ಅವರ ಧರ್ಮಪತ್ನಿಯನ್ನು, ಅವರ ಯಶೋಗಾಥೆಯ ಹಿಂದಿನ ಶಕ್ತಿ, ಅವರ ಧರ್ಮಪತ್ನಿಯನ್ನು ಈ ವೇದಿಕೆಗೆ ಗೌರವದ ಸಮ್ಮಾನದ ಪೀಠಕ್ಕೆ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಬರಬೇಕು. ಜೊತೆಯಲ್ಲಿ ಅವರ ಸುಪುತ್ರಿಯರು ಕೂಡ ಬರಬೇಕು. ಈ ಕಾರ್ಯಕ್ರಮದ ಇನ್ನೋರ್ವ ಪ್ರಮುಖರು ನಮ್ಮ ದಾಮೋದರ ರೇವರು, ಆದಿ ಎಂಟರ್ಪ್ರೈಸಸ್ನ ಮಾಲೀಕರು. ಅದೇ ರೀತಿ ಈ ಒಂದು ಯಕ್ಷಗಾನ ತಾಳಮದ್ದಲೆಯನ್ನು ಸಂಯೋಜಿಸಿರುವವರು, ಅದರ ಸಾರಥ್ಯವನ್ನು ವಹಿಸಿರುವವರು, ಯಕ್ಷ ಲೋಕಕ್ಕೆ ಹೊಸ ಭಾಷ್ಯವನ್ನು ಬರೆದಿರುವಂಥ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ಬರಬೇಕು. ಅದೇ ರೀತಿ ಈ ಒಂದು ಯಾವ ಅಂಗಣದಲ್ಲಿ ಯಕ್ಷಗಾನದ ತಾಳಮದ್ದಳೆ ನಡೀತಾ ಇದೆ, ಈ ಒಂದು ಯಮುನಾ ಆಶಾ ಸಿಟಿಯ ಮಾಲೀಕರು ಪುರುಷೋತ್ತಮ್ ಶೆಟ್ಟಿ ಅವರು ದಯವಿಟ್ಟು ಬರಬೇಕನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾರೆ. ನಾನಾಗಲೇ ಹೇಳಿದೆ, ಅತ್ಯಂತ ಶ್ರೀಮಂತ ಸಂಸ್ಥೆಗಳ ಪೈಕಿಯಲ್ಲಿ ಒಂದಾಗಿರುವಂತಹ ವಿದ್ಯಾ ಹರ್ಬ್ಸ್ನ ಮಾಲೀಕರು ತಮ್ಮ ಪತ್ನಿಯ ಜೊತೆ ಪುತ್ರಿಯರ ಜೊತೆ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುವಂಥ ಕ್ಷಣ. ಸಮ್ಮಾನಕ್ಕೆ ಮೊದಲು ಯಾಕೆ ಸಮ್ಮಾನ? ಯಾಕೆಂದರೆ ಸರಿಸುಮಾರು ವಾರ್ಷಿಕ 1500 ಕೋಟಿ ವ್ಯವಹಾರವನ್ನು ನಡೆಸುವಂಥ, ಅದೆಲ್ಲಕ್ಕಿಂತ ಮುಗಿಲಾಗಿ ಸರಿಸುಮಾರು 10,000 ಕುಟುಂಬಗಳಿಗೆ ಆಧಾರ ಸ್ತಂಭವಾಗಿರುವ ಈ ಒಂದು ಕುಟುಂಬದ ಬಗ್ಗೆ ನಮ್ಮ ಆದಿ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ದಾಮೋದರ್ ರೈಯವರು ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಶ್ರೀಯುತ ಶ್ಯಾಮ್ ಪ್ರಸಾದ್, ಮ್ಯಾನೇಜಿಂಗ್ ಡೈರೆಕ್ಟರ್ ವಿದ್ಯಾ ಹರ್ಬ್ಸ್ ಲಿಮಿಟೆಡ್, ಬೆಂಗಳೂರು. ಇವರಿಗೆ ಇಲ್ಲಿ ಯಾಕೆ ಸನ್ಮಾನ ಎಂಬ ಪ್ರಶ್ನೆ. ಕಾರಣ ಇಷ್ಟೇ, ಇವರು ಮೂಲತಃ ನಮ್ಮ ಊರಿನವರು. ಕಾಸರಗೋಡು ಜಿಲ್ಲೆಯ ಬದಿಯಡ್ಕದ ಬಳಿ ಕೋಡಿ ಮೂಲೆ ಎಂಬ ಹಳ್ಳಿ ಇವರ ಹುಟ್ಟೂರು. ನಮ್ಮ ಊರಿನವರು ಬೆಂಗಳೂರಿನಲ್ಲಿ ಒಂದು ಉದ್ಯಮ ಆರಂಭಿಸಿ ಬರೀ 20 ವರ್ಷದಲ್ಲಿ ವರ್ಷಕ್ಕೆ 1,500 ಕೋಟಿ ರೂಪಾಯಿ ವ್ಯವಹಾರ ನಡೆಸಿ ಸುಮಾರು 1,000 ಮಂದಿಗೆ ಉದ್ಯೋಗದಾತರಾಗಿರುವುದಕ್ಕೆ ಈ ಸನ್ಮಾನ. ಚಿಕ್ಕಮಗಳೂರಿನಲ್ಲಿ 2 ಕಾಫಿ ಪ್ರೊಸೆಸಿಂಗ್ ಯೂನಿಟ್, ಹಾಸನದಲ್ಲಿ 2 ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮತ್ತು ತೆಲಂಗಾಣದಲ್ಲಿ 1 ಚಿಲ್ಲಿ ಓಲಿಯೋರೋಜನ್ ಪ್ಲಾಂಟ್. ಸದ್ಯದಲ್ಲೇ ಬೇಲೂರಿನಲ್ಲಿ ದೇಶದಲ್ಲೇ ಅತ್ಯಂತ ದೊಡ್ಡ ಇನ್ಸ್ಟಂಟ್ ಕಾಫಿ ಪ್ರೊಡಕ್ಷನ್ ಪ್ಲಾಂಟ್ ಆರಂಭವಾಗಲಿದೆ. ಇದರೊಂದಿಗೆ ವಿದ್ಯಾ ಹರ್ಬ್ಸ್ ಬಹುಶಃ ದೇಶದಲ್ಲೇ ನಂಬರ್ 1 ಕಾಫಿ ರಫ್ತು ಸಂಸ್ಥೆಯಾಗಲಿದೆ. ಇದು ಶ್ರೀ ಶ್ಯಾಮ್ ಪ್ರಸಾದ್ ಅವರ 20 ವರ್ಷದ ಸಾಧನೆ. ಇವರ ಪರಿಶ್ರಮ ನಮ್ಮ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಆಶಯದಂತೆ ನಡೆಯುತ್ತಿದೆ. 1, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್. 2, ವೋಕಲ್ ಫಾರ್ ಲೋಕಲ್. ಎಲ್ಲ ಯೂನಿಟ್ಗಳಲ್ಲಿಗೂ ಸ್ಥಳೀಯ ಕನ್ನಡಿಗರಿಗೆ ಆದ್ಯತೆ. 3ನೇದಾಗಿ ದೇಶಕ್ಕೆ ಅತ್ಯಂತ ಅಮೂಲ್ಯವಾದ ವಿದೇಶ ವಿನಿಮಯ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಗಳಿಕೆ. ಇದು ಅವರ ಆದಾಯದ 90% ವಿದೇಶದಿಂದ ಬರುತ್ತಿದೆ. 4ನೇದಾಗಿ ಸುಮಾರು 1,000 ಮಂದಿಗೆ ಉದ್ಯೋಗ. 5ನೇದಾಗಿ CSR ಆಕ್ಟಿವಿಟಿ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಸಹಾಯಧನ. ಇನ್ನು ಅವರ ಮಹತ್ವಾಕಾಂಕ್ಷೆ ಏನೆಂದರೆ
ಸಂಸ್ಥೆಯನ್ನು 2 ವರ್ಷಗಳಲ್ಲಿ 3,000 ಕೋಟಿ ರೂಪಾಯಿ ವ್ಯವಹಾರಕ್ಕೆ ತಲುಪಿಸಿ ಪಬ್ಲಿಕ್ ಇಶ್ಯೂಗೆ ಹೋಗುವುದು. ಇವರ ಈ ಆಶಯ ಆದಷ್ಟು ಬೇಗ ನೆರವೇರಲಿ ಮತ್ತು ಸಮಾಜಕ್ಕೆ ಇವರಿಂದ ದೊಡ್ಡ ಕೊಡುಗೆಗಳು ಬರಲಿ ಎಂದು ಹಾರೈಸುತ್ತೇವೆ. ನಮ್ಮೂರಿನ ಒಂದು ವ್ಯಕ್ತಿತ್ವ ಈ ಮಟ್ಟಿಗೆ ದೊಡ್ಡ ಆಲದ ಮರವಾಗಿ ಬೆಳೆದು ತುಂಬ ಜನರಿಗೆ ನೆರಳಾಗುವುದಕ್ಕೆ ಈ ಸನ್ಮಾನ ಮತ್ತು ಅಭಿನಂದನೆಗಳು. ಇನ್ನು ಅವರ ಧರ್ಮಪತ್ನಿ ಶ್ರೀಮತಿ ವೀಣಾ ಶ್ಯಾಮ್ ಪ್ರಸಾದ್, ಇವರು ಕೂಡ ನಮ್ಮ ಊರಿನವರೇ, ಕುಂಬಳೆ ಸಮೀಪದ ಬದಿಯಡ್ಕದವರು. ಇವರ ಕಾಲೇಜು ವಿದ್ಯಾಭ್ಯಾಸ ಮಂಗಳೂರಿನಲ್ಲಿ ಮುಗಿಸಿದ್ದಾರೆ. ವಿದ್ಯಾ ಹರ್ಬ್ಸ್ ಕಂಪನಿಯ ಡೈರೆಕ್ಟರ್ ಆಗಿ ದಿನನಿತ್ಯದ ಬ್ಯಾಂಕಿಂಗ್ ವ್ಯವಹಾರವನ್ನು ಇವರು ನೋಡಿಕೊಳ್ತಾರೆ. ಅಷ್ಟೇ ಅಲ್ಲದೆ ಇವರು ಹೋಟೆಲ್ ಉದ್ಯಮದಲ್ಲಿದ್ದು ವಿನಯ ಕೆಫೆ ಎಂಬ 2 ಹೋಟೆಲ್ಗಳನ್ನು ನಡೆಸುತ್ತಿದ್ದಾರೆ. ತುಂಬ ಸಿಂಪಲ್ ಆಗಿರುವ ವ್ಯಕ್ತಿತ್ವ. ಇವರು ಹೆಡ್ ಆಫೀಸ್ನಲ್ಲಿ ತನ್ನ ಮಹಿಳಾ ಸಹೋದ್ಯೋಗಿಗಳ ಪಕ್ಕ ಕೂತ್ಕೊಂಡು ಚೆಕ್ ಸೈನ್ ಮಾಡ್ತಾ ಇರ್ತಾರೆ. ಶ್ಯಾಮ್ ಪ್ರಸಾದ್ ಮತ್ತು ವೀಣಾ ಶ್ಯಾಮ್ ಪ್ರಸಾದ್ ದಂಪತಿಗಳಿಗೆ 2 ಮಕ್ಕಳು, ಕುಮಾರಿ ಶ್ರೀವಿದ್ಯಾ ಮತ್ತು ಕುಮಾರಿ ವಿನಯ. ಶ್ರೀವಿದ್ಯಾ ಈಗಾಗಲೇ BE ಮುಗಿಸಿ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಸೇರಿದ್ದಾರೆ. ಕಂಪನಿಯ ವಿದೇಶ ವ್ಯವಹಾರದಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡು ಉತ್ತಮ ವ್ಯವಹಾರ ತಜ್ಞೆಯಾಗುವ ಸೂಚನೆಗಳಿವೆ. ಇನ್ನು 2ನೇ ಮಗಳು ವಿನಯ ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಶ್ರೀ ಶ್ಯಾಮ್ ಪ್ರಸಾದ್ ಅವರದ್ದು ಸುಖಿ ಕುಟುಂಬ ಮತ್ತು ಸಂತೃಪ್ತ ಕುಟುಂಬ. ಇನ್ನೊಮ್ಮೆ ಇವರನ್ನು ಅಭಿನಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದೀಗ ನಿಮ್ಮ ಮುಂದಣದಲ್ಲಿ ನಿಮ್ಮೆಲ್ಲರನ್ನ ಸಾಕ್ಷೀಕರಿಸಿಕೊಂಡು ಸಾರ್ಥಕ ದಂಪತಿಗಳಿಗೆ ಸಮ್ಮಾನ, ಅಭಿಮಾನದ ಗೌರವಾರ್ಪಣೆ. ಯಕ್ಷಲೋಕಕ್ಕೆ ಹೊಸ ಆಯಾಮವನ್ನು, ಹೊಸ ಮಗ್ಲನ್ನು ತೋರಿಸಿರುವ ಗಾನಗಂಧರ್ವ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಶಾಲಿನ ಸಮರ್ಪಣೆ. ಅದೇ ರೀತಿ ಪುರುಷೋತ್ತಮ್ ಶೆಟ್ಟಿ ಅವರಿಂದ ಮಾಲಾರ್ಪಣೆ. ಪುರುಷೋತ್ತಮ್ ಶೆಟ್ಟಿ ಅವರ ಧರ್ಮಪತ್ನಿ, ಅದೇ ರೀತಿ ದಾಮೋದರ್ ಅವರ ಧರ್ಮಪತ್ನಿ ಸೇರಿಕೊಂಡು ಶ್ಯಾಮ್ ಪ್ರಸಾದ್ ರವರ ಭಾಗ್ಯಲಕ್ಷ್ಮಿಗೆ ಗೌರವಾರ್ಪಣೆ. ಇದೀಗ ನೆನಪಿನ ಕಾಣಿಕೆಯೊಂದಿಗೆ ವಿಶೇಷ ರೀತಿಯ ಗೌರವಾರ್ಪಣೆ. ಅದೇ ರೀತಿ ಅವರ ಸಿರಿ ಗರ್ಭದಲ್ಲಿ ಉದಿಸಿದಂಥ 2 ಕುವರಿಯರಿಗೆ ಕೂಡ ಪ್ರೀತಿಯ ಪುಷ್ಪ ಗುಚ್ಛದ ಸಮರ್ಪಣೆ. ಶ್ಯಾಮ್ ಪ್ರಸಾದ್ ರವರ ಆ ದಾನಕ್ಕೆ ಹೊಸ ಅರ್ಥವನ್ನು ನೀಡಿರುವವರು ಯಕ್ಷ ಕಲಾವಿದರಿಗೆ ಆಶಾಕಿರಣವಾಗಿರುವಂಥ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು. ಅವರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷದ ಕ್ಷಣ ಎಂಬುದಾಗಿ ನಾನು ಭಾವಿಸ್ತೇನೆ. ಯಕ್ಷಗಾನ ತಾಳಮದ್ದಳೆ ಇದನ್ನು ಆಯೋಜಿಸಿ ಪ್ರತಿ ವರ್ಷವೊಂದು ಇಲ್ಲಿ ಕಾರ್ಯಕ್ರಮ ವಿದ್ಯಾ ಹರ್ಬಲ್ಸ್ನ ಪ್ರಯುಕ್ತವಾಗಿ ನಡೀತಾ ಇದೆ. ಅದು ಬಹಳ ಹೆಮ್ಮೆ. ಯಾಕೆಂದರೆ ಇಷ್ಟು ದೊಡ್ಡ ದೇಶ ವಿದೇಶಗಳಲ್ಲಿ ಉದ್ಯಮಿಯಾಗಿದ್ದರೂ ಕೂಡ, ಆ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ಸರಳ ಸಜ್ಜನಿಕೆಯಿಂದ ನಮ್ಮ ಊರಲ್ಲೂ ನಾವು ಅದರ ಪ್ರಯೋಜನವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಪ್ರಯತ್ನಿಸ್ತಿರುವಂತಹ, ಅದಕ್ಕೆ ದಾಪುಗಾಲ ಇಡುವಂತಹ ಈ ಶ್ಯಾಮ್ ಪ್ರಸಾದ್ ವೀಣಾ ದಂಪತಿಗಳಿಗೆ ನಾವು ಏನು ಹೇಳಬೇಕು ಗೊತ್ತಿಲ್ಲ, ಒಂದು ಜೋರಾದ ಕೈಚಪ್ಪಳೆ ಮೂಲಕ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ದಾಮೋದರ ರೈಗಳು ಕಾರ್ಯಕ್ರಮವನ್ನು ಆಯೋಜಿಸುವಾಗ ಬಹಳ ಸಂತೋಷದಿಂದ ಹೇಳಿದರು, ಬರ್ತಾರೆ ಇವತ್ತು ಈ ಸಲ ನಮಗೆ ಕಾರ್ಯಕ್ರಮ ಇದೆ ಅಂತ. ದಾಮೋದರ ರೈಗಳೇ ಹಾಗೆ ಒಂದು ಹೇಳಿದ ಕೆಲಸವನ್ನು ಬಹಳ ಸುಸೂತ್ರವಾಗಿ, ಬಹಳ ನಿಷ್ಠೆಯಿಂದ, ಬಹಳ ಅಚ್ಚುಕಟ್ಟಕ್ಕೆ ಮಾಡುವಂಥ ಒಂದು ವ್ಯಕ್ತಿತ್ವ ದಾಮೋದರ ರೈಗಳದ್ದು ಕೂಡ. ಅದಕ್ಕೆ ಪೂರಕವಾಗಿ ಸಿಕ್ಕಿದ್ದು ನಮಗೆ ಪುರುಷೋತ್ತಮಣ್ಣ. ಇಲ್ಲೇ ನಡೆಯಬೇಕು, ಇಲ್ಲೇ ಆಗಬೇಕೆಂಬುದಾಗಿ ನಾವು ಮೊದಲಾಗಿ ಲಾಸ್ಟ್ ಟೈಮ್ ಮಾಡೋವಾಗಲೂ ಕೂಡ ಇದೇ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದೆವು. ಪುರುಷೋತ್ತಮಣ್ಣ ನಮಗೆ ಎಲ್ಲದಕ್ಕೂ ಸಹಕಾರ ನೀಡುವಂತಹ ಒಬ್ಬರು ಶ್ರೇಷ್ಠ ವ್ಯಕ್ತಿ, ಒಂದು ಶ್ರೇಷ್ಠ ಬಿಲ್ಡರ್ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಆ ದಂಪತಿ ಸಮೇತ ಇವತ್ತು ಇಲ್ಲಿ ನಮ್ಮ ಜೊತೆ ಇದ್ದು ಸಹಕಾರ ನೀಡೋದು ನಮಗೆ ತುಂಬ ಸಂತೋಷ ಆಗಿದೆ. ಮತ್ತು ಶ್ಯಾಮ್ ಪ್ರಸಾದ್ ಅಣ್ಣ ಮತ್ತು ವೀಣಕ್ಕ ನಾನು ಏನು ಹೇಳಬೇಕು ಅವರ ಬಗ್ಗೆ. ಇಷ್ಟು ದೊಡ್ಡ ಒಂದು ಉದ್ಯಮಿ ಆಗಿದ್ದುಕೊಂಡು ನಮ್ಮ ಜೊತೆ ಇಷ್ಟು ಸರಳ ಸಜ್ಜನಿಕೆಯಿಂದ ಮೆರೀತಾರೆ ಅಂತ ಹೇಳಿದರೆ
ಕೇವಲ ಉದ್ಯಮಕ್ಕೆ ಮಾತ್ರ ಸೀಮಿತವಾಗಿರದೆ ಒಂದು 3-4 ವರ್ಷಕ್ಕಿಂತ ಮುಂಚೆ ದಾಮೋದರಗಳ ಮೂಲಕ ನಮಗೆ ಪರಿಚಯ ಆಗಿ ನನ್ನನ್ನು ಬ್ಯಾಂಗ್ಳೂರಿಗೆ ಅವರ ಕಂಪನಿಗೆ ನನ್ನ ಆಫೀಸಿಗೆ ನನ್ನನ್ನು ಕರೆಸಿ ಅಲ್ಲಿ ಒಂದು ನನಗೆ ಗೌರವ ಅರ್ಪಣೆ ಮಾಡಿದ್ದಾರೆ. ಒಂದು ಕಲೆಯನ್ನು, ನಮ್ಮ ಊರಿನ ಕಲೆ, ನನ್ನ ಮೇಲಿನ ಅಭಿಮಾನ ಅದೆಲ್ಲ ಸೆಕೆಂಡರಿ. ಏನಂತ ಹೇಳಿದರೆ ನಮ್ಮ ಕಲೆ, ಆ ಕಲೆಯ ನಂತರ ನಾವೆಲ್ಲರೂ ಎಲ್ಲ ಕಲಾವಿದರುಗಳು ಆ ಕಲೆಯನ್ನು ಯಾವ ರೀತಿ ಪ್ರೀತಿಸ್ತಾರೆ ಎನ್ನುವುದಕ್ಕೆ ಅದು ಒಂದು ಸಾಕ್ಷಿ. ಆ ನಂತರ ಎಲ್ಲ ಅಭಿಮಾನಗಳೆಲ್ಲ ಹುಟ್ಟುವುದು ಆ ನಂತರ. ಆ ಆಫೀಸ್ಗೆ ಕರೆಸಿ ನಮ್ಮನ್ನು ಅಲ್ಲಿಗೆ ಸನ್ಮಾನ ಮಾಡಿ, ನಾವು ಜನಪರವಾಗಿ ಈ ಕಲಾವಿದರಿಗೋಸ್ಕರ ಮಾಡುವಂಥ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್, ಅದರ ಬಗ್ಗೆ ನಿಮ್ಗೆ ಗೊತ್ತಿದೆ, ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಆ ಸಂಸ್ಥೆಗೆ ಇಷ್ಟವರೆಗೆ ಸುಮಾರು 10 ಲಕ್ಷ ರೂಪಾಯಿ ಮೊತ್ತವನ್ನು ಡೊನೇಟ್ ಮಾಡಿದಂತಹ ದಂಪತಿಗಳು ನಮ್ಮ ವಿದ್ಯಾ ಹರ್ಬ್ಸ್ ಮೂಲಕ. ನನಗೆ ಬಹಳ ಸಂತೋಷ. ನಾನು 2 ಕೈ ಮುಗಿದು ನಿಮಗೆ ನಮಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಿಮ್ಮ ವ್ಯಕ್ತಿತ್ವ ಅದು ಆ 2 ಕಣ್ಣುಗಳಿದ್ದ ಮಕ್ಕಳಲ್ಲಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿತ್ವ ಏನು ಅಂತ ಅದಕ್ಕೆ ಸಾಕ್ಷಿಯಾಗಿ ಆ 2 ಹೆಸರನ್ನು ಕೂಡ ಇಟ್ಟಿದ್ದೀರಿ, ಶ್ರೀವಿದ್ಯಾ ಹಾಗೂ ವಿನಯ. ಆ ವಿದ್ಯೆ ಮತ್ತು ವಿನಯ, ವಿದ್ಯೆಗೆ ಬೆಲೆ ಬರೋದು ಹೇಗೆ ಹೇಳಿ? ವಿನಯ ಇದ್ದರೆ ಮಾತ್ರ. ವಿದ್ಯೆಗೆ ಬೆಲೆ ಬರೋದು ವಿನಯ ಇದ್ದರೆ ಮಾತ್ರ. ಅದರ ಜೊತೆಗೆ ಶ್ರೀ ಕೂಡ ಸೇರಿಕೊಂಡಿದೆ. ಶ್ರೀ ಅಂದರೆ ಸಂಪತ್ತು, ಶ್ರೀ ಅಂದರೆ ಸಂಪತ್ತು, ಸಂಪತ್ತು, ವಿದ್ಯೆ, ವಿನಯ, ಈ 3 ಕೂಡ ಆ 2ರಲ್ಲಿದೆ. ಆದ ಕಾರಣ ಮುಂದೆ ಅದನ್ನು ನಡೆಸಿಕೊಂಡು ಹೋಗುವಂಥ ಸಂಪೂರ್ಣ ಜವಾಬ್ದಾರಿ ಕೂಡ ಅವರಿಗೆ ಇದೆ. ಅವರು ಅದರ ಜೊತೆಗೆ ಇದ್ದಾರೆ. ನಾವು ಬೇಡುವುದಿಷ್ಟೇ, ನಿಮ್ಮ ಇಷ್ಟಾರ್ಥಗಳನ್ನು ಆ ಭಗವಂತ ತಾಯಿ ಕಟೀಲೇಶ್ವರಿ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಈಡೇರಿಸಲಿ. ನಿಮಗೆ ಉತ್ತರೋತ್ತರ ಒಳ್ಳೆಯದಾಗಲಿ. ಇಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸುವಾಗ ಲೋಪದೋಷಗಳು ಅಥವಾ ಎಡರು ತೊಡರುಗಳು ಇರುವುದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಅದನ್ನೆಲ್ಲ ನಿಭಾಯಿಸುವಂಥ ಶಕ್ತಿಯನ್ನು ನಾವು ನಂಬಿದ ಕಲಾ ಸರಸ್ವತಿ ನಿಮಗೆ ಕರುಣಿಸಲಿ. ನಿಮ್ಮ ಎಲ್ಲ ಪ್ರಯತ್ನಗಳು, ನೀವು ಏನೆಲ್ಲ ಸತ್ಫಲಗಳನ್ನು ಅಥವಾ ಏನೆಲ್ಲ ದಾನ ಧರ್ಮಗಳನ್ನು ಮಾಡಿದ್ದೀರೋ ಆ ಎಲ್ಲ ಪ್ರಯೋಜನಗಳು ಆ 2 ಕಣ್ಣುಗಳ ಮೂಲಕ ಕಣ್ಣುಗಳಂತಿರುವ ನಿಮ್ಮ ಮಕ್ಕಳ ಮೂಲಕ ನಿಮಗೆ ಸಿಗಲಿ ಎಂಬುದಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲರೂ ಬೇಡುತ್ತಾ ನಿಮಗೆ ಒಳ್ಳೆಯದಾಗಲಿ ಅಂತ ಹರಸುತ್ತಾ ಈ ಅವಕಾಶಕ್ಕೆ ವಂದಿಸ್ತೇನೆ. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸುವಂಥ ದಾಮೋದರೈಗಳು ಹಾಗೂ ಪುರುಷೋತ್ತಮಣ್ಣ, ಈ ಇಬ್ಬರಿಗೂ ಕೂಡ ನಾನು ವಂದನೆಗಳನ್ನು ಕಲಾವಿದರ ಎಲ್ಲರ ಮೂಲಕ ಅರ್ಪಿಸಿ ದಾಮೋದರೈಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಫೌಂಡೇಶನ್ನ ಬಗ್ಗೆ ಅಪಾರ ಕಾಳಜಿಯನ್ನು ಅವರು ವಹಿಸ್ಕೊಂಡಿದ್ದಾರೆ ದಾಮೋದರೈಗಳು. ಅವರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ನಿರೂಪಕರು ಅವರು ಮಾತಾಡಿದರೆ ಮತ್ತೆ ನಾವು ಮಾತಾಡಬೇಕಾಗಿಲ್ಲ. ಅಂದರೆ ತುಳು ಮತ್ತು ಕನ್ನಡ ಅಷ್ಟು ಸ್ಪಷ್ಟವಾಗಿ ಆ ಸರಸ್ವತಿಯವರ ನಾಲಿಗೆಯಲ್ಲಿ ನಲೀತಾ ಇರ್ತಾಳೆ. ಅಂತಹ ಒಂದು ನಿರೂಪಕರು ನಮ್ಮ ಟಿವಿಯ ನವೀನ್ ಶೆಟ್ಟಿ ಎಣ್ಮೆಮಾರ್ ಅವರು. ಅವರಿಗೂ ವಂದಿಸಿ, ಬಂದಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಎಲ್ಲ ಕಲಾವಿದರಿಗಳಿಗೂ ಅಭಿನಂದನೆಗಳನ್ನು ಅರ್ಪಿಸಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಪ್ರಸ್ತುತ ವಿದ್ಯಾ ಹರ್ಬ್ಸ್ ಸಂಸ್ಥೆ ಈ ದೇಶದ ಶ್ರೀಮಂತ ಸಂಸ್ಥೆಗಳ ಪಟ್ಟಿಯಲ್ಲಿ 664ನೇ ಸ್ಥಾನದಲ್ಲಿ ಎನ್ನುವುದು ಒಂದು ವರದಿ. ಅತಿ ಶೀಘ್ರದಲ್ಲಿ ಅದು ಮೊದಲ 10ರ ಒಳಗೆ ಬರಲಿ ಎನ್ನುವಂತಹ ಆಶಯದೊಂದಿಗೆ ಅದಕ್ಕೆ ಪೂರಕವಾದಂತಹ ಯೋಗ ಭಾಗ್ಯ ಆರೋಗ್ಯವನ್ನು ಶಕ್ತಿಗಳು ಕರುಣಿಸಲಿ ಎನ್ನುವಂತಹ ಆಶಯದೊಂದಿಗೆ ಸಮ್ಮಾನಕ್ಕೆ ಉತ್ತರವಾಗಿ ತಮ್ಮಿಂದ 2 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಜೆ ಸುದಿನ ಅಂತ ಹೇಳ್ಬೋದು. ನಮ್ಮ ಸತೀಶ್ ಶೆಟ್ಟರು ವರ್ಲ್ಡ್ ಚಾಂಪಿಯನ್ ಅಂತ ಹೇಳ್ಬೋದು. ಅವರು ಯಕ್ಷಗಾನದಲ್ಲಿ ಫೋರ್ಫ್ರಂಟ್ ಆಗಿ ಅಷ್ಟು ಎತ್ತರಕ್ಕೆ ಇನ್ನೂ ಬೆಳಿಬೇಕು. ಆಮೇಲೆ ಈ ಕಲೆಯನ್ನು ವರ್ಲ್ಡ್ ವೈಡ್ ತಲುಪಿಸೋಕ್ಕೆ ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದಾರೆ. ಅದನ್ನು ಸಕ್ಸಸ್ ಆಗಲಿ, ಆ ಭಗವಂತ ಅದಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು, ಈ ವಿದ್ಯಾ ಹರ್ಬ್ಸ್ ಕಂಪನಿ ನಾವೊಂದು ಮಿಷನ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಒಂದು ಡೈರೆಕ್ಷನ್, ಆ ಡೈರೆಕ್ಷನ್ ಡ್ರೀಮ್ ಆ್ಯಂಡ್ ಡೈರೆಕ್ಷನ್, ಆ ಥಾಟ್ ಪ್ರೊಸೆಸ್ಸಲ್ಲಿ ಫುಲ್ಲಿ ಇನ್ವಾಲ್ವ್ ಆಗಿಬಿಟ್ಟು, ನಾನಿವಾಗ ಇಷ್ಟೆಲ್ಲ ಹೊಗಳಿದ್ದಾರೆ, ಬಟ್ ನನ್ನ ಈ ಕ್ರೆಡಿಟ್ ನಮ್ಮ ಟೀಮ್ ಮೆಂಬರ್ಸ್ಗೂ ಹೋಗುತ್ತೆ. ಎಲ್ಲ ಆ ಸೈಂಟಿಸ್ಟ್ಗಳಾಗಲಿ, ಆ ಪ್ರೊಡಕ್ಷನ್ ಟೀಮ್ ಆಗಲಿ, ಕ್ವಾಲಿಟಿ ಕಂಟ್ರೋಲ್ ಟೀಮ್ ಆಗಲಿ. ಇವಾಗ ನಾವು ಅಮೇರಿಕಾದಲ್ಲಿ ಯಾವುದೇ ಒಂದು ರಫ್ತು ಎಕ್ಸ್ಪೋರ್ಟ್ ಮಾಡಿದ್ರೂ ವಿದ್ಯಾ ಪ್ರಾಡಕ್ಟ್ ಅಂದರೆ ಅಷ್ಟು ಕ್ವಾಲಿಟಿ ಇಮೇಜು ಬರೋದಕ್ಕೆ ಕಾರಣ ಅಂದರೆ ನಮ್ಮ ಟೀಮ್ ಮೆಂಬರ್ಸ್. ಅದರಿಂದಾಗಿ ನಾವು ಇಷ್ಟೊಳ್ಳೆ ಹೆಸರನ್ನು ತರಿಸ್ಬೇಕು ಅಂತ ಹೇಳಿಬಿಟ್ಟು, ಈ ಇಂಡಿಯಾಗೆ ಒಂದು ಒಳ್ಳೆ ಹೆಸರು ತರಬೇಕು,
ರೈ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಕಾನ್ಸೆಪ್ಟ್ ಏನು ಅಂತ ಹೇಳ್ಬಿಟ್ಟು. ಅಂದರೆ ಇಂಡಿಯಾ ನಂಬರ್ 1 ಪ್ರೊಡಕ್ಷನ್ ಕ್ಯಾಪಿಟಲ್ ಫಾರ್ ಎವ್ರಿಥಿಂಗ್ ಅಂತ ಬರಬೇಕು ನಾವು. ಇಂಡಿಯಾದ ಅಷ್ಟು ಪ್ರಾಡಕ್ಟ್ಸು ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಕ್ವಾಲಿಟಿ ಡಿಫೆಕ್ಟ್ ಇಲ್ಲದೆ ಎಲ್ಲರಿಗೂ ಒಂದು ಇದು ಬರಬೇಕು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಏನಂದರೆ ನಾವು ದೇಶ ಸೇವೆ ಅಂತೀವಿ. ನಾವು ನೇಷನ್ ಫಸ್ಟ್, ನಮಗೂ ನೇಷನ್ ಫಸ್ಟ್. ನೇಷನ್ ಫಸ್ಟ್ ಅಂದರೆ ನಾವು ಕಾರ್ಗಿಲ್ ಅಲ್ಲ ಬಾರ್ಡ್ರಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಾವೊಂದು ಸೋಲ್ಜರಾಗಿ ಮಾಡೋಕ್ಕಾಗಲ್ಲ. ಬಟ್ ದೇಶಕ್ಕೆ ಒಂದು ಫಾರಿನ್ ಎಕ್ಸ್ಚೇಂಜ್ ಇತ್ತಂದರೆ ಅದೇ ಒಂದು ದೇಶ ಸೇವೆ ಅಂದ್ಕೊಂಡು ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಈಗಾಗಲೇ ನಾನು ಇವಾಗ ಹೇಳ್ತಾ ಇದ್ದೀವಿ. ಈಗ ನಾವೊಂದು ಬೇಲೂರಲ್ಲಿ ಒಂದು ಬೃಹತ್ ಘಟಕ ಇನ್ಸ್ಟೆಂಟ್ ಕಾಫಿ ಪ್ಲ್ಯಾಂಟು, ಅದೊಂದು ವಿತಿನ್ 2 years ನಾವು ನಂಬರ್ 1 ಇನ್ ಕಾಫಿ ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ ಅಂತ ಒಂದು ಹೆಸರು ಬರೋ ತನಕ ಅದು ಸದ್ಯದಲ್ಲೇ ಪ್ರೊಡಕ್ಷನ್ಗೆ ಹೋಗುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ. ಆಮೇಲೆ ಪ್ರಪಂಚದ ಮೂಲೆಗೆ ಈ ನಮ್ಮ ಕಾಫಿನ ರಫ್ತು ಮಾಡ್ತೇವೆ, ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ. ಮತ್ತು ನವೀನ್ ಶೆಟ್ಟರ್ ಬಗ್ಗೆ ಹೇಳೋದೇ ಬೇಡ, ಅವ್ರ ಮಾತು, ನಾನೊಂದು ಅವ್ರ ಫ್ಯಾನು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಷ್ಟು ಒಳ್ಳೆ ಎಕ್ಸ್ಪ್ರೆಷನ್. ಆ್ಯಂಡ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಆಮೇಲೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಒಂದು ಮಾತಿದೆ, ಧರ್ಮಪತ್ನಿ ಅನ್ನುವಂಥ ಶಬ್ದ ಯಾಕೆ ಬಂತು? ಧರ್ಮ ನಿಜವಾಗಿ ನ್ಯಾಸಗೊಳ್ಳುವುದು ಮಹಿಳೆಯಲ್ಲಿ, ಅಂದರೆ ಪತ್ನಿಯಲ್ಲಿ. ಅದಕ್ಕಾಗಿ ಪತ್ನಿಯನ್ನು ಮುಂದಿಟ್ಟುಕೊಂಡ್ರೆ ಯಾವುದೇ ಪುರುಷ ಕೂಡ ಯಶಸ್ಸನ್ನು ಕಾಣ್ತಾನೆ ಅನ್ನೋದು ನಮ್ಮ ಪೂರ್ವ ಹಿರಿಯರು ನೆರವೇರಿಸಿರುವಂತಹ ಸತ್ಯ. ಇದೀಗ ಮಗಳು, ಅವರಿಗೆ ಹೆಸರೇ ಇಟ್ಟಿದ್ದಾರೆ ಶ್ರೀವಿದ್ಯಾ. ಏನೊಂದು ಸಂಬಂಧ! ವಿದ್ಯಾ ಸಂಸ್ಥೆಯ ಹೆಸರು, ವಿದ್ಯೆಗೆ ಅಧಿದೇವತೆ ಸರಸ್ವತಿಯ ಕೈಯಲ್ಲಿರುವುದು ವೀಣೆ, ಧರ್ಮಪತ್ನಿಯ ಹೆಸರು. ಅದೇ ರೀತಿ ಶ್ರೀವಿದ್ಯಾ ಮಗಳ ಹೆಸರು ವಿದ್ಯಾ. ಅವರಿಂದ ಇದೀಗ 2 ಮಾತು. ನನಗೆ ಯಕ್ಷಗಾನ ಅಂದರೆ ತುಂಬ, ಅಂದರೆ ನೋಡಲಿಕ್ಕೆ ತುಂಬ ಅಂದರೆ ಇಂಟ್ರೆಸ್ಟಿಂಗು, ಇಂಟ್ರ್ಯೂಗಿಂಗ್. ಯಾವಾಗಲೂ ನಾನು ನೋಡುವಾಗ ಅದು ಎಂಥ ಕತೆ ಹೇಳ್ತಿದ್ದಾರೆ ಅಂತ ಯಾವಾಗಲೂ ನಾನು ಗಮನ ಕೊಟ್ಟು ಅರ್ಥ ಮಾಡಿಕೊಂಡು ಅದು ತುಂಬ ಅಂದರೆ ಏನು ಮಜಾ ಬರುತ್ತೆ. ಹಾಗೆ ತುಂಬ ಖುಷಿಯಾಯಿತು ಪ್ರೋಗ್ರಾಮ್ ಇವತ್ತಿನ. ಮತ್ತು ಹಾಗೆ ನಮ್ಮ ವಿದ್ಯಾ ಕಂಪೆನಿಯನ್ನು ಗ್ರೋತಿಗೋಸ್ಕರ ನಾನು ಇನ್ನೂ ಬಿಗಿನರು, ಬಟ್ ಹೋಪ್ಫುಲಿ ನಾನು ಈ ವರ್ಷ ಇನ್ನು ಕಂಟ್ರಿಬ್ಯೂಟ್ ಮಾಡಿ ಕಲಿತು ನಮ್ಮ R&D ಟೀಮು ಮತ್ತು ಪ್ರೊಡಕ್ಷನ್ ಟೀಮು, QC ಟೀಮು ಎಲ್ಲರ ಜೊತೆ ನಾನು ಕೆಲಸ ಮಾಡಿಕೊಂಡು ಎಲ್ಲರೂ ಮುಂದೆ ಹೋಗುವ. ಧನ್ಯವಾದಗಳು. ತಾವು ಹೇಳಿದಾಗೆ ನಮ್ಮ ಈ ಭಾಗದ ಜನರಿಗೆ ವೇದಶಾಸ್ತ್ರ, ಪುರಾಣಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಕಲೆ ಇದ್ದರೆ ಅದು ನಮ್ಮ ಹೆಮ್ಮೆಯ ಯಕ್ಷಗಾನ. ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಶುದ್ಧವಾದಂತಹ, ಪರಿಶುದ್ಧವಾದಂತಹ ಕನ್ನಡ ಈ ಭಾಗದಲ್ಲಿ ಉಳಿದಿದ್ದರೆ ಅದು ಯಕ್ಷಗಾನದ ಕಲಾವಿದರಿಂದ. ಆ ಒಂದು ಯಕ್ಷಗಾನ ಕಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳುತ್ತಾ ಈ ಸಮ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಮತ್ತೆ ಈ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಮುಂದುವರಿಯಲಿದೆ.